ಲಂಚ್ಗೆ ಸ್ವಾಗತ. ನಾನಂಜು. ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ ರಹೀಂ ಉಚ್ಚಿಲ ಅವರು, ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷರು. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ರಹೀಂ ಉಚ್ಚಿಲ ಅವರೇ, ನೇರವಾಗಿ ಪ್ರಶ್ನೆಗೆ ಹೋಗೋಣ. ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ, ಬಹಳ ಸುದ್ದಿಯಲ್ಲಿರ್ತೀರಾ, ಪ್ರಚಾರ ಪ್ರಿಯರು. ಪ್ರಚಾರಪ್ರಿಯ ಅಂತೂ ಖಂಡಿತವಾಗಿ ಅಲ್ಲ, ಆಮೇಲೆ ಆಕಾಂಕ್ಷೆ ಪಡುವಂಥದ್ದು ಖಂಡಿತವಾಗಿಯೂ ತಪ್ಪಲ್ಲ. ಆದರೆ ವಿಷಯ ಏನಾಗಿದೆ ಅಂತ ಹೇಳಿದರೆ, ಕೇಳಿದ್ದೇನೆ, ಕೊಟ್ಟರೆ ಸ್ಪರ್ಧೆ ಮಾಡಿದ್ದೇನೆ, ಕೊಡದಿದ್ದರೆ ಯಾರು ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡ್ತಾರೆ ಆ ಅಭ್ಯರ್ಥಿಯ ಪರವಾಗಿ ಖಂಡಿತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ. ವ್ಯಕ್ತಿ ಮುಖ್ಯ ಅಲ್ಲ, ಬಿ ಜೆ ಪಿಯಲ್ಲಿ ಪಕ್ಷ ಮುಖ್ಯ, ಕಮಲ ಚಿಹ್ನೆ ನಮಗೆ ಮುಖ್ಯ. ಅದರಂತೆ ನಾವು ಕೆಲಸ ಮಾಡ್ತೇವೆ, ವ್ಯಕ್ತಿ ಖಂಡಿತವಾಗಿ ಮುಖ್ಯ ಆಗುವುದಿಲ್ಲ ಅಲ್ಲಿ. ಹಾಗೆ ಕೆಲಸ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದೇನೆ. ಸೊ ಅಮಿತ್ ಶಾ ಅವರು ಹೇಳಿದಾಗೆ ಚಿಹ್ನೆಯನ್ನು ಮುಖ್ಯವಾಗಿ ಪರಿಗಣಿಸ್ತಾರೆ. ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ಅಭ್ಯರ್ಥಿಯನ್ನು ಅಪೇಕ್ಷೆ ಪಡ್ತಾರೆ. ಅವರೆಲ್ಲರೂ ಕೂಡ ಹೇಳುವುದು ಇದೇ ಮಾತನ್ನು. ಯಾಕಂತ ಹೇಳಿದರೆ, ಕೇಳುವಂಥದ್ದು ತಪ್ಪೇನಲ್ಲ. 12 ವರ್ಷಗಳಲ್ಲಿ ಪಕ್ಷಕ್ಕಾಗಿ ದುಡಿದಿದ್ದೇನೆ, ಪ್ರಾಮಾಣಿಕವಾಗಿ ದುಡಿದಿದ್ದೇನೆ, ರಾಜ್ಯ ಉಪಾಧ್ಯಕ್ಷನಾಗಿದ್ದೇನೆ, ವಕ್ತಾರನಾಗಿ ಎಲ್ಲ ರೀತಿಯಲ್ಲೂ ಕೆಲಸ ಮಾಡಿದ್ದೇನೆ. ಹೀಗೆಲ್ಲ ಮಾಡಿರುವಾಗ ಖಂಡಿತವಾಗಿಯೂ ನಾನು ಕೇಳಿದ್ದೇನೆ, ಅಲ್ಪಸಂಖ್ಯಾತರಿಗೆ ಅವಕಾಶ ಇದ್ದರೆ ಆ ಅವಕಾಶ ನಮಗೆ ಕೊಡಿ ಅಂತೇಳಿ. ಅವರು ಕೊಟ್ಟರೆ ಖಂಡಿತವಾಗಿ ಸ್ಪರ್ಧೆ ಮಾಡ್ತೇನೆ, ಕೊಡದೇ ಇದ್ದರೆ ಖಂಡಿತವಾಗಿ ನಾವು ತವಕ್ಕಲ್ತು ಅಲಲ್ಲ ಅನ್ನತಕ್ಕಂಥ ವಿಶ್ವಾಸದಲ್ಲಿರುತ್ತೆ. ಅವರು ಭಗವಂತನ ಇಚ್ಛೆ ಇಲ್ಲದಿದ್ದರೆ ಒಂದು ಹುಲ್ಲುಗಡ್ಡಿ ಕೂಡ ಅಲುಗಾಡೋದಿಲ್ಲ ಅನ್ನತಕ್ಕಂಥ ವಿಷಯ ಇದೆ. ಭಗವಂತನ ಒಂದು ಇಚ್ಛೆ ಇದ್ದರೆ ಮತ್ತು ಪ್ರೀತಿ, ಕಾರ್ಯಕರ್ತರೆಲ್ಲರೂ ಸಾಮಾಜಿಕ ಜಾಲತಾಣ ಇದರಲ್ಲೆಲ್ಲರೂ ಭಾಳ ಪ್ರೀತಿ ವಿಶ್ವಾಸ ಜನ ಕೇಳಿದ್ದಾರೆ. ಆ ಪ್ರೀತಿ ವಿಶ್ವಾಸ ನೋಡಿ, ಟಿಕೆಟ್ ಸಿಗುವುದಕ್ಕಿಂತ ಹೆಚ್ಚಾಗಿ ಆ ಪ್ರೀತಿ ವಿಶ್ವಾಸ ಕಂಡಾಗ ನನಗೆ ಟಿಕೆಟ್ ಸಿಕ್ಕಿದಷ್ಟೇ ಸಂತೋಷ ಆಯಿತು. ನಮಗೆ ಕೇಳುವಂತಹ ಅಷ್ಟು ಜನರಿದ್ದಾರಲ್ಲ, ಅಷ್ಟು ಫಾಲೋವರ್ಸ್ ಇದ್ದಾರಲ್ಲ, ಕಾರ್ಯಕರ್ತರಿದ್ದಾರಲ್ಲ, ಪ್ರೀತಿ ಟಿಕೆಟ್ ಸಿಗುತ್ತಾ ಬಿಡುತ್ತಾ ಬೇರೆ ವಿಷಯ, ಜನರ ಪ್ರೀತಿ ವಿಶ್ವಾಸ ಸಿಕ್ಕಿದಾಗ ಅದಕ್ಕಿಂತ ದೊಡ್ಡದು ಬೇರೆ ಏನಿಲ್ಲ. ಟಿಕೆಟ್ನಲ್ಲೂ ನಿಮ್ಮ ಪಕ್ಷ ರಾಜಕೀಯ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಯುಟಿ ಖಾದರ್ನವರ ಎದುರಾಳಿಯಾಗಿ ನೀವು ನಿಲ್ತಾ ಇದ್ದೀರಾ. ಸೊ ಎಲ್ಲೋ ಒಂದು ಕಡೆ ಮತವನ್ನ ಅಥವಾ ವೋಟ್ ಬ್ಯಾಂಕನ್ನು ಮತದ ಒಂದು ಆಧಾರದಲ್ಲಿ ಪರಿಗಣನೆ ಮಾಡಿ ಎಲ್ಲೋ ಒಂದು ಕಡೆ ವೋಟ್ ಬ್ಯಾಂಕ್ನ ಡಿವೈಡ್ ಮಾಡುವಂತಹ ಪ್ಲಾನ್ ಇದೆಯಾ? ಇಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಂತಹ ವಿಚಾರಧಾರಿಗಳು ಖಂಡಿತವಿಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯುಟಿ ಖಾದರಲ್ಲಿ ಸೋಲ್ಲೇಬೇಕು, ಶತಾಯಗತಾಯ ಸೋಲ್ಲೇಬೇಕು. ಅದು ಉಳ್ಳಾಳಕ್ಕೂ ಅನಿವಾರ್ಯ, ದಕ್ಷಿಣ ಕನ್ನಡ ಜಿಲ್ಲೆಗೂ ಅನಿವಾರ್ಯ, ಕರ್ನಾಟಕಕ್ಕೂ ಅನಿವಾರ್ಯ. ಆ ಅನಿವಾರ್ಯ ಆದಾಗ ಅವರನ್ನು ಸೋಲಿಸುವಂತಹ ಸಮರ್ಥ ಅಭ್ಯರ್ಥಿ ಯಾರಿದ್ದಾರೆ, ಆ ವ್ಯಕ್ತಿಯ ಪಕ್ಷ, ಆ ವ್ಯಕ್ತಿಯ ಜಾತಿ ಧರ್ಮ ಖಂಡಿತವಾಗಿ ಅಲ್ಲಿ ನೋಡೋದಿಲ್ಲ. ಆ ವ್ಯಕ್ತಿಯಲ್ಲಿ ಸುಲಭವಾಗಿ ಜಯಜಲಿಸ್ತಾನ, ಆ ವ್ಯಕ್ತಿಗೆ ಸ್ಥಳೀಯರ ಬೆಂಬಲಗಳಿದೆಯಾ, ಆ ವ್ಯಕ್ತಿ ಎರಡೂ ಸಮುದಾಯದ ಮತಗಳನ್ನು ಪಡೀತಾನ, ಆಮೇಲೆ ಆ ವ್ಯಕ್ತಿಯ ಮೇಲೆ ಏನಾದರೂ ಕಪ್ಪು ಚುಕ್ಕೆ ಇದೆಯಾ, ಈ ಎಲ್ಲ ಮಾನದಂಡಗಳನ್ನು ನೋಡಿಕೊಂಡು ಪಕ್ಷ ಅಲ್ಲಿ ತೀರ್ಮಾನವನ್ನು ಕೈಗೊಳ್ಳುತ್ತದೆ ಹೊರತು ಅಲ್ಲಿ ಡಿವೈಡ್ ಮಾಡೋದು ಒಡೆಯುವಂಥದ್ದಲ್ಲ. ಯುಟಿಗಾದರೂ ಸೋಲ್ಲೇಬೇಕು. ಅದು ಉಳ್ಳಾಳ ಕ್ಷೇತ್ರದ ಜನರ ಬಯಕೆ ಕೂಡ ಆಗಿದೆ, ಅಲ್ಲಿಯ ಕಾರ್ಯಕರ್ತರ ಬಯಕೆಗಳು ಕೂಡ ಆಗಿದೆ. ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಶಾಸಕರ ಕಚೇರಿ ಇರಬೇಕು, ಆ ಕಚೇರಿಗೆ ನಾವೆಲ್ಲ ಹೋಗಬೇಕು ಅನ್ನತಕ್ಕಂಥದ್ದು ಕಾರ್ಯಕರ್ತರ ಬಯಕೆ. ಕಾರ್ಯಕರ್ತರ ಬಯಕೆ ಆಗಬೇಕಾದ್ರೆ ಅಲ್ಲಿ ಗೆಲುವು ಯಾರು ಸಾಧಿಸ್ತಾರೆ, ಅವರಿಗೆ ಯಾವ ರೀತಿಯ ಮಾನದಂಡಗಳಿದೆ ಅದನ್ನು ನೋಡಲಿಕ್ಕಾಗಿ ಪಕ್ಷ ಇದೆ, ಸಂಘಗಳಿದೆ, ಹಿರಿಯರಿದ್ದಾರೆ ಮತ್ತು ಅದರದೇ ಆದಂತಹ ಮಾನದಂಡಗಳಿದೆ. ಆ ಮಾನದಂಡಗಳ ಪ್ರಕಾರದಲ್ಲಿ ಎಲ್ಲರೂ ಅರ್ಹತೆ ಇರುವವರು. ರಹೀಂ ಉಚ್ಚಿಲ್ ಒಬ್ಬಲ್ಲ, ಅಲ್ಲಿ ಸಂತೋಷ್ ಬೋಳಿಯಾರು ಅರ್ಹತೆ ಇದ್ದವರು, ಸತೀಶ್ ಕುಂಪಳ ಅರ್ಹತೆ ಇದ್ದವರು, ಚಂದ್ರಶೇಖರ್ ಉಚ್ಚಿಲ್ ಅರ್ಹತೆ ಇದ್ದವರು, ಉಳ್ಳಾಳ್ರು ಅರ್ಹತೆ ಇದ್ದವರು, ರಹೀಂ ಉಚ್ಚಿಲ್ ಕೂಡ ಒಬ್ಬರು ಅರ್ಹತೆ ಇದ್ದವರೇ. ಹಾಗೆ ಇನ್ನೂ ಕೆಲವರಿದ್ದಾರೆ, ಇಲ್ಲ ಅಂತ ನಾನು ಹೇಳುವಂಥದ್ದು. ಅಲ್ಲಿಗೆ ರವೀಂದ್ರ ಉಳಿದಟ್ಟವರು ಇರ್ಬೋದು, ಇನ್ನೂ ಕೆಲವರು ಎಲ್ಲರೂ ಇರ್ತಾರೆ, ಎಲ್ಲರೂ ಅರ್ಹತೆ ಇರುವವರು. ಇಷ್ಟು ಅರ್ಹತೆ ಇದ್ದವರಿಗೆ ಯಾರಿಗೆ ಪಕ್ಷ ಕೊಡ್ತದೆ ಅವರಲ್ಲಿ ಸ್ಪರ್ಧಿಸ್ತಾರೆ. ಅವರ ಬೆಂಬಲಿಗರಾಗಿ ಅವರನ್ನು ಬೆಂಬಲಿಸಲಿಕ್ಕೆ ಉಳಿದ ಎಲ್ಲರೂ ಪ್ರಾಮಾಣಿಕವಾಗಿ ಅಲ್ಲಿ ದುಡಿತೇವೆ. ವ್ಯಕ್ತಿ ಮುಖ್ಯ ಅಲ್ಲವೇ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಮಗೆ ಮುಖ್ಯ ಅಷ್ಟೇ. ಅನಂತಕುಮಾರ್ ಹೆಗಡೆ ಅವರು ಹೇಳ್ತಾರೆ, ಭಯೋತ್ಪಾದನೆ ನಿರ್ಮೂಲನೆ ಆಗಬೇಕಾದ್ರೆ ಮುಸ್ಲಿಂ ನಿರ್ಮೂಲನೆ ಆಗಬೇಕು ಅಂತ. ನೀವು ಒಬ್ಬರು ಮುಸ್ಲಿಮರು, ಸೊ ನೀವು ಇದಕ್ಕೆ ರೆಡಿ ಇದ್ದೀರಾ? ನೋಡಿ, ಅನಂತಕುಮಾರ್ ಹೆಗಡೆಯವರು 3 ವರ್ಷದ ಹಿಂದೆ ಈ ಮಾತನ್ನು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಕೇಂದ್ರ ಸಚಿವರು ಖಂಡಿತವಾಗಿಯೂ ಆಗಿರಲಿಲ್ಲ ಮತ್ತು ಪಕ್ಷದ ರಾಜ್ಯ ಮಟ್ಟದ ಹುದ್ದೆಯಲ್ಲೂ ಅವರು ಇರಲಿಲ್ಲ. ಮತ್ತು ಅವರ ಹೇಳಿಕೆ ಅವರ ಸೀಮಿತವಾದಂಥ ಪ್ರದೇಶಕ್ಕೆ ಮತ್ತು ಅವರ ವೈಯಕ್ತಿಕವಾದ ಹೇಳಿಕೆ ಆಗಿತ್ತು. ಆ ಸಂದರ್ಭದಲ್ಲಿ ಖಂಡಿತವಾಗಿ ಅವರ ಹೇಳಿಕೆಯನ್ನು ನಾನು ವಿರೋಧಿಸಿದ್ದೇನೆ, ಮಾಧ್ಯಮಗಳಲ್ಲಿ ವಿರೋಧಿಸಿದ್ದೇನೆ, ನಮ್ಮ ನಾಯಕರು ವಿರೋಧಿಸಿದ್ದೇನೆ. ಅದನ್ನು ನಾನು ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ಉಪಾಧ್ಯಕ್ಷ ಎನ್ನುವ ಹೆಸರಿನಲ್ಲೇ ನಾನು ಪತ್ರಿಕಾ ಹೇಳಿಕೆ ಕೊಟ್ಟು ನಾನು ವಿರೋಧಿಸಿದ್ದೇನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅನಂತಕುಮಾರ್ ಅವರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ, ಇದು ಅತಿಯಾದ ಮುಸಲ್ಮಾನರ ಓಲೈಕೆಯನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಏನು ಮಾತುಗಳಿದೆ ಇದು ಸಿದ್ದರಾಮಯ್ಯನವರಿಗೆ ಹೇಳುವಂಥ ಮಾತುಗಳು. ಅಲ್ಲಿ ಅವರು ಈ ಇತ್ತೀಚಿನ ಹೇಳಿಕೆಗಳು ಯಾವುದೇ ಮಾತಾಡಿದ್ದು ಅದು ಮುಸಲ್ಮಾನರ ವಿರೋಧಿ ಅಂತ ನಾವು ಹೇಳುವಂಥದ್ದಲ್ಲ. ಮುಸಲ್ಮಾನರನ್ನು ಇಂದ್ರ ಚಂದ್ರ ದೇವೇಂದ್ರ ಅಂತ ಹೊಗಳುವಂಥದ್ದು ನೋಡಿ. ಕರ್ನಾಟಕದಲ್ಲಿರುವ ಮುಸಲ್ಮಾನನಿಗೆ ಇದು ಬೇಡ. ಮುಸಲ್ಮಾನ ಏನು ಬಯಸ್ತಾನೆ? ಸಬ್ಕೆ ಸಾಥ್ ಸಬ್ಕೆ ವಿಕಾಸ್,
ಸರ್ವರಿಗೂ ಸಮಪಾಲು, ಸರ್ವರಿಗೆ ಸಮಪಾಲು ಮುಸಲ್ಮಾನ ಬಯಸುವುದು. ಹಿಂದೂಗಳಿಗೆ ಏನು ಕೊಡ್ತೀರಿ ಅದನ್ನೇ ನೀವು ಮುಸಲ್ಮಾನರಿಗೆ ಕೊಡಿ ಅಂತ. ಆದರೆ ಹಿಂದೂಗಳಿಂದ ಕಿತ್ತು ಮುಸಲ್ಮಾನರಿಗೆ ಕೊಡತಕ್ಕಂಥದ್ದು, ಹಿಂದೂಗಳಿಗೆ ಅವಮಾನ ಮಾಡಿಕೊಂಡು ಮುಸಲ್ಮಾನರಿಗೆ ಕೊಡುವಂಥದ್ದು, ಈ ರೀತಿ ಮಾಡುವುದನ್ನು ಮುಸಲ್ಮಾನರೇ ಇವತ್ತು ಒಪ್ಪುವುದಿಲ್ಲ. ಅದರಿಂದಾಗಿ ಈ ಅತಿಯಾದ ಮುಸಲ್ಮಾನರ ಒಂದು ವ್ಯಾಮೋಹ, ಅತಿಯಾಗಿ ಮುಸಲ್ಮಾನರ ಓಟಿಗೋಸ್ಕರ ಮಾಡತಕ್ಕಂಥ ಇವರ ಏನಿದೆ, ಇದನ್ನು ಅನಂತಕುಮಾರ್ ಹೆಗಡೆಯವರಲ್ಲ, ಒಳಗಿನಿಂದ ಮುಸಲ್ಮಾನರು ಕೂಡ ಸಿದ್ದರಾಮಯ್ಯನವರು ಇದರ ಬಗ್ಗೆ ಬೇಸರಾಗಿದ್ದಾರೆ. ನಾವು ಹೇಳುವಂಥದ್ದು ಮುಸಲ್ಮಾನರಿಗೆ ನಮ್ಮ ಹಕ್ಕು ನೀವು ಕೊಡಿ. ಯಡಿಯೂರಪ್ಪನವರು ಕೊಟ್ಟಿದ್ದಾರೆ, ಸದಾನಂದ ಗೌಡರು ಕೊಟ್ಟಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ, ನರೇಂದ್ರ ಮೋದಿಯವರು ಕೊಡ್ತಾರೆ. ಆದರೆ ಅವರು ಎಲ್ಲೂ ಕೂಡ ಭಾಗ್ಯಗಳ ಹೆಸರಲ್ಲಿ ಹಿಂದೂಗಳಿಗೆ ಇಲ್ಲ, ಮುಸಲ್ಮಾನರಿಗೆ ಇದೆ, ಇದಿಲ್ಲ. ಅಲ್ಲಿ ಶಾದಿ ಭಾಗ್ಯ ನೋಡಿ ಮುಸಲ್ಮಾನರಿಗೆ ಮಾತ್ರ, ಹಿಂದೂಗಳಿಗೆ ಇಲ್ಲ. ಯಾಕಂದರೆ ಅಲ್ಲಿ ಬಡತನ ಇಲ್ವಾ? ಅದೇ ರೀತಿ ಮಕ್ಕಳಿಗೆ ಪ್ರವಾಸ ಭಾಗ್ಯ ನೋಡಿ ಅಲ್ಲಿ ಅಹಿಂದ ಮಕ್ಕಳಿಗೆ ಮಾತ್ರ, ಉಳಿದ ಮಕ್ಕಳಿಗೆ ಇಲ್ಲ, ಅವರ ಭಾಗ್ಯ ಅಲ್ವಾ? ಇನ್ನು ಕೆಲವು ಅವರಿಗೆ ಕೊಡುವಂಥದ್ದು, ಆ ಮಕ್ಕಳು ನಿಂತು ದೂರ ನೋಡುವಂಥದ್ದು, ಮಕ್ಕಳ ಮನಸ್ಸಿನಲ್ಲಿ ಈ ರೀತಿಯ ವಿಷಬೀಜವನ್ನು ಬಿತ್ತತಕ್ಕಂಥದ್ದು, ಇದು ಅತಿಯಾದ ಓಲೈಕೆ. ಇದು ನೋಡಿ, ಪತ್ರಕರ್ತರಿಗೆ ಕೂಡ ಕೆಲವು ಯೋಜನೆಗಳನ್ನು ಅದರ ಅಲ್ಪಸಂಖ್ಯಾತರು, ಯಾಕೆ ಬಹುಸಂಖ್ಯಾತರಲ್ಲಿ ಪತ್ರಕರ್ತರಿಲ್ವಾ? ನಾನು ಹೇಳತಕ್ಕಂಥ ಎಲ್ಲರಿಗೆ ಕೊಟ್ಟು ನಮಗೆ ಕೊಡಿ, ಸಂತೋಷ. ಆದರೆ ಅವರಿಗೆ ನಾವು ಕೊಡುವುದಿಲ್ಲ, ನಿಮಗೆ ಕೊಡ್ತೇವೆ, ಇದು ಖಂಡಿತವಾಗಿಯೂ ಸರಿಯಲ್ಲ. ಈ ರೀತಿಯ ಓಲೈಕೆ ಮಾಡಿದಾಗ ಅನಂತಕುಮಾರ್ ಹೆಗಡೆ ಅವರು ಆ ಓಲೈಕೆಯನ್ನು ಹೇಳ್ಕೊಂಡು ಮಾಡ್ತಾರೆ. ಆದ್ದರಿಂದ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟಿ ನೋಡಿದ ಹಾಗೆ ಅಂತೇಳಿ ಕರ್ನಾಟಕದ ಯಾವ ಮುಸಲ್ಮಾನರು ಕೂಡ ಹೆಗಲು ಮುಟ್ಟಿ ನೋಡಬೇಕಾಗಿಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಎಲ್ಲರೂ ಬೇಕು. ಎಲ್ಲರೂ ಅಂತ ಹೇಳಿದಾಗ ಅದರಲ್ಲಿ ಮುಸಲ್ಮಾನರು ಬರ್ತಾರೆ. ಅದನ್ನು ಮುಸಲ್ಮಾನರಿಗೆ ಗೊತ್ತಿದೆ. ಮುಸಲ್ಮಾನರು ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ಖಂಡಿತವಾಗಿಯೂ ಇದ್ದಾರೆ. ಬಿಜೆಪಿಯಲ್ಲಿ ಟಿಕೆಟ್ ಪಡಿಬೇಕು ಅಂತ ಎಲ್ಲೋ ಒಂದು ಕಡೆ ಸ್ವಧರ್ಮವನ್ನು ತಾವು ಮರಿತಾ ಇದ್ದೀರಾ? ಖಂಡಿತವಾಗಿ ಇಲ್ಲ. 5 ಹೊತ್ತು ನಮಾಜ್ ಮಾಡ್ತೇನೆ, ಅಲ್ಲಾಹನಿಗೆ ಆರಾಧನೆ ಮಾಡುವಂಥ ಒಂದೇ ಒಂದು ವಿಚಾರದಲ್ಲಿ ಆ ನಿಷ್ಠೆಯಲ್ಲಿ ನನ್ನ ಯಾವುದೇ ಬದಲಾವಣೆ ಇಲ್ಲ. ಆದರೆ ನಾನು 300 ಮುಕ್ಕೋಟಿ ದೇವತೆಗಳನ್ನು ನಾನು ಗೌರವಿಸ್ತೇನೆ. ನನ್ನ ಇಸ್ಲಾಂ ಅದನ್ನು ಹೇಳಿದೆ, ನಿನ್ನ ಧರ್ಮವನ್ನು ನೀನು ಪೂಜಿಸು, ನಿನ್ನ ಧರ್ಮವನ್ನು ನೀನು ಆರಾಧಿಸು, ನಿನ್ನ ಅಲ್ಲಾಹನಿಗೆ ನೀನು ಸಾಷ್ಟಾಂಗ ಎರಗು, ನಿನ್ನ ಅಲ್ಲಾಹನನ್ನು ನೀನು ಗೌರವಿಸು, ನೀನು ಆರಾಧನೆ ಮಾಡು. ಆದರೆ ಇತರ ಧರ್ಮವನ್ನು ಗೌರವಿಸು ಅಂತೇಳಿ ಹೇಳಿದೆ. ಲಕುಂ ದೀನುಕುಂ ವಲಿಯ ದೀನ್ ಅಂತ ಹೇಳಿದೆ. ಆ ನನ್ನ ಪವಿತ್ರವಾದ ಇಸ್ಲಾಂ ಧರ್ಮದ ಸಂದೇಶ ಏನಂತ ಹೇಳಿದರೆ ಅದೇ ಆಗಿದೆ. ಅದರಿಂದಾಗಿ 300 ಮುಕ್ಕೋಟಿ ದೇವತೆಗಳಿಗೂ ನಾನು ಗೌರವವನ್ನು ಖಂಡಿತವಾಗಿಯೂ ನಾನು ಕೊಡ್ತೇನೆ. ಆದರೆ ಆರಾಧನೆಗಳು ಏನಿದ್ರೂ ಕೂಡ ಅದು ನನ್ನ ಅಲ್ಲಾಹನಿಗೆ ಮೀಸಲು. ಅದರಲ್ಲಿ ಯಾವುದೇ ರೀತಿಯಲ್ಲಿ ನಾನು ಕಾಂಪ್ರಮೈಸ್ ಮಾಡಲಿಕ್ಕೆ ನಾನು ರೆಡಿ ಇಲ್ಲ, ಮಾಡಲೂ ಇಲ್ಲ. ಮಠಕ್ಕೆ ಹೋಗಿ ನಮಾಜ್ ಕೂಡ ಮಾಡ್ತೀರಿ, ಸೊ ಈಗ ಇದು ಎಲ್ಲೋ ಒಂದು ಕಡೆ ಧರ್ಮಭ್ರಷ್ಟ ಆಗೋದಿಲ್ವಾ? ಖಂಡಿತವಾಗಿಯೂ ಪೇಜಾವರ ಮಠಾಧೀಶರು ಕೊನೆಯ ದಿವಸದ ಇಫ್ತಾರ್ನಲ್ಲಿ ಒಂದು ಸೌಹಾರ್ದದ ಕಾರ್ಯಕ್ರಮವನ್ನು ಅವರು ಮಾಡಿದರು. ಆ ಕಾರ್ಯಕ್ರಮದ ಕೊನೆಯಲ್ಲಿ ನಮಾಜ್ ಮಾಡುವಂಥದ್ದು, ಅದು 5 ನಿಮಿಷದ ಗ್ಯಾಪ್ ಇರುವುದು ಮಗರಿಬ್ ನಮಾಜ್. ಆ ಸಂದರ್ಭದಲ್ಲಿ ಮಾಡಲೇಬೇಕು. ಅದನ್ನು ಕೂಡ ಮಠದಲ್ಲಿ ಮಾಡಲಿಲ್ಲ. ಅದು ಬಹಳ ಸ್ಪಷ್ಟವಾಗಿ ನಾನು ವೀಕ್ಷಕರಿಗೆ ಹೇಳಿಬಿಡ್ತೇನೆ. ಮಠದ ಹೊರಭಾಗದಲ್ಲಿ ಅನ್ನಛತ್ರದಲ್ಲಿರತಕ್ಕಂತಹ ಯಾರಾದರೂ ಬಂದಾಗ ಮಲಗುವಂತಹ ಸ್ಥಳ ಅಥವಾ ರೆಸ್ಟ್ ತೆಗೆಯುವಂತಹ ಒಂದು ಸ್ಥಳ ಅಂತ ಹೇಳಿ ಒಂದು ವಿಶೇಷವಾದಂಥ ಒಂದು ಅಟ್ಟಳಿಗೆ ಮೇಲೆಗೆ ಒಂದು ಸ್ಥಳ ಇತ್ತು. ಆ ಸ್ಥಳದಲ್ಲಿ ಅಲ್ಲಿ ನಮಾಜ್ ಆಗಿದೆ. ಅದು ಕೂಡ ಏನಾಗಿದೆ ಅಂತ ಹೇಳಿದರೆ, ಹೊರಗೆ ಯಾವುದೇ ಶಬ್ದಗಳು ಕೇಳದ ರೀತಿಯಲ್ಲಿ ಆ ಸೀಮಿತವಾದಂಥ ಪ್ರದೇಶಗಳಿಗೆ ಇದು ಮಾಡಿಕೊಂಡು ಅಲ್ಲಿ ಅವರು ಮಾಡಿದ್ದಾರೆ ಹೊರತು ಬೇರೆ ಖಂಡಿತವಾಗಿಯೂ ಇಲ್ಲ. ಆಮೇಲೆ ಮಠದಲ್ಲಿ ನಮಾಜ್ ಮಾಡಿದರೆ ನಮಾಜ್ ಸರಿಯಾಗುವುದಿಲ್ಲ ಅನ್ನತಕ್ಕಂಥ ಜ್ಞಾನ ಖಂಡಿತವಾಗಿಯೂ ನಮಗಿದೆ. ಅದರಿಂದಾಗಿ ಮಠದಲ್ಲಿ ಆಗಲಿ ಅಥವಾ ಅಲ್ಲಿ ಶ್ರೀಕೃಷ್ಣನ ವಿಗ್ರಹದ ಮುಂದೆ ಮಾಡಿಕೊಂಡು ಆ ವಿಗ್ರಹಕ್ಕೆ ಅಥವಾ ಆ ಧರ್ಮಕ್ಕೆ ಅಥವಾ ಅಲ್ಲಿ ಸ್ಥಳಕ್ಕೆ ಅಪಚಾರ ಮಾಡುವ ರೀತಿಯ ಯಾವುದೇ ಆರಾಧನೆ ಮಾಡಿದರೆ ಹಿಂದೂ ಧರ್ಮೀಯರಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾನು ಯಾವ ಅಲ್ಲಾಹನಿಗೆ ನಮಾಜ್ ಮಾಡ್ತೇನೆ ಆ ಅಲ್ಲಾಹನು ಕೂಡ ಅದನ್ನು ಸ್ವೀಕರಿಸುವುದಿಲ್ಲ ಅನ್ನುವಂತಕ್ಕಂಥ ಕನಿಷ್ಠ ಜ್ಞಾನ ನಮಗಿದೆ. ಅದರಿಂದಾಗಿ ಖಂಡಿತವಾಗಿ ಯಾವುದೇ ಅಪಚಾರ ಆಗದ ರೀತಿಯಲ್ಲಿ ಮಠದ ಹೊರಭಾಗದಲ್ಲಿರತಕ್ಕಂಥ, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಅಲ್ಲಿ ಸಾರ್ವಜನಿಕವಾದಂಥ ಅನ್ನಛತ್ರದ ಮೇಲ್ಭಾಗದಲ್ಲಿರತಕ್ಕಂಥ ಏನೋ ಅಲ್ಲಿ ವಸ್ತುಗಳನ್ನು ಸಂಗ್ರಹ ಮಾಡತಕ್ಕಂಥದ್ದು ಅಂತಹ ಒಂದು ಸ್ಥಳದಲ್ಲಿ ಮಾಡಿರುವಂಥದ್ದು ಹೌದು. ಖಂಡಿತವಾಗಿಯೂ ಮಠದಲ್ಲಿ ನಾವು ಮಾಡಿಲ್ಲ. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಮಾತಾಡ್ಬೋದಾ? ಎಸ್ ಮಾತಾಡಿ, ತಮ್ಮ ಹೆಸರು ಸರ್? ಮೊಹಮ್ಮದ್ ಆಸಿಫ್ ಮಂಚಿ ಅಂತ. ಎಸ್ ಸರ್, ಹೇಳಿ. ಏನಿಲ್ಲ, ಈಗ ರೈಮುಚ್ಚಿಲ್ ಅವರು ಹೇಳ್ತಾ ಇದ್ದಾರೆ ಆಗದಿಂದ. ಹೇಳಿ ಹೇಳಿ, ಕೇಳ್ತಾ ಇದೆ. ರೈಮುಚ್ಚಿಲ್ ಅವರು ಆಗದಿಂದ ಹೇಳ್ತಾ ಇದ್ದಾರೆ, ಬಿಜೆಪಿ ಯುವ ಮೋರ್ಚಾ ಒಂದು ಮುಸ್ಲಿಂ ಅಭ್ಯರ್ಥಿಯನ್ನ ಬಾರಿ ಒಂದು ಏನೋ ಒಂದು ನನಗೆ ತಲೆ ಹೋಗ್ತಾ ಇಲ್ಲ. ಅದು ಏನಂತ ವಿಷಯ ಏನಂತ ಹೇಳಿದ್ರೆ, ಈಗ ಬಿಜೆಪಿ ಅವರು ನೋಡಿ ಒಂದು ಅಲ್ಪಸಂಖ್ಯಾತರ ಮಂದಿ ಒಂದು ಕೀಳಾಗಿ ನೋಡ್ತಾ ಇದ್ದಾರೆ. ಅಂದ್ರೆ ಈಗ ಒಂದು ಕಾಂಗ್ರೆಸ್ ಆದ್ರೆ ಅಲ್ಪಸಂಖ್ಯಾತರನ್ನು ಮೇಲಾಗಿ, ಅಂದ್ರೆ ಅವರಿಗೆ ವೋಟ್ ಬ್ಯಾಂಕ್ ಆಗಿ, ಅಂದ್ರೆ ಬಿಜೆಪಿ ಆದ್ರೆ ಒಂದು ಹಿಂದೂಗಳನ್ನು ಮೇಲಾಗಿ ನಿಮಗೆ ಗೊತ್ತಾಗಿರ್ಬೋದು. ಅದಕ್ಕೊಂದು ಅವರ ಅಭಿಪ್ರಾಯ ರೈಮುಚ್ಚಿಲ್ ಅವರು. ಅದೇ ನೀವೇ ಹೇಳ್ತಾ ಇದ್ದೀರಿ, ಕಾಂಗ್ರೆಸ್ನವರು ಮುಸಲ್ಮಾನರನ್ನು ಮೇಲಾಗಿ ನೋಡ್ತಾ ಇದ್ದಾರೆ ಅಂತ ನೀವೇ ಹೇಳಿದ್ದೀರಿ. ಅದೇ ತಪ್ಪು ನಾನು ಹೇಳತಕ್ಕಂಥದ್ದು. ನಾವು ಭಾರತೀಯ ಜನತಾ ಪಾರ್ಟಿ ಯಾರನ್ನು ಮೇಲಾಗಿ ನೋಡುವುದಿಲ್ಲ, ಯಾರನ್ನು ಕೀಳಾಗಿ ನೋಡುವುದಿಲ್ಲ. ನಮಗೆ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು. ನಮಗೆ ಮನುಷ್ಯ ಜನಾಂಗವನ್ನು ನಾವು ನೋಡ್ತಾ ಇದ್ದೇವೆ. ರಹೀಮುಚ್ಚಿಲ್ ಕೂಡ ಒಬ್ಬ ಮುಸಲ್ಮಾನ್ ಆಗಿದ್ರು ಕೂಡ ಬಿಜೆಪಿ ಮುಸಲ್ಮಾನ್ ಅಂತ ಹೇಳಿ ನನಗೆ ಸ್ಥಾನಮಾನ ಕೊಡಲಿಲ್ಲ. ಅಲ್ಲಿಯ ಕಾರ್ಯಕರ್ತರು ನನ್ನನ್ನು ಪ್ರೀತಿಸ್ತಾ ಇರುವುದು ರಹೀಮುಚ್ಚಿಲ್ ಒಬ್ಬ ಮುಸಲ್ಮಾನ್ ಅಂತ ಹೇಳಿ ಅಲ್ಲ. ರಹೀಮುಚ್ಚಿಲ್
ವಕೀಲನ ಪಕ್ಷಕ್ಕೆ ಏನು ನಿಷ್ಠೆ ಇದೆ, ಪಕ್ಷಕ್ಕಾಗಿ ಏನು ಮಾತಾಡ್ತಾ ಇದ್ದಾನೆ, ಪಕ್ಷದ ಪರವಾಗಿ ಏನು ಕೆಲಸ ಮಾಡ್ತಾ ಇದ್ದಾನೆ, ಪಕ್ಷದ ಪರವಾಗಿ ಯಾವ ರೀತಿಯಲ್ಲಿ ರಾತ್ರಿಗಳು ನಾನು ಕೆಲಸ ಮಾಡ್ತಾ ಇದ್ದೇನೆ, ನನ್ನ ಈ ನಿಷ್ಠೆಯನ್ನು ಗುರುತಿಸಿಕೊಂಡು ರಹೀಂ ಉಚ್ಚಿಲ್ಗೆ ಕೂಡ ಅಲ್ಲಿ ಪಕ್ಷ ಗೌರವ ಕೊಟ್ಟಿದೆ ಹೊರತು ರಹೀಂ ಉಚ್ಚಿಲ್ ಒಬ್ಬ ಮುಸಲ್ಮಾನ್ ಅಂತ ಹೇಳಿದ ತಕ್ಷಣ ನನ್ನ ತಲೆಯಲ್ಲಿ ಅನ್ನೋದನ್ನು ಕಿರೀಟ ಏನಿಲ್ಲ. ನಮ್ಮಲ್ಲಿ ಮುಸಲ್ಮಾನರಂತ ಹೇಳಿದರೆ ಆಕಾಶದಿಂದ ಇಳಿದು ಬಂದವರು, ಮತ್ತೊಬ್ಬರು ಇನ್ನೊಬ್ಬರು, ಆ ರೀತಿ ಇಲ್ಲ. ನೀವೇ ಹೇಳ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ಅತಿರೇಕ ಈ ಓಲೈಕೆ ಏನಿದೆ, ಈ ಓಲೈಕೆಯೇ ಇವತ್ತು ನನಗೆ ಕಾಂಗ್ರೆಸ್ನಿಂದ ದೂರ ಹೋಗುವಂಥದ್ದು ಮತ್ತು ಕರ್ನಾಟಕದಲ್ಲಿ ಇರತಕ್ಕಂಥ ಮುಸಲ್ಮಾನರು ಇವತ್ತು ಕಾಂಗ್ರೆಸ್ ದೂರ ಮಾಡಲಿಕ್ಕೆ ಕಾರಣ ಕೂಡ ಈ ಕಾಂಗ್ರೆಸ್ ಪಕ್ಷದ ಅತಿಯಾದ ಓಲೈಕೆ. ಇದರಿಂದ ನಮಗೆ ಅವಮಾನ ಮಾಡುವ ರೀತಿಯಲ್ಲಿ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಂಘ ಪರಿವಾರದ ಒಂದು ಭಾಗ ಅನ್ನುವಂಥದ್ದು ಬಿಜೆಪಿ. ಸೊ ಈ ಒಂದು ಬಿಜೆಪಿ ಬಂದ ಮೇಲೆ KFD ಹಾಗೂ PFI ಅನ್ನ ನಿಷೇಧ ಮಾಡಬೇಕು ಅಂತ ಎಲ್ಲೋ ಒಂದು ಕಡೆ ಮುಸ್ಲಿಮರಿಗೆ ಭದ್ರತೆಯನ್ನ ನಾವು ಕೊಡ್ತಾ ಇದ್ದೇವೆ, ಮುಸ್ಲಿಮರಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತುತ್ತಾ ಇದ್ದೇವೆ ಅನ್ನುವಂಥದ್ದು PFI ಹಾಗೂ KFDಯ ವಾದ. ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲೋ ಒಂದು ಕಡೆ ಧರ್ಮ ರಕ್ಷಣೆಗೆ ಬಂದಂತಹ ಸಂಘಟನೆಗಳು ನಾಶವಾಗುವಂತಹ ಚಾನ್ಸಸ್ಗಳು ಕೂಡ ಇರಬಹುದು. ಏನು ಹೇಳ್ತೀರಾ ಈ ಬಗ್ಗೆ? ನೋಡಿ, PFI ಮತ್ತು SDP ಅವರು ನಮಗೆ ಸೈದ್ಧಾಂತಿಕವಾಗಿ ಅವರ ವಿರೋಧ, ನಮಗೆ ವೈಯಕ್ತಿಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರ ವಿರೋಧಗಳು ಇಲ್ಲ. ಇವತ್ತು ಕೆಲವು ವಿಚಾರಗಳನ್ನು ತೆಗೆದು ಹೋದಾಗ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಹತ್ಯೆಗಳು ಅಥವಾ ಹಿಂದೂ ಕಾರ್ಯಕರ್ತರ ಕೆಲವು ಹತ್ಯೆಗಳು ಇದನ್ನೆಲ್ಲ ಗಮನಿಸಿದಾಗ ಅಲ್ಲಿ ಪೊಲೀಸ್ ಇಲಾಖೆಯ ವರದಿಗಳು ಏನು ಹೇಳ್ತದೆ, ಅದರಲ್ಲಿ PFIಯ ಪಾತ್ರ ಇದೆ ಅಂತ ಹೇಳ್ತಾರೆ. ಇದು ಕಾನೂನುಬದ್ಧವಾಗಿ ಏನು ಸಮರ್ಥವಾದ ತನಿಖೆಗಳು ನಡೀತಾ ಇದೆ. ಕಾನೂನುಗಳ ಸಮರ್ಥವಾದ ತನಿಖೆಯಾಗಿದ್ದು ಯಾರು ಅಪರಾಧಿಗಳು ಯಾರು ತಪ್ಪಿತಸ್ಥರನ್ನತಕ್ಕಂಥದ್ದು ಕಾನೂನು ನಿರ್ಧಾರ ಮಾಡ್ತದೆ, ಇದು ಮಾಡ್ತದೆ. ಆಮೇಲೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ವಿಚಾರಧಾರೆಗೂ ಆ PFI ಮತ್ತು SDP ಬದ್ಧ ವಿರೋಧಿಗಳಂತೇಳಿ ಎಲ್ಲರಿಗೂ ಗೊತ್ತಿದೆ. ನಾನು ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿದ್ದುಕೊಂಡು ನನ್ನ ಪಕ್ಷದ ಜೊತೆಯಲ್ಲಿದ್ದುಕೊಂಡು ಸೈದ್ಧಾಂತಿಕವಾಗಿ ನಾನು ಕೂಡ SDP ವಿರೋಧಿಯಾಗಿರ್ತೇನೆ, PFI ವಿರೋಧಿಯಾಗಿರ್ತೇನೆ. ಆದರೆ ಯಾರೇ ಒಳ್ಳೆ ಕೆಲಸಗಳು ಮಾಡಿದ್ರು ಅವರ ಒಳ್ಳೆ ಕೆಲಸಕ್ಕೆ ನಮ್ಮ ಬೆಂಬಲ ಇದೆ, ಯಾರು ಕೆಟ್ಟ ಕೆಲಸ ಮಾಡಿದ್ರು ಆ ಕೆಟ್ಟ ಕೆಲಸಕ್ಕೆ ನಮ್ಮ ವಿರೋಧ ಖಂಡಿತವಾಗಿಯೂ ಇದೆ. ನಾನು ಅಂತೂ ಒಂದು ವಿಚಾರ ಹೇಳ್ತೇನೆ, ಯಾರ ಜೊತೆಯಲ್ಲೂ ಸೈದ್ಧಾಂತಿಕ ವಿರೋಧ ಪಕ್ಷದಲ್ಲಿದ್ದರೆ ಅದು ನನ್ನ ಕೂಡ ವಿರೋಧವೇ. ಆದರೆ ವೈಯಕ್ತಿಕವಾದಂಥ ವಿರೋಧ ಯಾರ ಜೊತೆಯಲ್ಲಿ ಖಂಡಿತವಾಗಿಯೂ ನಾವು ಮಾಡೋದಿಲ್ಲ, ನಮ್ಮ ಪಕ್ಷವೂ ಮಾಡೋದಿಲ್ಲ, ಅದು ಮಾತ್ರ ಇರತಕ್ಕಂಥ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಆ ಸಿದ್ಧಾಂತವನ್ನು ಭಾರತೀಯ ಜನತಾ ಪಾರ್ಟಿ ಒಪ್ಪಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಏನಂತ ಹೇಳಿದರೆ ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನತಕ್ಕಂಥ ನಿಧ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಏನು ಭಾಗ್ಯದ ಲಕ್ಷ್ಮಿ ಯೋಜನೆ ತಂದರು, ಅದರಲ್ಲಿ 50% ಹೆಚ್ಚು ಲಾಭ ತಗೊಂಡಿದ್ದು ಅಲ್ಪಸಂಖ್ಯಾತರು. ಆದರೆ ಅದು ಅಲ್ಪಸಂಖ್ಯಾತರಿಗೆ ಆಗುತ್ತೆ ಅಂತೇಳಿ ಯಡಿಯೂರಪ್ಪನವರು ಯೋಚನೆ ಮಾಡಿಕೊಂಡು ಒಂದು ಸಮುದಾಯಕ್ಕೆ ಕೊಡಲಿಲ್ಲ. ಅದರಿಂದ ಫಲಾನುಭವಿಗಳು ಅಷ್ಟು ಹೆಚ್ಚಾಗಲಿಕ್ಕೆ ಕಾರಣ 60 ವರ್ಷಗಳಿಂದ ನಮ್ಮನ್ನು ಮೋಸ ಮಾಡಿಕೊಂಡು ಬಂದಂಥ ಕಾಂಗ್ರೆಸ್ ಪಕ್ಷ ಆಗಿದೆ. ಇವತ್ತು ನಾನು ಒಂದು ಹೇಳ್ತೇನೆ, ಇವತ್ತು SDP ಆಗಿರ್ಬೋದು PFI ಇರ್ಬೋದು ಯಾಕೆ ಹುಟ್ಟಿಕೊಂಡಿತ್ತು? 60 ವರ್ಷಗಳಲ್ಲಿ ಈ ಕಾಂಗ್ರೆಸ್ನವರಿಗೆ ಇಡೀ ಮುಸಲ್ಮಾನರು ನಮ್ಮ ಬುದ್ಧಿಯನ್ನು, ನಮ್ಮ ಶಕ್ತಿಯನ್ನು, ನಮ್ಮ ಧನವನ್ನು, ನಮ್ಮ ಮನ ಎಲ್ಲವನ್ನು ನಾವು ದಾರೆಗೆಳೆದೆವು. ದಾರೆ ಎರೆದನಂತೂ ಡಜನ್ ಗಟ್ಟಲೆ ಸಚಿವರನ್ನು ಕೊಟ್ರಿ, ಡಜನ್ ಗಟ್ಟಲೆ ನೀವು ಶಾಸಕರನ್ನು ಕೊಟ್ರಿ. ಆದರೆ ಏನಾಯಿತು? ಅವರ ಹೆಂಡತಿ ಮಕ್ಕಳನ್ನು ಮಾತ್ರ ಸಾಕಿ ದೊಡ್ಡದು ಮಾಡಿದ್ರು ಹೊರತು ಯಾವ ಸಮುದಾಯವನ್ನು ಪ್ರತಿನಿಧಿಸ್ತಾ ಇದೆ ಆ ಸಮುದಾಯವನ್ನು ಅವರು ಮಾಡಲಿಲ್ಲ. ಆಗ ಏನಾಗಿದೆ, ಮುಸ್ಲಿಂ ಸಮಾಜಕ್ಕೆ ಅನಿವಾರ್ಯವಾಗಿ ಇನ್ನೊಂದು ಏನಾದರೂ ನೋಡಬೇಕಿತ್ತು. ಆ ನೋಡುವಂಥ ಸಂದರ್ಭಗಳಲ್ಲಿ ಅವರು SDP ಬೆಳೆಸಿದ್ರು, PFI ಬೆಳೆಸಿದ್ರು. ಈ ಮಾತನ್ನು ನಾನು ಖಂಡಿತವಾಗಿ ನಾನು ಒಪ್ತೇನೆ. ಆದರೆ ಈ ಬೆಳೆಸಿದಂಥ SDP ಮತ್ತು PFI ಕೂಡ ಏನು ಮಾಡಬೇಕಿತ್ತು ಅಂತ ಹೇಳಿದರೆ, ಮುಸ್ಲಿಂ ಸಮಾಜದ ಸಂಘಟನೆಗಳನ್ನು, ಮುಸ್ಲಿಂ ಸಮಾಜದ ಕೆಲಸಗಳನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ BJPಯನ್ನಾಗಲಿ, ಸಂಘ ಪರಿವಾರನ್ನಾಗಲಿ ಅಥವಾ ಮುಸ್ಲಿಮೇತರ ಸಂಘಟನೆಗಳಾಗಲಿ, ವ್ಯಕ್ತಿಗಳನ್ನಾಗಲಿ ಅವರು ದ್ವೇಷಪೂರಿತವಾಗಿ ನೋಡಬಾರ್ದಿತ್ತು. ಇವತ್ತು ಆ ಸಿದ್ಧಾಂತವನ್ನು ಯಾರು ಒಪ್ಪುವುದಿಲ್ಲ, ಅವರನ್ನು ಕಡಿಯುವುದು, ಹೊಡೆಯುವುದು, ಬಡಿಯುವುದು ಈ ಸಿದ್ಧಾಂತ PFI ಆಗಬಾರ್ದಿತ್ತು ಅನ್ನತಕ್ಕಂಥದ್ದು. ಅದು ಬಿಟ್ಟು ಖಂಡಿತವಾಗಿ ಮುಸ್ಲಿಂ ಸಮಾಜದ ಹಿತವನ್ನು ಮಾತ್ರ ಮಾಡುವಂಥ ಉದ್ದೇಶಗಳು ಅದಾಗಿದ್ದರೆ ಖಂಡಿತವಾಗಿಯೂ ಅಂಥ ಉದ್ದೇಶಗಳಿಗೆ ರಹೀಂ ಉಚ್ಚಿಲ್ ವೈಯಕ್ತಿಕವಾಗಿ ಬೆಂಬಲವನ್ನು ಖಂಡಿತವಾಗಿಯೂ ಕೊಡ್ತಿದ್ರು. ಇವತ್ತು ನಿಜವಾಗಿಯೂ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧವಾಗಿ ಮುಸ್ಲಿಂ ಸಮಾಜ ಒಂದು ಆಶಾಕಿರಣವಾಗಿ ಆ ಪಕ್ಷ ಹುಟ್ಟಿಕೊಂಡಿತ್ತು. ಆದರೆ ಆ ಹುಟ್ಟಿಕೊಂಡಂಥ ಸಂದರ್ಭಗಳಲ್ಲಿ ಅವರು ಅದನ್ನು ತೆಗೆದುಕೊಂಡಂತಹ ದಾರಿ ಅದು ಅಲ್ಲಿ ತಪ್ಪಾಗಿದೆ. ಅದಕ್ಕೆ ಮಾರ್ಗದರ್ಶಿಸಲಿಕ್ಕೆ ಕೆಲವು ಉಲೆಮಗಳು ಬಂದರು, ಅವರೆಲ್ಲವನ್ನು ಧಿಕ್ಕರಿಸಿಕೊಂಡು ಹೋದ ಪರಿಣಾಮವಾಗಿ ಇವತ್ತು ಆ ರೀತಿ ಬೆಳೆಯಬಹುದಾದಂಥ ಅವಶ್ಯಕತೆ ಇದ್ದಂಥ ಮನುಷ್ಯನಿಗೆ ಖಂಡಿತವಾಗಿ ಒಂದು ಅಗತ್ಯತೆ ಇರತಕ್ಕಂಥ ಒಂದು ರೀತಿಯಲ್ಲಿ ಹೋಗಬೇಕಾದ ಪಕ್ಷ ಇವತ್ತು ಯಾವುದೋ ಒಂದು ರೀತಿಯಲ್ಲಿ ಸಾಗ್ತಾ ಇರುವುದರಿಂದ ಈ ರೀತಿ ಆಗಿದೆ ಅಂತ ನಾನು ಖಂಡಿತವಾಗಿ ಅವರ ಪರವಾಗಿ ಅಥವಾ ಅದರ ವಹಿಸಿಕೊಂಡು ನಾವು ಮಾತಾಡುವಂಥದ್ದಲ್ಲ. ಆದರೆ ಇವತ್ತು SDP ಇರ್ಬೋದು, PFI ಇದರ ಹುಟ್ಟಿಗೆ ಮುಖ್ಯ ಕಾರಣ ಕಾಂಗ್ರೆಸ್ನವರು ಮುಸಲ್ಮಾನರಿಗೆ ಮಾಡಿದಂತಹ ಘನಘೋರವಾದಂತಹ ಅನ್ಯಾಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. SDP PFI ವಿರೋಧಿಸ್ತೀರಿ, RSS ಬೆಂಬಲಿಸ್ತೀರಾ? ನೋಡಿ, ಒಂದು ಹೇಳ್ತೇನೆ, RSS ಅನ್ನತಕ್ಕಂಥದ್ದು ನಾನು ಹೇಳತಕ್ಕಂಥದ್ದು ನೋಡಿ, ಎಷ್ಟೋ ಶಾಲೆಗಳನ್ನು, ಎಷ್ಟೋ ಇನ್ಸ್ಟಿಟ್ಯೂಷನ್ಗಳನ್ನು, ಎಷ್ಟೋ ಕಾಲೇಜುಗಳನ್ನು, ಎಷ್ಟೋ ಸಂಘಟನೆಗಳನ್ನು, ಎಷ್ಟೋ ಸಮಾಜ ಸೇವೆ ಕಾರ್ಯಗಳನ್ನು
ಎಷ್ಟೋ ನೆಹರೂರವರು ಕೂಡ ಪಥಸಂಚಲನಕ್ಕಾಗಿ RSSನನ್ನು ಕೂಡ ಅವರು ಬಳಸಿದ್ರು ಅನ್ನತಕ್ಕಂಥ ಮಾತು. ಇಷ್ಟಾಗಿಯೂ ನಾನು ಹೇಳತಕ್ಕಂಥದ್ದು ಇಷ್ಟೇ, ಈಗ RSS ಕೂಡ ನಿಮಗೆ ತಪ್ಪು ಅಂತೇಳಿ ಕಂಡು ಬಂದರೆ, ಸಂಘ ಪರಿವಾರ ಕೂಡ ನಿಮಗೆ ತಪ್ಪು ಅಂತ ಕಂಡು ಬಂದರೆ, ನೀವು ನಿರ್ದಿಷ್ಟವಾದ ಕಾರಣಗಳನ್ನು ಹಾಕಿಕೊಂಡು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನೀವು ವಿರೋಧ ಮಾಡೋದಿದ್ರೆ ಆ ವಿರೋಧಕ್ಕೆ ಖಂಡಿತವಾಗಿಯೂ ಸ್ವಾಗತ ಖಂಡಿತವಾಗಿಯೂ ಇದೆ. ಆದರೆ ಆ ಪ್ರಜಾಪ್ರಭುತ್ವದ ವಿರೋಧವಾಗಿದ್ದುಕೊಂಡು ನೀವು ಅವರು ಹಿಂದೂಗಳು ಅವರು ನಮ್ಮವರ ಅಲ್ಲ ಅನ್ನತಕ್ಕಂಥ ಕಾರಣಕ್ಕಾಗಿ ದ್ವೇಷಿಸುವುದಾದರೆ ಅಂಥ ದ್ವೇಷಕ್ಕೆ ಖಂಡಿತವಾಗಿ ರಹಿ ಮುಚ್ಚಿಲ್ಲ. ಯಾಕಂತೇಳಿ ನನ್ನ ಧರ್ಮ ಕಲಿಸಿರತಕ್ಕಂಥದ್ದು ನೀವು ವಿಷಯಾಧಾರಿತವಾದಂಥ ನೀವು ವಿರೋಧವನ್ನು ಮಾಡಿ, ಆದರೆ ಅವರು ಇನ್ನೊಂದು ಜಾತಿ ಇನ್ನೊಂದು ಧರ್ಮ ಅನ್ನುವ ಕಾರಣಕ್ಕಾಗಿ ವಿರೋಧ ಮಾಡುವುದಾದರೆ ಖಂಡಿತವಾಗಿಯೂ ನನ್ನ ಧರ್ಮದಲ್ಲಿ ಅವಕಾಶ ಇಲ್ಲ ಮತ್ತು ನನ್ನ ತತ್ವ ಸಿದ್ಧಾಂತದಲ್ಲಿ ಕೂಡ ಅದಕ್ಕೆ ಅವಕಾಶ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಒಂದು ಕರೆ ಇದೆ. ಹಲೋ ಹಲೋ, ಕರೆ ಕಟ್ಟಾಗಿದೆ. ಎಸ್ ಹಲೋ ಹಲೋ, ಎಸ್ ಸರ್ ಹೇಳಿ, ತಮ್ಮ ಹೆಸರು? ತರುಣ್ ಅಂತ ಮಂಗಳೂರಿಂದ. ಎಸ್ ತರುಣ್ ಅವರು ಹೇಳಿ. ರಹೀಂ ಮುಚ್ಚಿಲ್ ಅವರಿಗೆ ನಾನು ಆಶಿಸ್ತೇನೆ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗ್ಲಿ ಅಂತ. ನಾನು ಅವ್ರಿಗೆ ಶುಭ ಕೋರ್ತೇನೆ, ಹಿಸ್ಟ್ರಿ ಆಗ್ಲಿ ಅಂತ. ಯಾಕಂದ್ರೆ ಬಿಜೆಪಿ ಇಲ್ಲಿವರೆಗೆ ಒಂದೇ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಕೊಡ್ಲಿಲ್ಲ, ಅಟ್ಲೀಸ್ಟ್ ಕರ್ನಾಟಕದಲ್ಲಿ. ಒಂದು MLA ಟಿಕೆಟ್ ಸಿಗ್ಲಿ ಅಂತ ನಾವು ಆಶಿಸ್ತೇವೆ. ಖಂಡಿತ ತರುಣ್ ಅವರೇ, ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನಕ್ಕೆ ಒಂದು ಹೇಳ್ತೇನೆ ತರುಣ್ ಅವರೇ, ನಾನು ಒಬ್ಬ ಮುಸಲ್ಮಾನ, ನನಗೆ ಟಿಕೆಟ್ ಕೊಡಬೇಕು ಅಂತ ನೀವು ಬಯಸತಕ್ಕಂಥ ವ್ಯಕ್ತಿ ನೀವು ಒಂದು ಹಿಂದೂ ನೋಡಿ, ಸೌಹಾರ್ದತೆ ಇದು. ಯಾಕೆಂತ ಹೇಳಿದರೆ ಮುಸಲ್ಮಾನರು ಬೇಡ ಅಂತ ಇದ್ದರೆ, ಮುಸಲ್ಮಾನರು ನಿಮಗೆ ಅಸ್ಪೃಶ್ಯರು ಅಂತ ಆಗಿದ್ರೆ ಯಾಕೆ ತರುಣ್ ಅವರೇ ನೀವು ಈ ಬಯಕೆಯನ್ನು ಇಡ್ತೀರಿ ಹೇಳಿ? ಇದು ಈ ಪ್ರೀತಿ ವಿಶ್ವಾಸ ಇದೆಯಲ್ಲ, ನನಗೆ ಟಿಕೆಟ್ ಕೊಟ್ಟಷ್ಟೇ ಸಂತೋಷ ಆಗಿದೆ. ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಜಾತಿ ಮತ ಅಂತ ಯಾವತ್ತೂ ನೋಡಿಲ್ಲ, ಒಳ್ಳೆ ಕ್ಯಾಂಡಿಡೇಟ್ ನಾವು ಯಾವತ್ತೂ ಬೆಂಬಲ ಕೊಡ್ತೇವೆ. ಅದಕ್ಕೆ ನಾವು ಒಂದು ಕೆಲವು ವಿಚಾರಗಳನ್ನು ನಾನು ಬಿಜೆಪಿ ವಿಚಾರಗಳನ್ನು ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಳಿ ತರುಣ್. ಏನಂದ್ರೆ ನಾನು ನೋಡಿದ ಪ್ರಕಾರ, ಪರ್ಸನಲ್ ನಾನು ನೋಡಿದ ಪ್ರಕಾರ ಬಿಜೆಪಿಯಲ್ಲಿ ಒಂದು ಗೊಂದಲ ಇದೆ. ಯಾಕಂದ್ರೆ ಕೆಲವರು ಈಗ ಮೈನಾರಿಟಿ ಮೋರ್ಚಾ ಇರ್ಬೋದು, ಈಗ ಮೈನಾರಿಟಿ ಮೋರ್ಚಾ ಇದ್ದಾರೆ, ಎಲ್ಲ ಕಡೆ ಮೈನಾರಿಟಿ ಮೋರ್ಚಾ ಇದೆ. ಮತ್ತೆ ನೀವು ಈಗ PDP ಜೊತೆ ಕಾಶ್ಮೀರಲ್ಲಿ ಗವರ್ಮೆಂಟ್ ಫಾರ್ಮ್ ಮಾಡಿದ್ದಾರೆ, ಅಲ್ಲಿ ಕೂಡ ಮುಸ್ಲಿಂ ತುಂಬಾ ಕ್ಯಾಂಡಿಡೇಟ್ಸ್ ಇದ್ದಾರೆ. ಆದ್ರೆ ಯಾವಾಗ ನೀವು ಕೋಮು ಸ್ವಲ್ಪ ದಳ್ಳಿರುವಂತ ಪ್ರದೇಶ ಬಂದಾಗ, ಮಂಗಳೂರು ಅಥವಾ ಕರ್ನಾಟಕ ಈಗ ಬಂದಾಗ, ಇಲ್ಲಿ ಹಿಂದುತ್ವದ ಮೇಲೆ ಹಲವಾರು ನಿಮ್ಮ ನಾಯಕರು ನಿಲ್ತಾರೆ. ಅಂದ್ರೆ ಈಗ ಅನಂತ್ ಹೆಗ್ಡೆ ಅಂತವರು ಡೈರೆಕ್ಟ್ ಓಪನ್ ಆಗಿ ನಮ್ಗೆ ಬೇಡ ಮುಸ್ಲಿಂ ಓಟೇ ಬೇಡ, ನಮ್ಗೆ ಇಸ್ಲಾಂ ಬೇಡ ಆ ರೀತಿ ಅಂತ. ಯಾಕೆಂದ್ರೆ ಇಲ್ಲ ತರುಣ್ ಅವರೇ, ಮುಸಲ್ಮಾನರ ಓಟ್ ಬೇಡ ಅಂತ ಹೇಳಿ ಎಲ್ಲೂ ಅನಂತ್ ಕುಮಾರ್ ಅವರು ಹೇಳಿಲ್ಲ, ಅದೇ ತಪ್ಪು ಕಲ್ಪನೆ. ಆದ್ರೆ ಅವರ ಮಾತು ವೈಖರಿ ಹೇಗಿರ್ತದೆ, ಅವರು ಮಾತಾಡ್ಲಿಕ್ಕೆ ಕಾರಣ ಒಂದು ನಿಮಿಷ ಉಚಿತ. ನಾನು ಏನೇ ಹೇಳ್ತೇನೆ ಅಂದ್ರೆ, ಅವ್ರಿಗೆ ಯಾಕೆ ಹೇಳ್ತೇನೆ, ಅವ್ರಿಗೆ ಮುಸ್ಲಿಂ ಮೇಲೆ ದ್ವೇಷ ಹಾಗೆಲ್ಲ. ಏನಂದ್ರೆ ಆ ಕೆಲವು ಸೆಕ್ಟರ್ಸ್ ಇತ್ತು, ಒಂದು 30-40% ಈ ಯುವಕರಿರ್ತಾರಲ್ಲ, ಅವರನ್ನು ಉದ್ರಿಕ್ತ ಮಾಡುವಂತ ಒಂದು ಕೆಲವು ಕಾರ್ಯಗಳನ್ನು ಕೆಲವು ನಾಯಕರು ಮಾಡ್ತಾರೆ. ಅದು ಒಂದು ನಾವು ಫಸ್ಟ್ ನಿಲ್ಲಿಸಬೇಕು. ಮತ್ತೆ ಎಲ್ಲಾ ಕಡೆ ನೀವು ಒಂದು ಜಾತಿ ಮತ ಬಿಟ್ಟು, ಬಿಜೆಪಿ ಪಕ್ಷದಲ್ಲಿ ಜಾತಿ ಮತ ಬಿಟ್ಟು, ಈಗ ನಾನು ನಿಮ್ಗೆ ಹೇಗೆ ಆಶಿಸ್ತೇನೆ ಹಾಗೆ ಯಾವುದೇ ಒಂದು ಮುಸಲ್ಮಾನ್ ಇರ್ಬೋದು, ಕ್ರೈಸ್ತ ಇರ್ಬೋದು, ಒಳ್ಳೆ ಕ್ಯಾಂಡಿಡೇಟ್ ಇದ್ರೆ ಅವರಿಗೆ ಟಿಕೆಟ್ ಕೊಡಬೇಕು, ಅಂತವರನ್ನು ಗೆಲ್ಲಿಸಬೇಕು. ನಾವು ಖಂಡಿತವಾಗ್ಲೂ ಓಟ್ ಹಾಕ್ತೇವೆ. ನಮ್ಗೆ ಯಾವ ಪಕ್ಷದಲ್ಲಿ ಯಾವ ಪಕ್ಷ ಸೆಕ್ಯುಲರ್ ಆಗಿರ್ತದೆ ಅಂತ ಪಕ್ಷವೇ ಮುಂದೆ ಬರುದು. ನೀವು ಒಂದು ಮೂಲೆ ಗುಂಪು ಮಾಡಿದ್ರೆ ಅದು ಕರ್ನಾಟಕದಲ್ಲಿ ವರ್ಕೌಟ್ ಆದ್ರೆ ಇನ್ನೊಂದು ಸ್ಟೇಟ್ ಅಲ್ಲಿ ವರ್ಕೌಟ್ ಆಗುದಿಲ್ಲ, ಅಥವಾ ಮಂಗಳೂರಲ್ಲಿ ವರ್ಕೌಟ್ ಆದ್ರೆ ನೀವು ಉತ್ತರ ಕನ್ನಡದಲ್ಲಿ ಅಥವಾ ಉತ್ತರ ಕರ್ನಾಟಕ ಬಿಜಾಪುರದಲ್ಲಿ ವರ್ಕೌಟ್ ಆಗುದಿಲ್ಲ. ಅಷ್ಟೇ ಅಂತ ನಾವು ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ನಾನು ಇದು ಆಲ್ ದ ಬೆಸ್ಟ್ ಹೇಳ್ತಾ, ಹೋಪ್ಫುಲಿ ಯು ಗೆಟ್ ಅ ಟಿಕೆಟ್. ಖಂಡಿತ ಧನ್ಯವಾದಗಳು. ಅವರ ಅಭಿಪ್ರಾಯದ ರೀತಿಯಲ್ಲಿ ಹೇಳುವುದಾದರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ನೈಜವಾದ ಜಾತ್ಯತೀತ, ಇವರ ಪೊಳ್ಳು ಜಾತ್ಯತೀತವಲ್ಲ, ನೈಜವಾದ ಜಾತ್ಯತೀತ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ. 5 ವರ್ಷಗಳ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಇಡೀ ಕರಾವಳಿ ಭಾಗದಲ್ಲಿ ಒಂದೇ ಒಂದು ಕೋಮುಗಲಭೆ ಆಗಿಲ್ಲ. 5 ವರ್ಷಗಳಲ್ಲಿ ಒಂದೇ ಒಂದು ಕರ್ಫ್ಯೂ ಆಗಿಲ್ಲ. ಒಂದು ಚರ್ಚ್ ದಾಳಿ, ಒಂದು ಪಡೀಲ್ನಲ್ಲಿ ನಡೆದಂಥ ಹೋಮ್ ಸ್ಟೇ ದಾಳಿ, ಇದು 2 ಪ್ರಕರಣಗಳು ಬಿಟ್ಟರೆ 5 ವರ್ಷಗಳಲ್ಲಿ ಕರಾವಳಿ ಭಾಗದಲ್ಲಿ ಒಂದೇ ಒಂದು ಮುಸಲ್ಮಾನರಿಗೆ ನೋವುಂಟಾಗುವಂಥದ್ದು, ಅವಮಾನ ಆಗುವಂಥದ್ದು ಆಗಿಲ್ಲ. ಯಾಕೆಂತ ಹೇಳಿದರೆ ಆ ಸಂದರ್ಭಗಳಲ್ಲಿ ನೀವು ನೆನೆಸ್ಬೋದು. ಯಾಕೆಂತ ಹೇಳಿದರೆ ಯಾರು ತಪ್ಪು ಮಾಡ್ತಾರೆ ಆ ವ್ಯಕ್ತಿಯ ಬಂಧನ ಆಗ್ತದೆ, ಯಾರು ತಪ್ಪು ಆಗ್ತದೆ ಅಲ್ಲಿ ಕ್ರಮ ನಡೀತದೆ. ಆ ಕ್ರಮ ನಡೆಯುವಂಥ ಸಂದರ್ಭಗಳಲ್ಲಿ ಜಾತಿ ಧರ್ಮ ಪೊಲೀಸ್ ಸ್ಟೇಷನ್ಗೆ ಒತ್ತಡ ಇದು ಯಾವುದು ಹೋಗದ ಪರಿಣಾಮ 5 ವರ್ಷ ನಾವು ಕರಾವಳಿಯಲ್ಲಿ ಬಹಳ ನೆಮ್ಮದಿಯಿಂದ ಮುಸಲ್ಮಾನರು ಕೂಡ ಸೇರಿಕೊಂಡು ನಾವು ಬದುಕುವಂಥ ವಾತಾವರಣ ಆಗಿದೆ. ಇದೆಲ್ಲ ಮಾಧ್ಯಮದ ಮುಂದೆ ಸುಳ್ಳು ಹೇಳಲಿಕ್ಕೆ ಆಗುವುದಿಲ್ಲ. ಸುಳ್ಳು ಹೇಳಿದರೆ ನಾಳೆ ಹೇಳ್ಬೋದಲ್ಲ, ಇಲ್ಲ ನೀವು ಹೇಳಿದ 5 ವರ್ಷಗಳಲ್ಲಿ ಇಂಥ ಕಡೆ ಕರ್ಫ್ಯೂ ಆಗಿದೆ, ಇಂಥ ಕಡೆ ಸೆಕ್ಷನ್ ಆಗಿದೆ, ಹೇಳಿ, ಯಾರು ಖಂಡಿತ ಹೇಳುವುದಿಲ್ಲ. ಹಾಗಾದರೆ 5 ವರ್ಷಗಳ ಆಳ್ವಿಕೆಯನ್ನು ನಾವು ಮಾಡಿ ಕರ್ನಾಟಕದಲ್ಲಿ ಅತ್ಯಂತ ಶಾಂತಿಯುತವಾದಂತಹ ಇದು ಮಾಡಿದ್ದೇವೆ. ನಮ್ಮ ಕೆಲವು ತಪ್ಪುಗಳಿಂದಾಗಿ, ನಮ್ಮ ಕೆಲವು ಕಚ್ಚಾಟಗಳಿಂದಾಗಿ ನಮ್ಮ ಸರ್ಕಾರ ಅಧಪತನ ಆಗಿದೆ ಹೊರತು, ಆದರೆ ಯಾವತ್ತೂ ಕೂಡ ಆಡಳಿತ ನಡೆಸುವ ಸಂದರ್ಭಗಳಲ್ಲಿ ಯಾವುದೇ ಜಾತಿ ಧರ್ಮ ಪಂಗಡಕ್ಕೂ ಅನ್ಯಾಯ ಖಂಡಿತವಾಗಿಯೂ ಅಲ್ಲಿ ಆಗಿಲ್ಲ ಅನ್ನತಕ್ಕಂಥದ್ದು ಖಂಡಿತವಾಗಿಯೂ ಎಲ್ಲರಿಗೂ ಗೊತ್ತಿದೆ. ಅದರಿಂದಾಗಿ ನೈಜವಾದಂಥ ಜಾತ್ಯತೀತ ಯಾಕಂತ ಹೇಳಿದರೆ, ಒಂದು ವ್ಯಕ್ತಿಯ
ಏನು ಅವನಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ನೋಡಬೇಕು. ಅನ್ಯಾಯ ಯಾರು ಮಾಡಿದ್ದಾರೆ ಅವರ ಜಾತಿ ಧರ್ಮವನ್ನು ನೋಡಿಕೊಂಡಲ್ಲ, ಮತ್ತು ಪೊಲೀಸ್ ಠಾಣೆ ಹಸ್ತಕ್ಷೇಪಗಳಾಗಬಾರ್ದು. ಆ ರೀತಿ ಇದ್ರೆ ಖಂಡಿತವಾಗಿ ಆಗುತ್ತೆ, ಆ ರೀತಿ ಆಗಿದೆ. ಒಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ, ತಮ್ಮ ಹೆಸರು? ನನ್ನ ಅಬ್ದುಲ್ ಅಂತ ಹೇಳಿ. ಅಬ್ದುಲ್ ಅವರೇ ಹೇಳಿ. ನಾನು ರೈ ಮುಚ್ಚಿಲ್ ಅವ್ರ ಮಾತಾಡ್ಲಿಕ್ಕೆ. ಹೇಳಿ ಅಬ್ದುಲ್ ಅವರೇ, ಕೇಳ್ತಾ ಇದೆ. ರೈ ಮುಚ್ಚಿಲ್ ಅವರೇ, ಈ ಸತಿ ನಾವು ಒಂದು ನಿರ್ಣಯ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಯಡಿಯೂರಪ್ಪರ ಸರ್ಕಾರವನ್ನು ನಾವು ಪುನಃ ತರಬೇಕಂತ ಹೇಳಿ ನಾವು ಯೋಚನೆ ನಾವು 5 ವರ್ಷದಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೇವೆ. ಆದ್ರೆ ಈ ಸತಿ ನಾವು ಅವರ ವಿರುದ್ಧವಾಗಿ ವೋಟ್ ಹಾಕ್ಬೇಕಂತ ನಾವೆಲ್ಲ ನಿರ್ಧಯ, ಅಂದ್ರೆ ನಾವು ಇಡೀ ಉಡುಪಿ ಸಮುದಾಯದ ಮುಸ್ಲಿಂ ಸಮುದಾಯವರು ಅದಕ್ಕೆ ನಾವು ನಿರ್ಣಯ ಮಾಡ್ಕೊಂಡಿದ್ದೇವೆ. ಅಂತ ಹೇಳಿದ್ರೆ ನಮ್ದು ಉಳ್ಳಾಲ ನಮ್ಮ ರಿಲೇಷನ್ ಇದ್ದಾರೆ, ಆದ್ರೆ ಅಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಒಂದು ಆಕ್ಟಿವ್ ಇದೆ. ಹಾಗಾಗಿ ನಾವು ನಿಮ್ಮನ್ನು ಉಳ್ಳಾಲದಲ್ಲಿ ಒಂದು ಯಡಿಯೂರಪ್ಪ ಈಗ ಪತ್ರ ಬಂದಿದೆ, ನಾವು ನಿಮ್ಮನ್ನು ಅಲ್ಲಿ ಈ ಸತಿ MLA ನಿಲ್ಲಿಸ್ಬೇಕಂತ ಹೇಳಿ. ಆದ್ರೆ ನಮ್ಮ ಸಮುದಾಯವರೆಲ್ಲ ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಾರಿ ನಿಶ್ಚಯ ಮಾಡ್ಕೊಂಡಿದೆ. ಅದೇ ನಮ್ಮ ಸಮುದಾಯವನ್ನು ನಿಲ್ಲಿಸ್ಬೇಕಂತ ಹೇಳಿ. ಖಂಡಿತ ಅಬ್ದುಲ್ ಅವರೇ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಖಂಡಿತವಾಗಿಯೂ ನಾವು ಇಲ್ಲಿಂದ ಉಡುಪಿಯಿಂದ ಒಂದು ಕಮ್ಮಿ ಒಂದು 600-700 ಜನ ಅಲ್ಲಿ ನಿಮ್ಮ ಪರವಾಗಿ ಕ್ಯಾನ್ವಾಸ್ ಮಾಡ್ತೇವೆ ನಾವು. ಅಂದ್ರೆ ಈ ಸರ್ತಿ ಯಡಿಯೂರಪ್ಪ ಸರ್ಕಾರ ತರಬೇಕು. ನಮ್ಮ ನಿರ್ಣಯ ಒಂದು, ಈ ಸರ್ತಿ ನಾವು ವರ್ಷ ಹಾಕಿದ್ರೆ ಕಾಂಗ್ರೆಸ್ಗೆ ಓಟು, ಆದ್ರೆ ಇನ್ನೂ ಹಾಕುದಿಲ್ಲ ಕಾಂಗ್ರೆಸ್ಗೆ. ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಮುಸಲ್ಮಾನರ ವೋಟ್ ಬ್ಯಾಂಕಿಗೆ ಮಾತ್ರ ಬಸ್ಕೊಂಡಿದ್ದಾರೆ. ಹೌದು, ಇದು ಅಬ್ದುಲ್ ಅವರೇ, ಇಡೀ ಕರ್ನಾಟಕ ರಾಜ್ಯದ ಒಟ್ಟಾರೆ ಪರಿಸ್ಥಿತಿಯಲ್ಲಿ ಇವತ್ತು ಎಲ್ಲ ವರ್ಗದವರು ಇದನ್ನೇ ಅವರು ಬಯಸ್ತಾ ಇದ್ದಾರೆ. 4.5 ವರ್ಷ ಏನು ಈ 5 ವರ್ಷ ಹತ್ತಿರ ಆಯಿತು, ಈ 5.5 ವರ್ಷಗಳಲ್ಲಿ ಇವರು ಯಾವುದು ಕೊಡದೆ ಈ ಒಂದು 4-5 ತಿಂಗಳಿರುವಾಗ ಭಾಗ್ಯಗಳ ಮೇಲೆ ಭಾಗ್ಯಗಳನ್ನು ಕೊಡೋ ಮೂಲಕ ಒಂದು ರೀತಿಯಲ್ಲಿ ಜನರನ್ನು ಮೋಸ ಮಾಡತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಕರ್ನಾಟಕದ ಜನರಿಗೆ ಏನಾಗಿದೆ ಅಂತ ಹೇಳಿದರೆ, ಹಿಂದಿನ ಆ 5 ವರ್ಷಗಳ ಸುವರ್ಣ ಯುಗ ಏನಿದೆ ಅದು ಮರಳಿ ಬರಬೇಕನ್ನತಕ್ಕಂಥ ಆಶಾಭಾವನೆ ಎಲ್ಲರಿಗಿದೆ. ನನ್ನ ಮೇಲೆ ವಿಶೇಷವಾಗಿ ತಾವು ಪ್ರೀತಿಯ ಅಭಿಮಾನವನ್ನು ನೀವು ತೋರಿಸಿದ್ದೀರ, ಅದಕ್ಕೆ ಧನ್ಯವಾದಗಳು. ನಾನು ಈಗಲೂ ಹೇಳ್ತಾ ಇದ್ದೇನೆ, ನಾನು ಪಕ್ಷದ ವಿಚಾರಧಾರೆಗೆ ನಾನು ಬದ್ಧ, ಪಕ್ಷದ ತೀರ್ಮಾನಕ್ಕೆ ಬದ್ಧ. ಅವಕಾಶ ಕೊಟ್ಟರೆ ಖಂಡಿತವಾಗಿ ಸ್ಪರ್ಧಿಸ್ತೇನೆ. ಒಂದು ವೇಳೆ ಅವಕಾಶ ಕೊಡದಿದ್ದರೆ ಯಾವ ಬೇಸರವನ್ನು ಮಾಡದೆ ಇದೇ ನಗುಮುಖದಿಂದ ಇದೇ ರೀತಿಯಲ್ಲಿ ಪಕ್ಷ ಸೂಚಿಸುವ ಅಭ್ಯರ್ಥಿ ಜೊತೆಯಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ನಮ್ಮ ಪಕ್ಷದಲ್ಲಿ ಗೆಲ್ಲಬೇಕು, ನಮ್ಮ ಅಭ್ಯರ್ಥಿ ಗೆಲ್ಲಬೇಕು, ಇದು ಮಾತ್ರ ನಮಗೆ ಮುಖ್ಯ. VIP ಲಾಂಚ್ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. VIP ಲಾಂಚ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ರಹೀಮ್ ಉಚ್ಚಿಲಾ ಅವರು. ರಹೀಮ್ ಉಚ್ಚಿಲಾ ಅವರೇ, ಲವ್ ಜಿಹಾದ್ ಅನ್ನುವಂತಹದ್ದು ಬಹುಶಃ ಮುಸಲ್ಮಾನರ ಸಮುದಾಯದತ್ತ ಒಂದು ಬೆರಳನ್ನ ತೋರಿಸಿ ಹೇಳ್ತಾ ಇದೆ ಸಂಘ ಪರಿವಾರ. ನಿಮ್ಮ ಒಂದು ಧರ್ಮ ಲವ್ ಜಿಹಾದ್ ಅನ್ನ ಮಾಡ್ತಾ ಇದೆ, ಲವ್ ಜಿಹಾದ್ಗೆ ಅನೇಕ ಹೆಣ್ಮಕ್ಳು ನಮ್ಮ ಧರ್ಮದಿಂದ ಬಲಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಸಂಘ ಪರಿವಾರ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡುತ್ತೆ. ಬಿಜೆಪಿ ಅವರು ಕೂಡ ಹೇಳ್ತಾರೆ, ಶೋಭಾ ಕರಂಲಾಜೆ ಕೂಡ ಬಹಳಷ್ಟು ಬಾರಿ ಹೇಳಿದ್ದಾರೆ ಲವ್ ಜಿಹಾದ್ ನಡೀತಾ ಇದೆ, ಲವ್ ಜಿಹಾದ್ಗೆ ಕಡಿವಾಣ ಅನ್ನುವಂಥದ್ದು ಹಾಕಬೇಕು ಅನ್ನುವಂಥದ್ದು. ಸೊ ನಿಮ್ಮ ಪಕ್ಷ ಈ ರೀತಿಯಾಗಿ ಹೇಳ್ತಾ ಇದೆ, ನಿಮ್ಮ ಧರ್ಮ ನಾವು ಲವ್ ಜಿಹಾದ್ ಮಾಡೋದಿಲ್ಲ, ಕೇಸರಿ ಜಿಹಾದ್ ಮಾಡ್ತಾ ಇದೆ ಅನ್ನುವಂಥದ್ದು ಹೇಳ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಾ? ಇಸ್ಲಾಮಿನಲ್ಲಿ ಲವ್ ಅನ್ನುವಂಥದ್ದಿಲ್ಲ, ಲವ್ ಪರಿಕಲ್ಪನೆ ಇಲ್ಲ. ಒಂದು ಎಂಗೇಜ್ಮೆಂಟ್ ಆದ ನಂತರವೇ ಪ್ರೀತಿ, ಮದುವೆಯಾದ ನಂತರವೇ ಪ್ರೀತಿ, ಹೆಂಡತಿಯನ್ನೇ ಪ್ರೀತಿಸುವ ಹೊರತು ಲವ್ ಅನ್ನತಕ್ಕಂಥ ಪರಿಕಲ್ಪನೆ ಇಲ್ಲ. ಒಂದನೇದಾಗಿ. ಎರಡನೆಯದಾಗಿ, ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿ ಬರುವುದಾದರೆ ಅದು ಅವನನ್ನು ಪ್ರೀತಿಸಿ ಬರುವುದು, ಅಲ್ಲಾಹನನ್ನು ಪ್ರೀತಿಸಿ ಬರುವುದಾದರೆ ಸ್ವಾಗತ. ಆದರೆ ಅಲ್ಲಾಹನನ್ನು ಪ್ರೀತಿಸಿ ಬರಬೇಕಾದ್ರೆ ಮೊದಲು ಅಲ್ಲಾಹನನ್ನು ಅರ್ಥ ಮಾಡಬೇಕು, ಅಲ್ಲಾಹನ ಧರ್ಮ ಗ್ರಂಥಗಳನ್ನು ಅರ್ಥ ಮಾಡಬೇಕು. ಇದು ಹೇಗೆ ಅಂತ ಹೇಳಿದರೆ, ಆ ಬರುವವಳಾಗಿರ್ಬೋದು, ಮತ್ತೊಂದು ಧರ್ಮಕ್ಕೆ ಹೋಗುವವರಾಗಿರ್ಬೋದು, ನಾನು ಇಬ್ಬರನ್ನು ನಾನು ಹೇಳ್ತಾ ಇದ್ದೇನೆ. ಅವನನ್ನು ಪ್ರೀತಿಸಿಕೊಂಡು ಹೋಗುವುದು ಪರಸ್ಪರ. ಅವನನ್ನು ಪ್ರೀತಿಸಿಕೊಂಡು ಹೋಗುವಾಗ ಅದು ಅವನನ್ನು ಪ್ರೀತಿಸುವುದಂತ ಹೇಳಬೇಕು. ಅವನನ್ನು ಪ್ರೀತಿಸುವವರು, ಅದು ನಾನು ನೇರ ಶಬ್ದಗಳಲ್ಲಿ ಹೇಳ್ತೇನೆ, ಕಾಮ ತೀಟೆ ಅದನ್ನು ತೀರಿಸಲಿಕ್ಕಾಗಿ ಹೋಗುವಂಥದ್ದಕ್ಕೆ ಇವರು ಪವಿತ್ರ ಬಂಧನದ ಹೆಸರನ್ನು ಕೊಡಬೇಕಾಗಿಲ್ಲ. ಅದು ಸಿನಿಮಾಗಳಲ್ಲಿ ಇದರಲ್ಲಿ ಮಾತ್ರ ಅದಕ್ಕೆ ಪವಿತ್ರ ಬಂಧದ ಲೇಪಗಳನ್ನು ಕೊಡ್ತಾ ಇದ್ದಾರೆ ಹೊರತು, ಬೆಳೆಸಿದಂತಹ ತಂದೆ ತಾಯಿಗಳು, ಆ ಒಂದು ಸಂಸ್ಕೃತಿ, ಅವರು ಕಲಿತು ಬಂದಂಥ ಆಚಾರ ವಿಚಾರಗಳು ಎಲ್ಲವನ್ನೂ ಗಾಳಿಗೆ ತೂರಿ ಯಾವನೋ ಒಬ್ಬ ಹುಡುಗನ ಹಿಂದೆ ಹೋಗಿ ಅದಕ್ಕೆ ಇವರು ಜಿಹಾದನ ಹೆಸರನ್ನು ಕಟ್ಟಿಕೊಳ್ಳೋ. ಜಿಹಾದ್ ಅಂದರೆ ಏನು? ಜಿಹಾದ್ ಅಂತ ಹೇಳಿದರೆ ಧರ್ಮಯುದ್ಧ. ಕೌರವ ಪಾಂಡವರ ಮಧ್ಯೆ ಏನು ನಡೆದಿದೆ ಅದು ಜಿಹಾದ್. ಅಲ್ಲಿ ಇವರು ಹೇಳ್ತಾ ಇದ್ದಾನೆ ಅರ್ಜುನ, ಇವರೆಲ್ಲ ನಮ್ಮವರು, ನನಗೆ ಇವರ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಆಗ ಹೇಳ್ತಾರೆ, ರಾಜಧರ್ಮ, ನೀನು ಯುದ್ಧ ಮಾಡಬೇಕಾಗಿರೋ ಅನಿವಾರ್ಯ. ಅದಕ್ಕೆ ಹೇಳುವುದು ಏನಂತ ಹೇಳಿ,
ಅದಕ್ಕೆ ಹೇಳೋದು ಜಿಹಾದ್, ಅದಕ್ಕೆ ಹೇಳತಕ್ಕಂಥದ್ದು ಧರ್ಮಯುದ್ಧ. ಇವರು ಯಾವ ಜಿಹಾದ್, ಯಾವ ಧರ್ಮಯುದ್ಧ? ಜಿಹಾದ್ ಅಂದರೆ ಧರ್ಮಯುದ್ಧ. ಇವಳು ಪ್ರೀತಿಸಿ ಬಂದು ಯಾವ ಧರ್ಮಕ್ಕೆ ಮಾಡುವಂಥದ್ದು? ಸೊಂಟಕ್ಕೆ ಬಾಂಬನ್ನು ಕಟ್ಟು ISSನವರು ಹೋಗಿ ಎಷ್ಟೋ ಜನರನ್ನು ಕೊಲ್ತಾರಲ್ಲ, ಇದು ಕೊಲ್ಲುವುದಕ್ಕೆ ಜಿಹಾದ್ ಅಂತ ಹೇಳ್ತಾರಾ? ಈ ಕಲ್ಪನೆಯನ್ನು ನೋಡಿ, ಎರಡಿದೆ. ಒಂದು ಪವಿತ್ರ ಅಲ್ಲಾಹನ ಪ್ರವಾದಿ ಮೊಹಮ್ಮದ್ರವರ ಅನುಯಾಯಿಗಳು, ಇನ್ನೊಂದು ಬಿನ್ ಲ್ಯಾಡನ್ನ ಅನುಯಾಯಿಗಳು. ಯಾರು ಪ್ರವಾದಿ ಮೊಹಮ್ಮದ್ರ ಅನುಯಾಯಿಗಳಿದ್ದಾರೆ ಅವರು ಇಂತಹ ಲವ್ ಮಾಡೋದಿಲ್ಲ, ಇಂಥ ಜಿಹಾದ್ಗಳು ಅವರು ಮಾಡೋದಿಲ್ಲ. ಆದರೆ ಯಾರು ಬಿನ್ ಲ್ಯಾಡನ್ ಅನುಯಾಯಿಗಳಿದ್ದಾರೆ ಅವರು ಮಾಡತಕ್ಕಂಥ ಎಲ್ಲದಕ್ಕೂ ಈ ರೀತಿ ಹೆಸರುಗಳು. ಅದರಿಂದಾಗಿ ನಾವು ಮುಸಲ್ಮಾನರು ಪ್ರವಾದಿ ಮೊಹಮ್ಮದ್ರ ಅನುಯಾಯಿಗಳಾಗಿ ಬದುಕಿದರೆ ಇಲ್ಲಿರತಕ್ಕಂಥ ಹಿಂದೂಗಳಿಗೂ ಆಪತ್ತಿಲ್ಲ, ಈ ದೇಶಕ್ಕೂ ವಿರೋಧ ಆಗುವುದಿಲ್ಲ, ಇಡೀ ಮನುಷ್ಯ ಸೃಷ್ಟಿಗೂ ಅಪಕಾರ ಆಗುವುದಿಲ್ಲ. ಆದರೆ ಯಾವಾಗ ಬಿನ್ ಲ್ಯಾಡನ್ನ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ತೇವೆ ಆಗ ಖಂಡಿತವಾಗಿಯೂ ನಮಗೆ ಅಪಾಯ, ನಮ್ಮ ಧರ್ಮಕ್ಕೆ ಅಪಾಯ. ಮತ್ತೆ ಅಲ್ವ ಇನ್ನೊಂದು ಧರ್ಮಕ್ಕೆ ಬಾಂಬನ್ನು ಕಟ್ಟಿ ಇವನು ಹೋಗಿ ಕೊಲ್ಲುವಾಗ ಅಲ್ಲಿ ಸಾಯುವವರು ಮುಸಲ್ಮಾನರ ಹಿಂದೂಗಳ ಯಾರಿಗೊತ್ತು? ಯುದ್ಧರಂಗಕ್ಕೆ ಬಂದಾಗ ಅವರು ನಿಮ್ಮ ವಿರೋಧಿಗಳಾಗಿದ್ದರು. ಮಹಿಳೆಯರನ್ನು ಮಕ್ಕಳನ್ನು ಕೊಲ್ಲಬೇಡಿ ಅಂತ ಪವಿತ್ರವಾದಂಥ ಹದೀಸುಗಳಲ್ಲಿ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಹಾಗಿದ್ದ ಮೇಲೆ ಸೊಂಟದಲ್ಲಿ ಇವರು ಕಟ್ಟಿಕೊಂಡು ಪವಿತ್ರ ಮಕ್ಕಕ್ಕೆ ಬಂದು ಬಾಂಬನ್ನು ಹಾಕಿಕೊಂಡು ಕೊಲ್ಲಿಕ್ಕೆ ಬಂದಲ್ಲಿ ಯಾವ ಹಿಂದೂಗಳಿದ್ದಾರೆ ಅಲ್ಲಿ? ಅದರಿಂದಾಗಿ ಇವರ ಕಲ್ಪನೆಗಳಿಗೆ ಈಡೇರಿಕೆ ಮಾಡಲಿಕ್ಕಾಗಿ ಅವರು ಯಾರನ್ನಾದರೂ ಎಲ್ಲಿಯಾದರೂ ಪ್ರೀತಿಸಿದರೆ, ಅವರು ಎಲ್ಲಿಯಾದರೂ ಬಾಗ್ದಾದ್ಗೋ ಮತ್ತೊಂದು ಕಡೆಗೆ ಕರ್ಕೊಂಡು ಹೋಗಿದರೆ ಅದಕ್ಕೂ ನಮಗೂ ಯಾವ ಸಂಬಂಧಗಳು ಇಲ್ಲ. ಇಂಥದ್ದುಗಳು ಬಂದಾಗ ನಾವೆಲ್ಲರೂ ಮುಸಲ್ಮಾನರು ವಿರೋಧಿಸಿದ್ದೇವೆ, ಮುಸಲ್ಮಾನರು ವಿರೋಧಿಸಬೇಕಾಗ್ತದೆ. ಅದರಿಂದಾಗಿ ರಾಷ್ಟ್ರದ ವಿಚಾರಗಳು ಬಂದಾಗ ಎತ್ತರದ ಧ್ವನಿಯಲ್ಲಿ ಎತ್ತತಕ್ಕಂಥ ಒಂದೇ ಒಂದು ರಾಜಕೀಯ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ. ಅದರಲ್ಲಿ ಯಾವ ವಿರೋಧಗಳು ಇಲ್ಲ. ಇಂಥದ್ದು ಉಳಿದವರು ಮಾತಾಡದೆ ಸುಮ್ಮನೆ ಕೂತ್ಕೊಂಡಾಗ ಪರೋಕ್ಷವಾಗಿ ಬೆಂಬಲ ಕೊಟ್ಟ ಹಾಗೆ. ನಾವು ಏನು ಹೇಳೋದು? ನಾವು ಅಂಥ ವಿಚಾರಗಳು ಬಂದಾಗ ನಾವು ಅದರ ವಿರುದ್ಧ ಧ್ವನಿ ಎತ್ತುವ. ಆ ಧ್ವನಿ ಎತ್ತಿದಾಗ ಆ ಹಿಂದೂ ಸಮುದಾಯ ಏನಾಗ್ತದೆ, ಇಂತಹ ಒಂದು ವ್ಯಕ್ತಿ ಇದ್ದಾರೆ, ಅವರ ಧರ್ಮದಲ್ಲಿ ಆಗುವಂತಹ ಈ ಬೇಡದ ಕೆಲಸಗಳು ಮಾಡಿದಾಗ ವಿಚಾರ ಎತ್ತತಕ್ಕಂಥ ಒಬ್ಬರಾದರೂ ರಾಷ್ಟ್ರವಾದಿ ಇದ್ದಾನೆ, ಈ ರೀತಿಯ ಭಾವನೆಗಳು ಬಂದಾಗ ಖಂಡಿತವಾಗಿಯೂ ಇವರು ಯಾರು ನೀವು ಹೇಳತಕ್ಕಂಥ ನಾಯಕರಿದ್ದಾರೆ ಅವರು ಸುಮ್ಮನೆ ಕೂತ್ಕೊಳ್ತಾರೆ. ಅವರಿಗೆ ಮಾತಾಡುವ ಅವಕಾಶಗಳನ್ನು ಕೊಡದ ರೀತಿಯಲ್ಲಿ ನಾವು ವಿರೋಧ ಮಾಡುವ. ಆಗ ವಿರೋಧಗಳು ತನ್ನಂತಾನೇ ನಿಲ್ಲುತ್ತೆ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ತಮ್ಮ ಹೆಸರು? ವಾಯ್ಸ್ ಕೇಳ್ತಾ ಇಲ್ಲ. ಹಲೋ ಹಲೋ ಹಲೋ, ಎಸ್ ಸರ್, ತಮ್ಮ ಹೆಸರು? ಟಿಪ್ಪು ಸುಲ್ತಾನ್ ಅಂತ ಹೇಳಿ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆಯಿಂದ ಮೇಡಮ್. ಎಸ್ ಸರ್, ಹೇಳಿ ಸರ್. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ನಿಮ್ಮ ಮಾತು ಕೇಳಿಸ್ತಾ ಇದೆ, ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಕೇಳಿ. ನಿಮ್ಮ ಮಾತು ಕೇಳ್ತಾ ಇದೆ. ಎಸ್, ಹೇಳಿ ಸರ್. ಹೇಳಿ, ನಿಮ್ಮ ಮಾತು ಕೇಳ್ತಾ ಇದೆ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಹೇಳಿ, ಕೇಳ್ತಾ ಇದೆ. ಟಿಪ್ಪು ಸುಲ್ತಾನ್ ದಾವಣಗೆರೆಯಿಂದ ಅಂತ. ಹಾ, ರೈ ಮುಚ್ಚಲ್ ಅವರಿಗೆ ಬಾರಿ ನನ್ನ ಅಭಿಪ್ರಾಯ ಇದೆ, ಉಲ್ಲಾಳ ಕ್ಷೇತ್ರದಿಂದ ಅವರಿಗೆ ಬಿಜೆಪಿ ಟಿಕೆಟ್ ಕೊಡಬೇಕು ಅಂತ ಹೇಳಿ. ಹಾ ಹಾ ಹಾ, ಖಂಡಿತ ಧನ್ಯವಾದಗಳು. ಬಹಳ ದೂರದಿಂದ ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸವನ್ನು ತಾವು ತೋರಿಸಿದ್ದೀರಿ. ಬಹುಶಃ ತಾವು ಫೇಸ್ಬುಕ್ ಲೈವ್ ನೋಡ್ತಾ ಇದ್ದೀರಿ ಅಂತ ಹೇಳಿ ಕಾಣಬೇಕು. ಧನ್ಯವಾದಗಳು ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಅಭಿಮಾನಕ್ಕೆ. ಭಗವಂತನ ಇಚ್ಛೆ ಇದ್ದರೆ ಆಗುತ್ತೆ, ಭಗವಂತನ ಇಚ್ಛೆ ಇಲ್ಲದಿದ್ದರೆ ಏನೂ ಆಗುವುದಿಲ್ಲ. ಏನಾದರೂ ಆದರೆ ಅದು ದೈವೇಚ್ಛೆ ಅಂತೇಳಿ ನಾನು ತಿಳ್ಕೊಳ್ತೇನೆ. ಎಸ್, ಸೂಲಿಬೇಲೆ ಅವರು ವಿರುದ್ಧ ಒಂದು ರಮಾನಾಥ್ ರೈ ಅವರು ಹೇಳಿಕೆ ನೀಡ್ತಾರೆ. ಈ ಟೈಮ್ನಲ್ಲಿ ನೀವು ಹೋಗಿ ಕಂಪ್ಲೇಂಟ್ ಕೊಡ್ತೀರಾ ರಮಾನಾಥ್ ರೈ ವಿರುದ್ಧ. ಎಲ್ಲೋ ಒಂದು ಕಡೆ ನಿಮ್ಮ ಪಕ್ಷದಲ್ಲಿ ಹೀರೋ ಆಗುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ? ಅದರಲ್ಲಿ ಏನಿಲ್ಲ. ಯಾಕಂತ ಹೇಳಿದರೆ ಸಮಾಜದಲ್ಲಿ ಯಾವುದು ಬೇಡದ್ದು ನಡೆದಾಗ ಅದನ್ನು ಮಾಡಬೇಕಾಗಿರೋದು ಒಬ್ಬ ಕಾರ್ಯಕರ್ತ, ಒಬ್ಬ ನಾಗರಿಕನಾಗಿ ನನ್ನ ಕರ್ತವ್ಯ. ಚಕ್ರವರ್ತಿ ಸೂಲಿಬೇಲೆಯವರು ನನ್ನ ಬಹಳ ಒಂದು ಒಳ್ಳೆಯ, ಯಾಕಂತ ಹೇಳಿದರೆ ನಾನು ಬಹಳಷ್ಟು ರಾಷ್ಟ್ರೀಯ ವಿಚಾರಗಳನ್ನು ನಾನು ಕಲೀಲಿಕ್ಕೆ ನನಗೆ ಪರೋಕ್ಷವಾಗಿ ಅವರು ಕೂಡ ಒಬ್ಬರು ಗುರುಗಳು ಅಂತ ಹೇಳಬೇಕು. ಯಾಕಂತ ಹೇಳಿದರೆ ಅಷ್ಟು ಮನಸ್ಸಿನ ಆಳಕ್ಕೆ ಹೋಗಿ ನಮ್ಮನ್ನು ಬಡಿದಬ್ಬಿಸುವ ರೀತಿಯಲ್ಲಿ ಒಂದು ಮಾತಾಡತಕ್ಕಂಥ ವ್ಯಕ್ತಿ ಚಕ್ರವರ್ತಿ ಸೂಲಿಬೇಲೆ. BJPಯ ಕಾರ್ಯಕರ್ತ ಅಲ್ಲ, ನೆನಪಿಟ್ಟುಕೊಳ್ಳಿ. ಅವರು ಯಾವುದೇ ಒಂದು ಸಂಘಟನೆಯ ಕಾರ್ಯಕರ್ತರಲ್ಲ. ಅವರು ಒಬ್ಬ ರಾಷ್ಟ್ರವಾದಿಯಾಗಿದ್ದುಕೊಂಡು ಅವರದ್ದೇ ಆದಂಥ ಒಂದು ಶಕ್ತಿಗಳನ್ನು ಮಾಡಿಕೊಂಡು ಇವತ್ತು ನೋಡಿ ಅವರು ಕರೆ ಕೊಡುವಂತಹ ಒಂದು ಏನು ಸ್ವಚ್ಛ ಭಾರತ ಅಭಿಯಾನ ಇರ್ಬೋದು, ಎಷ್ಟು ಸಂಖ್ಯೆಯಲ್ಲಿ ಯುವಕರು ಬರ್ತಾರೆ. ಆ ರೀತಿ ಯುವಕರನ್ನು ಒಟ್ಟು ತರಿಸತಕ್ಕಂಥ ಶಕ್ತಿ ಇರತಕ್ಕಂಥ ಒಬ್ಬ ಯುವ ನಾಯಕ. ಅಂತಹ ಒಂದು ವ್ಯಕ್ತಿಯ ಬಗ್ಗೆ ರಮಾನಾಥ್ ರೈ ಅವರು ಮಾತಾಡುವಾಗ, ಅಂಥ ಕೀಳು ಶಬ್ದಗಳನ್ನು ಮಾತಾಡುವಾಗ ನೀವು ಹೇಳಿದಿರಿ ದೂರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರೆ ಆಗಲ್ಲ. ಯಾಕಂತ ಹೇಳಿದರೆ ಇವರೆಲ್ಲರೂ ಇವರ ಪೊಲೀಸ್ನವರು ಖಂಡಿತವಾಗಿ ಇವರೆಲ್ಲ ಮಾಡಲ್ಲ. ಆದರೆ ಕಾನೂನಿಗೆ ಸಚಿವರು ದೊಡ್ಡವರಲ್ಲ, ಯಾರು ದೊಡ್ಡವರಲ್ಲ ಅನ್ನೋದನ್ನು ತೋರಿಸಲಿಕ್ಕಾಗಿ ನ್ಯಾಯವಾಗಿ ನ್ಯಾಯಾಲಯದ ಕದವನ್ನು ತಟ್ಟಿದ್ದೇನೆ. ಸೆಕ್ಷನ್ 500, 501, 504 ಪ್ರಕರಣಗಳು ದಾಖಲಾಗಿದೆ. ಇದೇ ನಾಡಿದ್ದು 9ನೇ ತಾರೀಕಿಗೆ ಪುನಃ ಕೇಸಿದೆ. ಖಂಡಿತವಾಗಿ ಅವರಿಗೆ ನೋಟಿಸ್ ಆಗ್ತದೆ. 2 ವರ್ಷ ರಮಾನಾಥ್ ರೈ ಅವರಿಗೆ ಶಿಕ್ಷೆ ಆಗ್ತದೆ. ಯಾಕಂತ ಹೇಳಿದರೆ ಅವರು ಹೇಳಿರುವುದು ಸಾರ್ವಜನಿಕರ ಮಧ್ಯೆ, ಅವರು ಹೇಳಿರುವುದಕ್ಕೂ ದಾಖಲೆಗಳಿದೆ. ಆ ದಾಖಲೆಗಳ ನ್ಯಾಯಾಲಯಕ್ಕೆ ತೋರಿಸಿದ್ದೇನೆ. ಜಡ್ಜ್ ಅವರು ಲ್ಯಾಪ್ಟಾಪಲ್ಲಿ ಅದನ್ನು ನೋಡಿದ್ದಾರೆ, ನಮ್ಮ ಸಾಕ್ಷಿಗಳನ್ನು ಆಲಿಸಿದ್ದಾರೆ, ಎಲ್ಲವನ್ನು ಆಲಿಸಿದ್ದಾರೆ. ಅದರಿಂದಾಗಿ ಸೂರ್ಯಚಂದ್ರಶ ಸತ್ಯ. ರಮಾನಾಥ್ ರೈ ಅವರಾಗಲಿ ಯಾರೇ ಆಗಲಿ ಕಾನೂನಿಗೆ ಯಾರು ದೊಡ್ಡವರಲ್ಲ. ಇನ್ನೊಂದು ಮಾತು ನಾನು ಹೇಳ್ತಾ ಇದ್ದೇನೆ, ಇದೇ ನಿಮ್ಮ ಮಾಧ್ಯಮದ ಮುಖಾಂತರ.
ಮಾತು ಮಾತಿಗೆ ಸಿದ್ದರಾಮಯ್ಯನವರು ಕೂಡ ಸೇರಿ ಯಡಿಯೂರಪ್ಪನವರನ್ನು ಜೈಲಿಗೆ ಹೋಗಿ ಬಂದ ಮುಖ್ಯಮಂತ್ರಿ ಅಂತೇಳಿ ಆಗಾಗ ಹೇಳ್ತಾ ಇದ್ದಾರೆ. ನೆನಪಿಟ್ಟುಕೊಳ್ಳಿ, ಅವರ ಮೇಲೆ ಕೆಳಗಿನ ಕೋರ್ಟು, ಹೈಕೋರ್ಟ್ ಎಲ್ಲವೂ ಕ್ಲೀನ್ ಚಿಟ್ ಕೊಟ್ಟಿದೆ. ಅವರು ಒಂದು ಆರೋಪಿ ಸ್ಥಾನವಾಗಿ ಹೋಗಿ ಬಂದದ್ದು ಹೌದು, ಆದರೆ ಯಾವಾಗ ನ್ಯಾಯಾಲಯ ಕ್ಲೀನ್ ಚಿಟ್ಟುಕೊಂಡು ಅವರು ಆರೋಪಿ ಅಲ್ಲ ಅಂತ ಹೇಳಿದೆ, ಆ ಮೇಲೆ ಕೂಡ ಇವರು ಈ ಮಾತು ಹೇಳಿದರೆ ಅದು ನ್ಯಾಯಾಂಗ ಉಲ್ಲಂಘನೆ ಆಗ್ತದೆ, ನ್ಯಾಯಾಂಗ ನಿಂದನೆ ಆಗ್ತದೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ನೆನಪಿಟ್ಟುಕೊಳ್ಳಿ, ಸಿದ್ದರಾಮಯ್ಯನವರ ವಿರುದ್ಧ ಕೂಡ ನ್ಯಾಯಾಲಯದ ಕಟಕಟನ್ನು ನಾನು ಇರ್ತದೆ. ಈಗಾಗಲೇ ನಾನು ವಕೀಲರಲ್ಲಿ ನಾನು ಮಾತಾಡಿದ್ದೇನೆ. ನನ್ನ ಮುಂದಿನ ಪ್ರಯತ್ನ ಸಿದ್ದರಾಮಯ್ಯನವರನ್ನು, ಯಾಕಂತ ಹೇಳಿದರೆ ಒಂದು ನಾನು ಹೇಳ್ತೇನೆ, ಕಾನೂನಿನ ಮುಂದೆ, ನ್ಯಾಯಾಧೀಶರ ಮುಂದೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ದೊಡ್ಡವರಲ್ಲ. ರಮನಾಥ್ ರೈ ಅವರ ಮೇಲೆ ಇದೇ ರೀತಿ ಹೇಳುವಾಗ ಇವರು ಏನು ಮಾಡಲಿಕ್ಕಾಗ್ತದೆ? ನಾನೊಬ್ಬ ಸಚಿವ, ನಾನು ಆಗಬೇಕಾದ್ರೆ ವಿಧಾನಸಭೆಯಲ್ಲಿ ಅನುಮತಿ ಕೇಳಬೇಕು. ಯಾವ ಅನುಮತಿ ಇಲ್ಲದೆ ಹೇಗೆ ನಾನು ಮಾಡಿದ್ದೇನೆ? ಅದೇ ರೀತಿ ಕಾನೂನಿಗೆ ಖಂಡಿತವಾಗಿಯೂ ಸಿದ್ದರಾಮಯ್ಯ ಕೂಡ ದೊಡ್ಡ ವ್ಯಕ್ತಿಯಲ್ಲ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರಾಗಲಿ ಕಾಂಗ್ರೆಸ್ನ ನಾಯಕರಲ್ಲಿ ಯಾವತ್ತಾದರೂ ಯಡಿಯೂರಪ್ಪನವರ ಬಗ್ಗೆ ಇನ್ನೂ ಜೈಲಿಗೆ ಹೋಗಿ ಬಂದವರು ಅನ್ನತಕ್ಕಂಥ ಮಾತನ್ನು ಹೇಳಿದರೆ ಖಂಡಿತವಾಗಿ ಅವರನ್ನು ನಾನು ಜೈಲಿಗೆ ನಾನು ಕಳಿಸ್ತೇನೆ. ನಾನು ನ್ಯಾಯಾಲಯದ ಕದ ತಡ್ತೇನೆ. ನ್ಯಾಯಾಲಯಕ್ಕೆ ಇವರು ಯಾರು ದೊಡ್ಡವರಲ್ಲ ಅನ್ನುವಂಥದ್ದನ್ನು ಈ ಮಾಧ್ಯಮದ ಮೂಲಕ ನಾನು ನೇರವಾಗಿ ಸಿದ್ದರಾಮಯ್ಯನವರಿಗೆ ಹೇಳಿಕೆ. ಯಾಕಂತ ಹೇಳಿದರೆ ಇವರು ಯಾರು ದೊಡ್ಡವರೇನಲ್ಲ ರೀ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಪ್ರಭುಗಳು, ಇವರೆಲ್ಲ ನಮ್ಮ ಸೇವಕರು. ನಮ್ಮ ಸೇವಕರೇ ನಮ್ಮನ್ನು ಹೆದರಿಸಲಿಕ್ಕೆ ಬಂದಾಗ ನಮಗೆ ಪ್ರಜಾಪ್ರಭುತ್ವದಲ್ಲಿ ಏನಿದೆ ಅನ್ನುವಂಥ ನಾವು ತೋರಿಸಬೇಕು. ಅದು ಪ್ರತಿಯೊಬ್ಬ ಒಂದು ಮಾರ್ಗದಲ್ಲಿ ಹೋಗುವಂಥ ಒಬ್ಬ ಸಣ್ಣವನಿಗೆ ಕೂಡ ಅವಕಾಶ ಇದೆ. ಅದನ್ನು ಮಾಡತಕ್ಕಂಥ ಕೆಲಸಗಳನ್ನು ಮಾಡಿದ್ದೇನೆ, ಮುಂದಕ್ಕೂ ನಾನು ಮಾಡ್ತೇನೆ. ಹೆಚ್ಚಿನ ಅಲ್ಪಸಂಖ್ಯಾತರು JDS ಹಾಗೂ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ಸಾಧಾರಣವಾಗಿ ವೋಟ್ ವಿಷಯಕ್ಕೆ ಬಂದಾಗ ಕಾಂಗ್ರೆಸ್ಗೆ ಹೆಚ್ಚಿದಾಗಿ ಅಲ್ಪಸಂಖ್ಯಾತರ ವೋಟ್ಗಳೇ ಬಹಳಷ್ಟು ಪ್ರಾಮುಖ್ಯತೆ. ನೀವು ಕೂಡ ಚುನಾವಣೆಗೆ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ರೆ, ಎಲ್ಲೋ ಒಂದು ಕಡೆ ಟಿಕೆಟ್ ಕೂಡ ಸಿಗುತ್ತೆ ಅನ್ನುವಂತಹ ಸುದ್ದಿಗಳು ಕೂಡ ಇದೆ. ನೀವು ನಿಮ್ಮ ಧರ್ಮದವರನ್ನ ಓಲೈಕೆ ಮಾಡುವುದಿಲ್ಲ. ಯಾವ ಗ್ಯಾರಂಟಿ ಮೇಲೆ ನಿಮಗೆ ಬೇರೆ ಹಿಂದೂಗಳು ಅಥವಾ ಬೇರೆ ಒಂದು ಧರ್ಮದಿಂದ ಮತ ಸಿಗ್ತದೆ, ನಾನು ಕೂಡ ಒಂದು MLA ಅಥವಾ ಏನಾದರೂ ಮುಂದೆ ಜವಾಬ್ದಾರಿಯುತವಾದಂತಹ ಸ್ಥಾನವನ್ನು ಗಳಿಸಬಹುದು ಅಂತ ಯಾವ ಗ್ಯಾರಂಟಿಯ ಮೇಲೆ ನೀವು ಚುನಾವಣೆಗೆ ನಿಲ್ತಾ ಇದ್ದೀರಾ? ನೋಡಿ, ನಾನು ಒಂದನೇದಾಗಿ ಪಕ್ಷದಲ್ಲಿ ಆಕಾಂಕ್ಷಿ ಮಾತ್ರ, ಇನ್ನೂ ನನಗೆ ಟಿಕೆಟ್ ಸಿಕ್ಕಿಲ್ಲ. ಒಂದು ವೇಳೆ ಜಗದೀಶನ ಜಗದೊಡೆಯನ ಕೃಪೆಯಿಂದ ನನಗೆ ಸಿಕ್ಕಿದರೆ ನಾನು ಖಂಡಿತವಾಗಿ ನಿಮ್ಮ ಮುಂದೆ ಬಂದು ಮಾತಾಡ್ತೇನೆ. ಯಾಕೆ ಕೊಡಬೇಕು? ನನಗೆ ಅಲ್ಲ. ನೋಡಿ, ನಾನು ಈಗ ರಹಿಮುಚ್ಚಿಲಲ್ಲ, ಭಾರತೀಯ ಜನತಾ ಪಾರ್ಟಿಯ ಒಂದು ಕಮಲದ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಿದರೆ ಉಳ್ಳಾಳದಲ್ಲಿ ಯಾಕೆ ಕೊಡಬೇಕು? ಇಷ್ಟಕ್ಕೆ ಬರುವ ಇಡೀ ಉಳ್ಳಾಳ ಮಂಗಳೂರು ಕ್ಷೇತ್ರದ ಪ್ರತಿಯೊಬ್ಬ ಮಹಿಳೆಯರ ಹೃದಯದಲ್ಲಿ ಏನಿದೆ ಅಂತ ಹೇಳಿದರೆ ಅವರಿಗೆ ಗೊತ್ತಿಲ್ಲದೆ ಅವರ ಮಕ್ಕಳು ಇವತ್ತು ಗಾಂಜಾ ವ್ಯಸನಿಗಳಾಗಿದ್ದಾರೆ, ಇವತ್ತು ಮಾದಕ ವ್ಯಸನದ ಇದಾಗಿದ್ದಾರೆ. ಇದು ಈ ರೀತಿ ಮಾಡುವಂಥ ಸಂದರ್ಭಗಳಲ್ಲಿ ಆ ತಂದೆ ತಾಯಿಗಳು ಕಣ್ಣೀರು ಹಾಕ್ತಾರೆ. ನಮ್ಮ ಮಕ್ಕಳ ಪರಿಸ್ಥಿತಿಗೆ ಕಾರಣ ಏನು ಅಂತ ಅಲ್ಲಿ ಶಾಸಕರಾಗಿ ಬಂದವರು ಹೇಳ್ತಾರೆ, ಅದು ಅವರ ವೈಫಲ್ಯ, ಅದು ಪೊಲೀಸ್ ಇಲಾಖೆ ವೈಫಲ್ಯ, ನಮಗೂ ಅದಕ್ಕೂ ಸಂಬಂಧವಿಲ್ಲ. ಒಂದು ಮನುಷ್ಯತ್ವ ಅಂತ ಬೇಕ್ರಿ, ಒಂದು ಜವಾಬ್ದಾರಿ ಅಂತ ಒಂದು ಬೇಕು, ಗೊತ್ತಾಯ್ತಲ್ಲ? ಯಾವುದೇ ಒಂದು ವಿಚಾರಗಳು ಬಂದಾಗ ಆ ಕ್ಷೇತ್ರದ ಶಾಸಕನ ಒಂದು ಜವಾಬ್ದಾರಿಯಾಗಿರುತ್ತೆ. ಆ ರೀತಿಯ ಅಲ್ಲಿ ಬಾರದ ಹಾಗೆ ರಹಿಮುಚ್ಚಿಲ್ ಬಂದರೆ ಖಂಡಿತವಾಗಿಯೂ ನಾನು ರಹಿಮುಚ್ಚಿಲಲ್ಲ. ನೋಡಿ, ಕ್ಷಮೆ, ನಾನು ಮತ್ತೆ ಕೂಡ ಹೇಳ್ತೇನೆ, ಜನರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಲ್ಲಿ ಗೆದ್ದರೆ ಅಲ್ಲಿ ಖಂಡಿತವಾಗಿ ಗಾಂಜಾ ಮುಕ್ತ ಆಗ್ತದೆ, ಡ್ರಗ್ಸ್ ಮುಕ್ತ ಆಗ್ತದೆ. ಅದು ಆಗಬೇಕಾದರೆ ಅವರ ಹೆತ್ತವರು BJPಗೆ ಓಟ್ ಹಾಕಲೇಬೇಕು. ಯಾಕೆಂತ ಹೇಳಿದರೆ ಆ ಕಾರಣಕ್ಕೋಸ್ಕರ ಇವತ್ತು ಉಳ್ಳಾಳದಲ್ಲಿ ಹೊರಗೆ ಹೋಗಿ ಬರುವಾಗ ಮನೆಯಲ್ಲಿ ಹೇಳಲಿಕ್ಕಾಗುವುದಿಲ್ಲ ಸಾಯಂಕಾಲ ಅವ ಬರ್ತಾನೆ ಅಂತೇಳಿ. ಯಾವಾಗ ನೋಡಿದ್ರು ಕೊಲೆ, ಪೆಟ್ಟು, ಗಲಾಟೆ, ದೊಂಬಿ ಈ ರೀತಿ ಆಗ್ತದೆ. ಯಾಕೆ ಆಗ್ತಾ ಇಲ್ಲ? ಯಾಕೆಂತ ಹೇಳಿದರೆ ಪೊಲೀಸರ ಭಯ ಅವರಿಗಿಲ್ಲ. ಯಾಕೆ ಭಯ ಇಲ್ಲ? ಯಾರಾದರೂ ಒಳಗೆ ಹೋದಾಗ ಅಲ್ಲಿಗೆ ಬರ್ತದೆ ಇವರು ರಾಜಕಾರಣಿಗಳ ಫೋನು, ನಮ್ಮ ಹುಡುಗ ಏನು ಮಾಡಬೇಡಿ ಅಂತೇಳಿ ಅವರು ರಾಜ ಮರ್ಯಾದೆಯಿಂದ ಕಳಿಸ್ತಾರೆ. ಇವತ್ತು ಜೈಲಿಗೆ ಹೋದರೆ ಬಿರಿಯಾನಿ ಕೊಟ್ಟವರನ್ನು ಅಲ್ಲಿ ಗೌರವಿಸತಕ್ಕಂಥದ್ದು, ಇವರಿಗೆ ಪೊಲೀಸರ ಒಂದು ಕೈಯನ್ನು ಕಟ್ಟಿ ಹಾಕತಕ್ಕಂಥ ಕೆಲಸಗಳು, ಯಾವ ರೀತಿ ರೌಡಿಗಳಿದ್ದಾರೆ ಅವರಿಗೆ ಒಂದು ಭಯ ಅನ್ನತಕ್ಕಂಥದ್ದಿಲ್ಲ. ನಾವು ಹೇಳತಕ್ಕಂಥದ್ದು ಹಾಗಂತ ಹೇಳಿಕೊಂಡು ನಾವೇನೋ ಒಂದು ಭಯಾನಕ ವಾತಾವರಣ ಸೃಷ್ಟಿ ಮಾಡ್ತೀವಿ ಅಂತೇಳಿ ಅಲ್ಲ. ಆದರೆ ಅಪರಾಧವನ್ನು ಮಟ್ಟ ಹಾಕಬೇಕಾದರೆ ಅದಕ್ಕೆ ಬೇಕಾದ ಮಾನದಂಡಗಳನ್ನು ಉಪಯೋಗಿಸಬೇಕು. ಅಲ್ಲಿ ನೋಡಿ, ಯಾವುದಾದ್ರೂ 2 ರೌಡಿ ತಂಡಗಳಿದ್ದರೆ ನಾನು ಖಂಡಿತವಾಗಿ ಹೇಳ್ತೇನೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂದರೆ ಮಾಡತಕ್ಕಂಥದ್ದು ಏನಂತ ಹೇಳಿದರೆ ಪರಸ್ಪರ ಕಚ್ಚಟ ಮಾಡತಕ್ಕಂಥದ್ದಲ್ಲ. ಅಲ್ಲಿರುವ 2 ರೌಡಿಗಳನ್ನು ನಾವು ಕರೆಸ್ತೇವೆ, ನಾವು ಮಾತಾಡಿಸಬೇಕು. ಏನಪ್ಪ ನಿಮಗೆ ಅವರ ಮೇಲೆ ದ್ವೇಷ? ಯಾಕೆಪ್ಪ ದ್ವೇಷ? ನೀನು ಅವರನ್ನು ಕೊಲೆ ಮಾಡಲಿಕ್ಕೆ ಹೊಂಚಾಕಿದ್ಯಾ? ಮಾಡಬೇಡಪ್ಪ ಅಂತ ಹೇಳಬೇಕು. ನೋಡಿ, ರಾಜಕಾರಣಿ ಅಂತ ಹೇಳಿ ಬರೀ ವಿಧಾನಸೌಧದಲ್ಲಿ ಕೂತ್ಕೊಳ್ಳೋದು, ಮಾರ್ಗ ಮಾಡುವುದು, ರಸ್ತೆ ಮಾಡುವುದು ಇದು ಮಾತ್ರ ಅಲ್ಲ. ಇದು ಗ್ರಾಮ ಪಂಚಾಯತ್ ಸದಸ್ಯರು ಜನಪ್ರತಿನಿಧಿಯಾಗಿ ಮಾಡ್ತಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡ್ತಾರೆ. ಆದರೆ ಒಂದು ಶಾಸಕನಾದಾಗ ಇಡೀ ಕ್ಷೇತ್ರ ಅಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕಾದ್ರೆ ನಮ್ಮ ಜವಾಬ್ದಾರಿ ಇದೆ. ಅಲ್ಲಿಯ ಪ್ರತಿಯೊಬ್ಬ ಕಾರ್ಯಕರ್ತರನ್ನ ಕರೆದು ಮಾಡಬೇಕಂತೇಳಿ. ಇವತ್ತು ನೋಡಿ, ಬಿಡಿ ಇಲ್ಲ, ಎಷ್ಟೋ ಅಲ್ಲಿ ಮಧ್ಯಮ ಮಹಿಳೆಯರು, ಬಡ ವರ್ಗದ ಮಹಿಳೆಯರಿದ್ದಾರೆ ನೋಡಿ, ಯಾರ ಮುಂದೆ ಕೈ ಚಾಚಲಿಕ್ಕೆ ಆಗುವುದಿಲ್ಲ. ಆದರೆ ಅವರಿಗೆ ಖರ್ಚಿಗೆ ವಿದೇಶದಲ್ಲಿ ಒಬ್ಬ ದುಡಿದರೂ ಕೂಡ ಒಂದು ಮನೆಯನ್ನು ಇವತ್ತು ಸಾಕಲಿಕ್ಕೆ ಆಗದಂಥ ಪರಿಸ್ಥಿತಿ. ಇಂತಹ ಮಹಿಳೆಯರಿಗೆ ಅಥವಾ ಮನೆಯವರಿಗೆ ಒಂದು ಉದ್ಯೋಗವನ್ನು ಕೊಡೋ ರೀತಿಯಲ್ಲಿ ಏನಾದರೂ ಒಂದು ಗುಡಿ ಕೈಗಾರಿಕೆ ಕೇಂದ್ರ ಉಳ್ಳಾಳಕ್ಕೆ ಬಂದಿದೆಯಾ? ಅದರ ಬದಲಿಗೆ ಇವತ್ತು ಎಷ್ಟೋ ಕಡೆಗಳಲ್ಲಿ
ದೊಡ್ಡ ದೊಡ್ಡ ಯೋಜನೆಗಳು, ಆ ಯೋಜನೆಗಳ ಮೂಲಕ ಮಹಿಳೆಯರು ಅವರು ಏನು ಮಾಡ್ತಾ ಇದ್ದಾರೆ ಅದನ್ನು ಆ ಕೇಂದ್ರಕ್ಕೆ ಕೊಡುವುದು, ಅಲ್ಲಿಂದ ಅಲ್ಲಿ ಹಣವನ್ನು ಮಾಡುವುದು, ಅವರ ಖರ್ಚಿಗೆ ಅವರು ಮಾಡುವಂಥದ್ದು, ಇಂಥದ್ದು ಏನಾದರೂ ಮಾಡಿದ್ದಾರಾ? ಇವತ್ತು ಶಾಸಕರಾಗಿದ್ದುಕೊಂಡು ಕೋಟ್ಯಾಂತರ ಮಾಡಿಕೊಂಡು, ನಾನಲ್ಲ ಜನ ಹೇಳ್ತಾ ಇರೋದು, ಎಲ್ಲೋ ವಿದೇಶಗಳಲ್ಲಿ ಸೌದಿಯಲ್ಲಿ ಅಲ್ಲಿ ರಾಶಿ ಹಾಕಿಕೊಂಡು ಇಲ್ಲಿ ಬಂದಾಗ ಏನೂ ಇಲ್ಲ ಅಂತೇಳಿ ಕೇಟಿ ಅಂಗಡಿಯಲ್ಲಿ ಒಂದು ಚಾವನ್ನು ಕುಡಿದು, ಯಾವುದೋ ತಟ್ಟೆ ಅಂಗಡಿಯಲ್ಲಿ ಮಾಡಿಕೊಂಡು ನಾನು ಏನೂ ಇಲ್ಲ, ನಾನು ಜನಸಾಮಾನ್ಯ, ನಾನು ಬಡವನ ರೀತಿಯಲ್ಲಿ ಇದ್ದೇನೆ ಅಂತೇಳಿ ಫೋಸ್ ಕೊಟ್ಟರೆ ಆಗುವುದಿಲ್ಲ. ನೀವು ಏನು ಅಲ್ಲಿ ಇಟ್ಟಿದ್ದೀರಿ ಅದರ 10% ನೀವು ದಾನ ಧರ್ಮ ಮಾಡಿದರೆ, ಒಂದು 100 ಹೆಣ್ಣು ಮಕ್ಕಳ ಮದುವೆಗೆ ಸಹಾಯ ಮಾಡಿದರೆ ಅವರ ಪ್ರಾರ್ಥನೆ ದುವಾ ಆದರೂ ಖಂಡಿತವಾಗಿ ಇರ್ತಿತ್ತು. ಇಂಥದ್ದಾದರೂ ಮಾಡಿದ್ದೀರ? ನೋಡಿ, ನಮ್ಮಲ್ಲಿ ಖಂಡಿತವಾಗಿ ಹಣ ಇಲ್ಲ, ಆದರೆ ನಮ್ಮಲ್ಲಿ ದೇವನು ಏನು ಮಾಡಿದ್ದಾರೆ? ಹಣ ಕೊಡಲಿಲ್ಲ, ಕೊಡುವಂಥ ಮನಸ್ಸುಗಳನ್ನು ಕೊಟ್ಟಿದ್ದಾರೆ. ಕೆಲವರಿಗೆ ಬೇಕಾದಷ್ಟು ಹಣ ಕೊಟ್ಟಿದ್ದಾನೆ, ಆದರೆ ಕೊಡುವಂಥ ಮನಸ್ಸುಗಳನ್ನು ಕೊಡುವುದಿಲ್ಲ. ಆದರೆ ಜಗದೊಡೆಯ ಮೇಲೆ ನಿಂತು ನೋಡ್ತಾನೆ, ಅವನ ಹೃದಯವನ್ನು ಅರಿತಾನೆ. ಅವನ ಹೃದಯದಲ್ಲಿ ನಮ್ಮ ಮಾತು ಸತ್ಯ ಅಂತ ಆಗಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯದಾಗುತ್ತೆ. ನಮ್ಮ ಮಾತುಗಳು ನಾಟಕ ಅಂತ ಆಗಿದ್ರೆ ಬೇರೆ ಬೇಡ, ಮೇಲೆ ಇದ್ದ ಅವನು ಹೇಳ್ತಾನೆ, ನೋಡು ನೀನು ಅಲ್ಲಿ ಕೂತ್ಕೊಂಡು ಸುಳ್ಳು ಹೇಳ್ತಾ ಇದ್ದಿ ಮಾಧ್ಯಮದಲ್ಲಿ, ನೀನು ಸುಳ್ಳು ಜಗತ್ತಿಗೆ ಹೇಳ್ಬೋದು, ನನ್ನ ಮುಂದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಿಶ್ವವಿಧಾತನು ಅಲ್ಲಿ ನಿಂತು ನೋಡ್ತಾನೆ. ಅದು ನಮ್ಮ ಹೃದಯದಲ್ಲಿ ಈಮಾನ್ ಇರುವಂಥದ್ದು, ಎಲ್ಲರನ್ನು ಪ್ರೀತಿಸುವ ಗುಣಗಳಿದ್ದದ್ದು, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆಯುವ ಗುಣವಂತ ಇದ್ದರೆ ಖಂಡಿತವಾಗಿ ಅಲ್ಲಿಂದ ತಥಾಸ್ತು ಅಂತೇಳಿ ಅಲ್ಲಾಹನ ಮಲಕುಗಳು ಹೇಳ್ತಾರೆ. ಆ ದಿನಗಳು ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅಂತ ನನ್ನ ಬಯಕೆ. ಆಹಾರ ಪದ್ಧತಿ ಅನ್ನುವಂಥದ್ದು ಅವರವರ ಇಚ್ಛೆಗೆ ಬಿಟ್ಟಂಥದ್ದು. ಬಟ್ ಬಿಜೆಪಿಯ ಒಂದು ಅಜೆಂಡಾನೇ ಇದೆ, ಬಹುಶಃ ಸಂಘ ಪರಿವಾರ ಕೂಡ ಬಹಳಷ್ಟು ಒತ್ತಡಗಳನ್ನ ತರ್ತಾ ಇದೆ, ಗೋ ಹತ್ಯೆ ಅನ್ನುವಂಥದ್ದು ನಿಷೇಧ ಮಾಡಬೇಕು ಅಂತ. ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಗೋ ಹತ್ಯೆ ಅನ್ನುವಂಥದ್ದು ನಿಷೇಧ ಆಗುವಂಥದ್ದು ಬಹಳಷ್ಟು ಖಚಿತ ಇದೆ. ಒಂದು ಮುಸ್ಲಿಂ ಧರ್ಮದಲ್ಲಿ ಇದ್ದುಕೊಂಡು ಗೋ ಭಕ್ಷಕರಾಗಿದ್ದುಕೊಂಡು ಗೋಮಾಂಸವನ್ನ ತಿಂದುಕೊಂಡು ಗೋ ಹತ್ಯೆಯನ್ನ ಯಾವ ರೀತಿ ನಿಷೇಧ ಮಾಡಿದ್ರೆ ಯಾವ ರೀತಿ ಮುಸ್ಲಿಂ ಜನತೆ ಅದನ್ನ ತಗೊಳ್ಬಹುದು? ನನ್ನ ವಿಚಾರ ಬಿಡಿ, ನಾನು ಸಾಮಾನ್ಯ. ನಾವು ರಾಷ್ಟ್ರಪಿತ ಅಂತ ಮಹಾತ್ಮ ಗಾಂಧಿಯನ್ನು ಕರಿತೇವೆ. ಮಹಾತ್ಮ ಗಾಂಧಿಯವರೇ ಗೋಹತ್ಯೆ ನಿಷೇಧಿಸಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ರಾಷ್ಟ್ರಪಿತನನ್ನು ನೀವೇನು ಹೇಳ್ತೀರಿ? ಮಹಾತ್ಮ ಗಾಂಧಿ ಈ ರಾಷ್ಟ್ರದ ರಾಷ್ಟ್ರಪಿತ ಅದನ್ನು ವಿರೋಧಿಸಿದರು. ಗೋಹತ್ಯೆ ನರಹತ್ಯೆಗೆ ಸಮಾನ ಅಂತೇಳಿ ಅವರು ಹೇಳಿದರು. ಆ ಮಾತ್ರ ಅಲ್ಲ, ಈ ಗೋಹತ್ಯೆ ನಿಷೇಧ ಕಾನೂನನ್ನು ಯಾರು ತಂದಿರೋದು? ಕಾಂಗ್ರೆಸ್ ಸರ್ಕಾರ ತಂದಿರೋದು. ಇವತ್ತು ಕಾಂಗ್ರೆಸ್ನವರು ಅದನ್ನು ಮರೆಮಾಚ್ತಾ ಇದ್ದಾರೆ. ಆ ಕಾನೂನನ್ನು ತಂದಿದ್ದಾರೆ, ಆದರೆ ನಿರಾತಂಕವಾಗಿ ಗೋಸಾಗಾಟಗಳು ನಡೀತಾ ಇದೆ. ಇವತ್ತು ನೋಡಿ, ಕದ್ದ ದನಗಳನ್ನು ತೆಗಿಬಾರ್ದಂತೇಳಿ ಇಸ್ಲಾಂ ವಿರೋಧಿಸ್ತದೆ. ಇವತ್ತು ಕೆಲವೊಮ್ಮೆ ನಾವು ನೋಡಿದಾಗ 25-26 ದನಗಳನ್ನು ಕಟ್ಟಿಕೊಂಡು ಹಾಕಿದಾಗ ಅದರಲ್ಲಿ 4-5 ದನಗಳು ಸತ್ತಿದಾಗ ಅಲ್ಲಿ ಏನು ಮಾಡ್ತಾರೆ, ಕಸಾಯಿಖಾನೆಯಲ್ಲಿ ಅದನ್ನು ಕೂಡ ಮರೆದು ಜನರಿಗೆ ಅಲ್ಲಿ ಕೊಡ್ತಾರೆ. ನಾವು ಹಾಗಾದರೆ ಹರಾಮಾದ ದನವನ್ನು ನಾವು ತಿಂತಾ ಇದ್ದೇವೆ, ಅದು ತಪ್ಪಲ್ವಾ? ಅದು ಬಿಡಿ, ಕದ್ದ ದನ ಮಾಡಲಿಕ್ಕಿಲ್ಲ, ಈ ರೀತಿ ಮಾಡಿ. ಒಂದು ಹೇಳ್ತೇನೆ ಮೇಡಮ್, ಈ ದನ ಆಗಲಿ ಬೀಫ್ ಆಗಲಿ ಈ ವಿಚಾರ ಸಾವಿರಾರು ಆಹಾರ ಪದ್ಧತಿಗಳಲ್ಲಿ ಒಂದು ಮುಸಲ್ಮಾನರು ಬೀಫ್ ತಿನ್ನದೆಯೂ ಬದುಕುತ್ತಾರೆ. ನೋಡಿ, ನಾನು ಒಂದು ಹೇಳ್ತೇನೆ, ಶ್ರೀಮಂತ ಯಾರೇ ನೀವು ಮುಸಲ್ಮಾನರು ನೀವು ತೆಗೆದು ನೋಡಿ, ಅವರು ಮಟನನ್ನೇ ತೆಗಿತಾರೆ. ಬೀಫನ್ನು ತಿನ್ನುವಂಥದ್ದು ಯಾರು? ಬಡವರು. ಅದು ಬಡವರ ಆಹಾರ ಅಂತ ಅವ್ರು ಹೇಳ್ತಾರೆ. ಹಾಗೆ ಅದೇ ರೀತಿ ಪವಿತ್ರ ನಮ್ಮ ಇದು ಹೇಳ್ತಾರೆ, ಇನ್ನೊಂದು ಧರ್ಮದವರು ಆರಾಧಿಸುವ ವಸ್ತುವನ್ನು ನೀವು ಗೌರವಿಸಿರಿ ಅಂತೇಳಿ ಇಸ್ಲಾಂ ಹೇಳ್ತದೆ. ಅದು ಅವರಿಗೆ ಗೌರವ ಸ್ಥಾನ ಆದಾಗ ಎಷ್ಟೋ ಮುಸಲ್ಮಾನರು ಆ ಕಾರಣಕ್ಕೋಸ್ಕರ ಬಿಟ್ಟಿದ್ದಾರೆ, ಅವರಿಗೆ ನಾವು ಗೌರವ ಕೊಡಬೇಕಲ್ಲ. ಎಷ್ಟೋ ಕಡೆಯಲ್ಲಿ ಹಿಂದೂಗಳ ಮನಸ್ಸಿಗೆ ನೋವಾಗ್ತದೆ, ನಮಗೆ ಅದು ಆಹಾರ, ಖಂಡಿತವಾಗಿಯೂ ಅದರಲ್ಲಿ 2 ಮಾತಿಲ್ಲ, ಆಹಾರ. ಆದರೆ ಹಿಂದೂಗಳಿಗೆ ಅದು ತಾಯಿ ಸ್ಥಾನ, ಅದು ಪೂಜನೀಯ. ಆ ಪೂಜನೀಯ ಅಂತ ಆಗುವಾಗ ಅವರ ಮನಸ್ಸಿಗೆ ಯಾಕೆ ನೋವು ಕೊಡಬೇಕಂತೇಳಿ ಎಷ್ಟೋ ಮುಸಲ್ಮಾನರು ವರ್ಜಿಸಿದ್ದಾರೆ, ನಿಮಗೆ ಗೊತ್ತಾ? ಹಾಗಾದರೆ ಅವರಿಗೆ ಏನು ಹೇಳಬೇಕು? ಹ್ಯಾಟ್ಸಪ್ ಹೇಳಬೇಕು. ಆದರೆ ಇದರ ಹೆಸರಿನಲ್ಲಿ ಗಲಭೆ, ಇದರ ಹೆಸರಿನಲ್ಲಿ ಕಾನೂನು ತರಬೇಕಾದರೆ ಸೀದಾ ಕಾನೂನು ತರಲಿಕ್ಕೆ ಆಗುವುದಿಲ್ಲ, ಸಾಧಕ ಬಾಧಕಗಳ ಅವರ ಚರ್ಚೆ ಆಗಬೇಕು. ಈಗ ನಮ್ಮ ಸರ್ಕಾರ ಇದ್ದಂಥ ಕಾನೂನುಗಳು ಬಂದಂಥ ಸಂದರ್ಭಗಳಲ್ಲಿ ಅಲ್ಲಿ 2 ಸಮುದಾಯದ ಸಾಧಕ ಬಾಧಕ ಕೇಳಿದ್ದಾರೆ. ಸಾಧಕ ಬಾಧಕಗಳು ಚರ್ಚೆ ಆಗಲಿ, ಚರ್ಚೆ ಆದ ನಂತರ ಕಾನೂನು ರೂಪದಲ್ಲಿ ಬರುವುದಾದರೆ ಯಾವುದೇ ಕಾನೂನನ್ನು ಭಾರತೀಯನಾಗಿ ನಾವು ಒಪ್ಪಬೇಕಾಗಿರೋ ನಮ್ಮ ಕರ್ತವ್ಯ. ಆದರೆ ಆ ಕಾನೂನು ಬರುವಾಗ ಇದರ ಹೆಸರಿನಲ್ಲಿ ಅಲ್ಪಸಂಖ್ಯಾತ ಸಮುದಾಯವನ್ನೇ ಗುರಿಯಾಗಿಟ್ಟುಕೊಂಡು ಮಾಡತಕ್ಕಂಥ ನೋಡಿ, ನಾನು ಒಂದು ಹೇಳ್ತೇನೆ, ಈಗ ಸಂಘ ಪರಿವಾರ RSS ಇರ್ಬೋದು, ಬಾಜರಂಗದ ಹೇಳಿದರು, ಇವರು ಗೋಹತ್ಯೆ ನಿಷೇಧ ಅಂತ ಹೇಳುವಾಗ ನಾವೇಕೆ ಕುಂಬಳಕಾಯಿ, ಅವರು ಮುಸಲ್ಮಾನರ ವಿರೋಧಿ ಅಲ್ಲ, ಅವರು ಗೋವನ್ನು ಹತ್ಯೆ ಯಾರು ಮಾಡ್ತಾರೆ ಅವರೆಲ್ಲರ ವಿರೋಧಿಗಳು, ನೆನಪಿಟ್ಟುಕೊಳ್ಳಿ. ಅದರಲ್ಲಿ ಹಿಂದೂಗಳಿದ್ದಾಗಲೂ ಅವರು ಬುದ್ಧಿ ಕಲಿಸಿದ್ದಾರೆ, ಅವರಿಗೆ ನೋವನ್ನು ಹಿಂದೂಗಳು ಕೊಟ್ಟಾಗಲೂ ಅವರು ಮಾಡಿದ್ದಾರೆ. ಈಗ ಬೀಫ್ ಎಕ್ಸ್ಪೋರ್ಟ್ ಮಾಡತಕ್ಕಂಥ ಯಾರು ಹಿಂದೂಗಳಿದ್ದಾರೆ ಅವರ ವಿರುದ್ಧವೂ ಇವರು ಧ್ವನಿ ಎತ್ತಿದ್ದಾರೆ. ಇವರು ಎಲ್ಲೂ ಬರೀ ಮುಸಲ್ಮಾನರ ವಿರುದ್ಧ ಮಾತ್ರ ಧ್ವನಿ ಎತ್ತಿಲ್ಲ. ಅವರು ಹೇಳುವುದೇನು, ನಮ್ಮ ಆಹಾರ ಅಲ್ಲ, ನಮಗೆ ಗೋಮಾತೆ, ನಮಗೆ ಪೂಜನೀಯ, ನೀವು ಅದನ್ನು ತಿನ್ನುವುದು ಬಿಟ್ಟು ಬಿಡಿ ಅಂತೇಳಿ ಮನವಿ ಮಾಡಿದ್ರು. ಆ ಮನವಿಯನ್ನು ಕೇಳಿಕೊಂಡು ಇವತ್ತು ನೀವು ಯಾವುದೇ ಹಾಲ್ಗೆ ನೀವು ನೋಡಿ, ಮದುವೆಗೆ ಅಲ್ಲಿ ಹೋದಾಗ ಬೀಫ್ ತಿನ್ನುವಂಥ ವ್ಯಕ್ತಿಗಳು ಆ ಮದುವೆಯಲ್ಲಿ ಅವನು ಬೀಫ್ ಬಿರಿಯಾನಿ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ಯಾಕೆಂತ ಹೇಳಿದರೆ ಅಲ್ಲಿಗೆ ಹಿಂದೂಗಳು ಬರ್ತಾರೆ, ಅವರ ಮನಸ್ಸಿಗೆ ನೋವನ್ನು ನೋಡಿ, ಅವರ ಹೃದಯದಲ್ಲಿರುವ ವಿಶಾಲತೆ ನೋಡಿ, ಅವರ ಮನಸ್ಸಿಗೆ ನೋವಾಗಬಾರದು. ಆ ಭಾವನೆ ಅವನಿಗೆ ಯಾಕೆ ಮದುವೆ ದಿವಸ ಬರಬೇಕು? ಅವರು ಪ್ರೀತಿಯಿಂದ ಕರೀತಾರೆ, ಆ ಬಂದವರಿಗೆ ನಾವು ಗೊತ್ತಿಲ್ಲದೆ ತಿನ್ನಿಸುವುದು ತಪ್ಪು. ಅಂದರೆ ಈ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಕೂಡ ಬಹಳಷ್ಟು ಆಗಿದೆ. ಆದರೂ ಕೂಡ ನೋಡಿ, ಇನ್ನೂ ನಾನೊಂದು ಮುಂದಕ್ಕೆ ಹೇಳ್ತೇನೆ. ತಿರ್ಮಿದಿ ಅನ್ನುವಂಥ ಹದೀಸಿನಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಗೋವಿನ ಹಾಲಿನಲ್ಲಿ
ಔಷಧೀಯ ಗುಣ ಇದೆ, ಅದೇ ಗೋವಿನ ಮಾಂಸದಲ್ಲಿ ರೋಗ ಇದೆ ಅಂತೇಳಿ ಹೇಳ್ತದೆ. ಆದರೆ ನಮಗೆ ಅದು ಹರಾಮಲ್ಲ. ಭಾಳ ಸ್ಪಷ್ಟ ಮಾತು ಮಾಧ್ಯಮಗಳಿಗೆ ಹೇಳ್ತೇನೆ, ಹರಾಮಲ್ಲ. ಹರಾಮ ಅಲ್ಲ ಅಂತ ಇದ್ದರೆ ನಮಗೆ ಅದು ಹರಾಮಲ್ಲ. ಆದರೆ ರೋಗ ಇದೆ ಅನ್ನತಕ್ಕಂಥದ್ದು ಹೌದು, ಔಷಧ ಗುಣ ಇದೆ ಅಂತ ಹೇಳತಕ್ಕಂಥದ್ದು ಹೌದು. ಆ ಕಾರಣಕ್ಕಾಗಿ ವರ್ಜಿಸ್ತಾರೆ. ಇನ್ನು ಕೆಲವರು ಬಹುಸಂಖ್ಯಾತರ ಭಾವನೆಗಳಿಗೆ ಗೌರವ ಕೊಡಬೇಕಂತ ವರ್ಜಿಸ್ತಾರೆ. ಸೊ ಆ ರೀತಿಯಲ್ಲಿ ಆಗ್ತದೆ. ಅವರ ಭಾವನೆಗಳು, ಅದಕ್ಕೆ ನಾವು ಗೌರವವನ್ನು ಕೊಡುವ. ಕಾನೂನು ರೂಪದಲ್ಲಿ ಯಾವುದೇ ಬರುವುದಾದರೂ ಭಾರತೀಯನಾಗಿದ್ದುಕೊಂಡು ಹಿಂದೂ ಮುಸಲ್ಮಾನ್ ಅಂತ ಇಲ್ಲಲ್ಲ. ಕಾನೂನು ಹಿಂದೂಗಳಿಗೆ ಒಂದು ಮುಸಲ್ಮಾನರಿಗೆ ಒಂತಿಲ್ಲ. ಆದರೆ ಆ ಕಾನೂನು ಬರುವವರೆಗೆ ಅಥವಾ ಆ ಕಾನೂನಿನ ಸಾಧಕ ಬಾಧಕ ಚರ್ಚೆ ಆಗುವವರೆಗೆ ಯಾವುದೇ ಮುಸಲ್ಮಾನರ ಆಹಾರ ಅಂತ ಹೇಳಿಕೊಂಡು ಅವರು ನೀವು ಇದು ಮಾಡಬೇಡಿ. ಅದರ ಹೆಸರಿನಲ್ಲಿ ಜಾತಿ ಧರ್ಮ ಅಂತ ಒಗ್ಗಟ್ಟು ಮಾಡಿವಿ, ಅದರ ಹೆಸರಿನಲ್ಲಿ ರಾಜಕೀಯ ಮಾಡಬೇಡಿ. ಇದು ಎಲ್ಲರಿಗೂ ನನ್ನ ಕಳಕಳಿಯ ಒಂದು ಮನವಿ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ವಿಐಪಿ ಲಾಂಚ್ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ಎಪಿ ಲಾಂಚ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇವತ್ತಿನ ಅತಿಥಿ ಆದಂತಹ ರಹೀಂ ಉಚ್ಚಿಲಾ ಅವರಿದ್ದಾರೆ. ಎಸ್ ರಹೀಂ ಉಚ್ಚಿಲಾ ಅವರೇ, ಯುಟಿ ಖಾದರ್ ಅವರು ಕರಗಜ್ಜನ ಕ್ಷೇತ್ರಕ್ಕೆ ಹೋದ್ರೆ ಬಹಳಷ್ಟು ವಿಚಾರಗಳು ಪ್ರಸ್ತಾಪ ಆಗುತ್ತೆ. ನೀವು ಹೋದ್ರೆ ನಿಮ್ಮನ್ನ ಬೇರೆ ರೀತಿಯಾಗಿ ಹೈಲೈಟ್ ಮಾಡ್ತಾರೆ. ಏನೋ ಒಂಥರ ತಾರತಮ್ಯ ಕಾಣಿಸ್ತಾ ಇಲ್ವಾ? ಇಲ್ಲ, ಯಾಕಂತ ಹೇಳಿದರೆ ಯುಟಿ ಖಾದರ್ ಒಬ್ಬ ಶಾಸಕನಾಗಿದ್ದುಕೊಂಡು ಎಲ್ಲರ ಮತಗಳನ್ನು ಪಡೆದು ಅವರು ಹೋಗಬೇಕಾಗಿರುವುದು ಕರ್ತವ್ಯ, ಅದನ್ನು ಅವರು ಪಾಲಿಸಿದ್ದಾರೆ. ಅದರಲ್ಲಿ ನಾನು ತಪ್ಪು ಅಂತ ಹೇಳೋದು. ಆದರೆ ಈ 4.5 ವರ್ಷಗಳಲ್ಲಿ ಹೋಗದೆ ಚುನಾವಣೆಗಳು ಹೋದಾಗ ಮಾತ್ರ ಅಲ್ಲಿ ಸಂಶಯಗಳು ಅಲ್ಲಿ ಬರ್ತದೆ. ಆಮೇಲೆ ಒಂದು ವಿಷಯ ಏನಾಗಿದೆ, ಹೋಗುವಂಥ ವ್ಯಕ್ತಿಯಲ್ಲಿ ಏನಿರಬೇಕಂತ ಹೇಳಿದರೆ ನನ್ನ ಆರಾಧನೆಗಳು ನನ್ನ ದೈವಗಳೇ, ಅದರಲ್ಲಿ 2 ಸಂಶಯಗಳು. ಆದರೆ ನಮ್ಮ ಗೌರವಗಳು ಎಲ್ಲ ದೈವ ದೇವತೆಗಳಿಗೆ ಅಂತೇಳಿ ಇರಬೇಕು. ಆ ರೀತಿ ಇದ್ದರೆ ಅದನ್ನು ಖಂಡಿತವಾಗಿಯೂ ಸ್ವಾಗತಿಸಬೇಕು. ಆದರೆ ಅದು ಚುನಾವಣೆ ಹತ್ತಿರ ಬರುವಾಗ ಮಾತ್ರ ಕೊರಗಜ್ಜನ ನೆನಪಾಗತಕ್ಕಂಥದ್ದಲ್ಲ. ಕೊರಗಜ್ಜನ ನೆನಪು ಚುನಾವಣೆ ಮುಗಿಯದೇ ಇರಲಿ, ಆಗಲೂ ನೆನಪಾಗಿರಬೇಕು. ಎಲ್ಲ ದೈವ ದೇವತೆಗಳ ನೆನಪು ಎಲ್ಲ ಯಾವಾಗಲೂ ನೆನಪಾಗಲಿ ಬರಬೇಕು. ಆದರೆ ಚುನಾವಣೆ ಹತ್ತಿರ ಬರುವಾಗ ಮಾಡಿದ್ದರೆ ಅದು ಆ ರೀತಿಯಲ್ಲಿ ಮಾಡಿದ್ದಲ್ವ ಅಂತ ಗೊತ್ತಿಲ್ಲದೇ ಇದ್ದಾಗ ನಾನು ಅವರು ಹೋಗಿರುವಂಥದ್ದು ಒಂದು ದೈವ ಕ್ಷೇತ್ರಕ್ಕೆ ಆಗಿದ್ದರಿಂದ ನಾನು ಅದರಲ್ಲಿ ರಾಜಕೀಯ ಮಾಡಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ನಾನು ಇಷ್ಟೇ ಹೇಳೋದು, ಅವರು ಹೋದದ್ದು ಅಲ್ಲಿಗೆ ಗೌರವ ಸಲ್ಲಿಸಲಿಕ್ಕೆ ಅಂತ ಆಗಿದ್ದರೆ ಖಂಡಿತವಾಗಿಯೂ ಅವರು ಮಾಡಿದ್ದನ್ನು ನಾನು ಬೆಂಬಲಿಸ್ತೇನೆ. ಆಮೇಲೆ ಅವರು ಹೋಗುವಾಗ ಅದು ಚುನಾವಣೆ ಉದ್ದೇಶಕ್ಕಾಗಿ ಅಲ್ಲ ಅಂತ ಅವರು ಭಾವಿಸಿದರೆ ಅದಕ್ಕೂ ನಾನು ಬೆಂಬಲಿಸ್ತೇನೆ. ಅದು ಅಲ್ಲದೆ ಅವರು ಹೋಗಿದ್ದರೆ ಖಂಡಿತವಾಗಿಯೂ ನಾನು ಅದರ ವಿರುದ್ಧ ಚಿನ್ನ. ಆಮೇಲೆ ನಾನು ಕೂಡ ಎಲ್ಲ ಕಡೆ ಹೋಗಿದ್ದೇನೆ ನೋಡಿ. ನಾನು ಸಿದ್ಧಾರೂಢ ಮಠಕ್ಕೆ ಹೋಗಿದ್ದೆ. ಹುಬ್ಬಳ್ಳಿಗೆ ನಾನು 20 ದಿವಸದ ವಿಸ್ತಾರಕ್ಕಾಗಿ ಹೋದಾಗ ನನ್ನನ್ನು ಸಿದ್ಧಾರೂಢ ಮಠಕ್ಕೆ ಅಲ್ಲಿ ಕರೆದರು. ಅಲ್ಲಿ ಕರೆದಂಥ ಸಂದರ್ಭದಲ್ಲಿ ಏನಾಯಿತು, ನನಗೆ ಒಂದು ಶಾಲನ್ನು ಹಾಕಿದರು. ಮರುದಿವಸ ನನ್ನ ಫೇಸ್ಬುಕ್ಕನ್ನು ಹ್ಯಾಕ್ ಮಾಡಿಕೊಂಡು ಏನು ಬರೋದ್ರು ಅಂತ ಹೇಳಿದರೆ ನಾನು ಇಸ್ಲಾಂ ಧರ್ಮವನ್ನು ಬಿಟ್ಟು ಹಿಂದೂ ಧರ್ಮಕ್ಕೆ ನಾನು ಮತಾಂತರ ಆಗಿದ್ದೇನೆ ಅನ್ನತಕ್ಕಂಥದ್ದವರು ಮಾಡಿದರು. ನಾನು ಅದನ್ನು ಅಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೆ. ಆಗ ಎಲ್ಲ ನನಗೆ ಅಲ್ಲಿ ಬೆಂಬಲವನ್ನು ಕೊಟ್ಟರು. ನೋಡಿ, ನಾವು ಏನು ತಪ್ಪು ಮಾಡಿದ್ದೇನೆ. ನಾನು ಕೂಡ ಅಲ್ಲಿ ಹೋಗಿ ಸಿದ್ಧಾರೂಢ ಮಠದ ಒಂದು ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಸಂತ ಶಿಶುನಾಳ ಶರೀಫರು ಮತ್ತು ಸಿದ್ಧಾರೂಢ ಮಠಾಧೀಶರು ಏನಿದ್ದಾರೆ ಅವರು ಸಮಕಾಲೀನರು. ಆ ಸಂದರ್ಭದಲ್ಲಿ ಆ ಸೂಫಿ ಪರಂಪರೆ ಹಿಂದೂಗಳು ಮುಸಲ್ಮಾನರನ್ನು ಬೆಸೆಯಲಿಕ್ಕೆ ಅವರು ಮಾಡಿದಂಥ ಕೆಲಸಗಳು ಅದನ್ನೆಲ್ಲ ಕೇಳಿದಾಗ ನಮಗೆ ಅಲ್ಲಿ ಗೌರವ ಭಾವನೆಯಲ್ಲಿ ಬರ್ತದೆ. ಆ ಗೌರವ ಭಾವನೆಯಿಂದ ನಾವು ಹೋಗಿದ್ದೇವೆ ಹೊರತು ಅಲ್ಲಿ ಹೋದರೂ ಕೂಡ ನನ್ನ ಹೃದಯದಲ್ಲಿ ನಾನು ಅಲ್ಲಾಹನು ಮಾತ್ರ ಇದ್ದದ್ದು. ಆದರೆ ಆ ಗೌರವ ಭಾವನೆ ನಮಗೆ ಎಲ್ಲ ಕಡೆಯಲ್ಲೂ ಬೇಕು. ಜಗದೀಶ ಎಲ್ಲ ಕಡೆ ಇರ್ತದೆ ನೋಡಿ. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತದೆ, ಆಕಾಶ ಪತಿದ್ವಂದ್ವಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ. ಅಂದರೆ ಯಾವ ರೀತಿ ಮಳೆ ನೀರು ಹನಿ ಹನಿಯಾಗಿ ಬಂದು ಸಾಗರವನ್ನು, ಅದೇ ರೀತಿ ಯಾವುದೇ ಪಂಥ ಪಂಗಡದಲ್ಲಿ ಇದ್ದರೂ ಕೂಡ ನಾವು ಅವರವರ ಭಾವಕ್ಕೆ ತಕ್ಕಂತೆ ನಾವು ಏನೇ ಮಾಡಿದರೂ ಕೂಡ ಅದು ಅಲ್ಲಿಗೆ ಹೋಗಿ ಸೇರ್ತದೆ ಅಂತೇಳಿ. ಆದರೆ ನಮ್ಮಲ್ಲಿ ಏನಾಗಿದೆ ಅಂತ ನಾವು ಏನೇ ಮಾಡುವಾಗ ಕೂಡ ನಮ್ಮ ಮನಸ್ಸಿನಲ್ಲಿ ನಮ್ಮ ಭಗವಂತ ಅಲ್ಲಿ ಇರ್ತಾನೆ. ಆದರೆ ನಾವು ಮಾಡುವಂಥ ರೀತಿ ನಿಜಾನ ಅದು ಗೌರವಕ್ಕೆ ಅಲ್ಲಿ ಪಾತ್ರ ಆಗಬೇಕು. ಇಲ್ಲಿ ನೋಡಿ, ಪುರಭವನದಲ್ಲಿ ರಮನಾಥ್ ರೈ ಬಂದು ಹೇಳ್ತಾರೆ, ನಾನು ಅಲ್ಲಾಹನ ಕೃಪೆಯಿಂದ ನಾನು ಮಂತ್ರಿಯಾದೆ ಅಂತೇಳಿ. ನೋಡಿ, ಅವರನ್ನು ಒಟ್ಟು ಎಲ್ಲರೂ ಹಾಕಿದ್ದಾರೆ. ಆದರೆ ಈ 4.5 ವರ್ಷಗಳಲ್ಲಿ ಕೂಡ ಅವರಿಗೆ ನೆನಪಾಗುವುದಿಲ್ಲ. ಇವರು ಅಲ್ಲಾಹನ ಕೃಪೆಯಲ್ಲಿ ಮಂತ್ರಿಯಾಗಿದ್ದಿದ್ದರೆ ಎಷ್ಟೋ ಅವರ ಕ್ಷೇತ್ರದಲ್ಲಿ ಬಡ ಹೆಣ್ಣು ಮಕ್ಕಳು ಶಿಕ್ಷಣ ವಂಚಿತರಾಗಿದ್ದಾರೆ, ಅವರಿಗೆ ಶಿಕ್ಷಣ ಕೊಟ್ಟಿದ್ದಾರಾ? ಎಷ್ಟೋ ಮುಸ್ಲಿಂ ಸಮುದಾಯಕ್ಕೆ ಮನೆಗಳಿಲ್ಲದೆ ಇದ್ದರೆ ಅವರಿಗೇನಾದರೂ ಕೊಟ್ಟಿದ್ದಾರಾ? ಈ ಸಮಾಜವನ್ನು ಮೇಲೆ ತರಲಿಕ್ಕೆ ಇವರು ಮಾಡೋದಿಲ್ಲ. ಇವರು ಚುನಾವಣೆ ಹತ್ತಿರ ಬಂದಾಗ ಈ ಚುನಾವಣೆ ನಾನು ಹೇಳತಕ್ಕಂಥದ್ದಲ್ಲ. ಯಾವುದೋ ಒಬ್ಬರು ಮೌಲವಿಯವರು ಶುಕ್ರವಾರದ ಕುತುಬದಲ್ಲಿ ಕೂಡ ಅವರು ಮಲಯಾಳಂ ಭಾಷೆಯಲ್ಲಿ ಅವರು ಭಾಷಣವನ್ನು ಮಾಡಿ ಕೂಡ ಹೇಳ್ತಾರೆ, ಚುನಾವಣೆ ಹತ್ತಿರ ಬಂದಾಗ ನೀವು ಅಲ್ಲಾಹನ ಹೆಸರು ಹೇಳಬೇಡಿ, ನಿಮಗೆ ನಿಜವಾಗಿಯೂ ಅಲ್ಲಾಹನ ಹೆಸರು ಇದ್ದರೆ ನೀವು ಅಲ್ಲಾಹನ ನಂಬುವಂಥ ಜನರಿಗೆ ಏನಾದರೂ ಮಾಡಿ ತೋರಿಸಿ ಅಂತೇಳಿ. ನಾವು ನೋಡಿ, ನೀವು ಭಾರತೀಯ ಜನತಾ ಪಾರ್ಟಿ ನಾಯಕರು ಯಾರಿಗೂ ಟೊಪ್ಪಿ ಹಾಕುವುದಿಲ್ಲ, ಟೊಪ್ಪಿ ಹಾಕಿಸ್ಲಿಗೂ ನಮಗೆ ಗೊತ್ತಿಲ್ಲ.
ಗೊತ್ತಾಯ್ತಲ್ಲ. ನಮ್ಮದು ಏನಿದೆ, ಎಲ್ಲರಿಗೂ ಸಮಭಾವದಲ್ಲಿ ನೋಡತಕ್ಕಂಥದ್ದು, ಅದು ಸರಿಯಲ್ಲ. ಅದಕ್ಕೆ ಮೊನ್ನೆ ಕೆಲವರು ಪ್ರಶ್ನೆ ಮಾಡಿದರು, ಸುನೀಲ್ ಕುಮಾರ್ ಅವರು ಅಲ್ಲಾಹ್ ಮತ್ತು ರಾಮನ ಮಧ್ಯೆ ಸ್ಪರ್ಧೆ ನಡೀತಾ ಇದೆ ಅಂತ ಹೇಳಿ. ನೋಡಿ, ಅದು ಅಲ್ಲಾಹನನ್ನೋ ಶಬ್ದವನ್ನು ರಾಮನ ಹತ್ರ ಹೇಳಲಿಕ್ಕೆ ಅವಕಾಶ ಇದೆ ಅಂತೆ, ರಾಮ ಅನ್ನುವಂಥ ಪದವನ್ನು ಇವರು ಹೇಳಬಾರ್ದಂತೆ. ರಾಮ ಯಾರು? ಸುನೀಲ್ ಕುಮಾರ್ ಅವರ ಆರಾಧ್ಯ ದೈವ. ಅದಕ್ಕೆ ಅವರಿಗೆ ನೋವಾದಾಗ ಅವರು ಅದು ಮಾತಾಡ್ತಾರೆ, ಇವರು ಈ ರೀತಿ ಮಾತಾಡ್ತಾರೆ. ನಾನು ಹೇಳುವಂಥದ್ದು, ಈ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಮನೂ ಇದ್ದಾರೆ, ರಹೀಮನೂ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಮುಸಲ್ಮಾನರನ್ನು ದೂರ ಮಾಡಲಿಲ್ಲ, ಆದರೆ ಮುಸಲ್ಮಾನರು ಭಾರತೀಯ ಜನತಾ ಪಾರ್ಟಿಯನ್ನು ದೂರ ಮಾಡಿತು. ಆದರೆ ಭಾರತೀಯ ಜನತಾ ಪಾರ್ಟಿಗೆ ನಾನು ಹತ್ತಿರ ಹೋದಾಗ ನನಗೆ ಅರ್ಥ ಆಯಿತು ಭಾರತೀಯ ಜನತಾ ಪಾರ್ಟಿ ಏನು ಅಂತೇಳಿ. ನನಗೆ ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು, ನಾನೇನು ಕೇಳಲಿಲ್ಲ. ನನ್ನ 2ನೇ ಬಾರಿಗೆ ನಾನು ಉಪಾಧ್ಯಕ್ಷರು ಮಾಡಿದ್ರು ಭಾರತೀಯ ಜನತಾ ಪಾರ್ಟಿ. ಯಾವುದೇ ಒಂದು ಹಿಂದೂಗಳಿರುವಂಥ ಕಾರ್ಯಕ್ರಮಗಳಲ್ಲಿ ಅಲ್ಲಿ ರಹೀಮುಚ್ಚಿಲಿಗೆ ಒಂದು ಸ್ಥಾನಮಾನವು ಕೊಟ್ಟರು. ಯಾಕೆ ನನ್ನನ್ನು ಹತ್ತಿರ ಮಾಡಿದರು? ಯಾಕೆಂತ ಹೇಳಿದರೆ ಅವರು ಯಾವತ್ತೂ ದೂರ ಮಾಡಲಿಲ್ಲ ಅನ್ನೋದಕ್ಕೆ ಅದೇ ಉದಾಹರಣೆ. ನಾವು ದೂರ ಆಗಿದ್ದೇವೆ, ನಾವು ದೂರ ನಿಂತುಕೊಂಡು ಅವರು ದೂರ ಹೋಗಿದ್ದಾರೆ ಅನ್ನೋದು. ನೀವು ಹತ್ತಿರ ಬಂದು ನೀವು ನೋಡಿ, ಭಾರತೀಯ ಜನತಾ ಪಾರ್ಟಿ ಹತ್ತಿರವನ್ನು ಬಂದು ನೀವು ಸೇರಿ, ಖಂಡಿತವಾಗಿಯೂ. ಆಮೇಲೆ ಇದೆಲ್ಲ ಈ ಕರಾವಳಿ ಭಾಗದಲ್ಲಿ ಮಾತ್ರ. ನೀವು ಕರಾವಳಿಯನ್ನು ಹತ್ತಿ ನೋಡಿದಾಗ ಅಲ್ಲಿ ಎಲ್ಲ ಮುಸ್ಲಿಂ ಸಮಾಜ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಎಷ್ಟೋ ಮುಸ್ಲಿಂ ಭಾರತೀಯ ಜನತಾ ಪಾರ್ಟಿ ನಾಯಕರು ಹೇಳಿದ್ದಾರೆ, ನಮ್ಮ ಗೆಲುವಿನಲ್ಲಿ ಖಂಡಿತವಾಗಿಯೂ ಎಲ್ಲ ಸಮುದಾಯದ ಮತಗಳಿದೆ, ಅದರ ಜೊತೆಯಲ್ಲಿ ಮುಸಲ್ಮಾನರ ಮತಗಳು ಇದೆ ಅಂತೇಳಿ. ಇದು ಖಂಡಿತವಾಗಿ ಗೊತ್ತಿರತಕ್ಕಂಥ ಸತ್ಯಗಳು. ಟಾರ್ಗೆಟ್ ಇಲಿಯಾಸ್ ಮರ್ಡರ್ ಆಯಿತು, ಆತನ ಪತ್ನಿ ಒಂದು ಹೇಳಿಕೆ ನೀಡ್ತಾರೆ ನಿಮ್ಮ ವಿರುದ್ಧವಾಗಿ. ಸೊ ಟಾರ್ಗೆಟ್ ಇಲಿಯಾಸ್ ಪತ್ನಿಗೂ ನಿಮಗೂ ಏನಾದರೂ ವೈಯಕ್ತಿಕ ದ್ವೇಷಗಳಿದೆಯಾ, ಅಥವಾ ಈ ರೀತಿಯಾದಂತಹ ಹೇಳಿಕೆ ನೀಡಲಿಕ್ಕೆ ಕಾರಣ ಏನು? ನೋಡಿ, ಅಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಜುಬೈರ್ನ ಹತ್ಯೆ ಆಯಿತು. ಜುಬೈರ್ನ ಹತ್ಯೆ ಆದಾಗ ಅದರ ಹಿಂದೆ ಟಾರ್ಗೆಟ್ ಗ್ರೂಪ್ ಇತ್ತು ಅಂತೇಳಿ ಎಲ್ಲರಿಗೂ ಗೊತ್ತಿತ್ತು. ಆ ಟಾರ್ಗೆಟ್ ಗ್ರೂಪ್ನಲ್ಲಿ ಒಬ್ಬ ವ್ಯಕ್ತಿಯಾಗಿದ್ದ ಇಲಿಯಾಸ್. ಆದರೆ ಆ ಪರ್ಟಿಕ್ಯುಲರ್ ಕೇಸಲ್ಲಿ ಇಲ್ಲ ಅನ್ನೋ ಹೆಸರಿನಲ್ಲಿ ಕಾನೂನಲ್ಲಿ ಇಲ್ಲ. ಆದರೆ ನಾನು ಒಟ್ಟಾಗಿ ಟಾರ್ಗೆಟ್ ಗ್ರೂಪನ್ನು ನಾನು ವಿರೋಧ ಮಾಡಿದ್ದು. ಅದು ವಿರೋಧ ಮಾಡಿದ್ದು ಯಾಕೆ? ಇವರನ್ನು ಹತ್ಯೆ ಮಾಡಿದ ಕಾರಣಕ್ಕಾಗಿ ಮಾಡಿದ್ದೇನೆ ಹೊರತು ಅಲ್ಲೂ ಕೂಡ ನನಗೆ ಅವರ ಮೇಲೇನು ವೈಯಕ್ತಿಕ ದ್ವೇಷಗಳಿಲ್ಲ. ಈ ಸಂದರ್ಭಗಳಲ್ಲಿ ಆ ತಂಡವನ್ನು ಈಗ ನಮ್ಮ ಕಾರ್ಯಕರ್ತನ ಹತ್ಯೆ ಮಾಡಿದವರು ನಾವು ಬಿರಿಯಾನಿ ಕೊಟ್ಟು ಮಾತಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಹತ್ಯೆ ಮಾಡಿದವರು ನಾನು ವಿರೋಧ ಮಾಡಬೇಕಾದ್ರೆ ನನ್ನ ಕರ್ತವ್ಯ, ನನ್ನ ಧರ್ಮ, ನಾನು ಅದನ್ನು ಪಾಲನೆ ಮಾಡಿದಾಗ ಅವರಿಗೆ ನೋವಾಗಿದೆ. ಆ ಸಂದರ್ಭಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇಲಿಯಾಸ್ ಅವರ ಮಡದಿಗೆ ಹೇಳಿದಾರಂತೆ, ನೋಡಿ ನನಗೆ ವಿರೋಧ ರಹೀಮುಚ್ಚಿಲ್ರಿದ್ದೇಲೆ, ಅವು ಕಾದರ್ ಹೆಸರು ಕೂಡ ಹೇಳಿದ್ದಾರೆ, ಇನ್ನೊಬ್ಬರ ಹೆಸರನ್ನು ಕೂಡ ಉಸ್ಮಾನ್ ಹೆಸರನ್ನು ಕೂಡ ಹೇಳಿದ್ದಾರೆ. ನಾನು ಆಗಲೇ ಏನು ಟಿ ವಿಯಲ್ಲಿ ಹೇಳಿದ್ದು ತಕ್ಷಣ ನಾನು ಕಮಿಷನರ್ ಅವರಿಗೆ ಫೋನ್ ಮಾಡಿದೆ. ಕಮಿಷನರ್ ಅವರೇ ಹೀಗೆ ನನ್ನ ಪರವಾಗಿ ನನ್ನ ವಿರುದ್ಧ ಮಾತಾಡ್ತಾ ಇದ್ದಾರೆ ಅವರ ಹೆಂಡತಿ, ನಾನು ಯಾವಾಗ ತನಿಖೆಗೆ ಹಾಜರಾಗಬೇಕು ಅಂತ ನಾನು ಕೇಳಿದ್ದೇನೆ. ಕಾನೂನಿಗೆ ಯಾರು ದೊಡ್ಡವರಲ್ಲ, ರಹೀಮುಚ್ಚಿಲ್ ದೊಡ್ಡವರಲ್ಲ, ಇನ್ನೊಬ್ಬರು ದೊಡ್ಡವರಲ್ಲ. ನಾನು ಇದ್ದರೆ ಬೇರೆ ಯಾರು ಡಿಮಾಂಡ್ ಮಾಡೋದು ಬೇಡ ಕಮಿಷನರ್ ಅವರೇ, ನಾನೇ ಡಿಮಾಂಡ್ ಮಾಡ್ತೇನೆ, ನನ್ನನ್ನು ಗಲ್ಲಿಗೇರಿಸಿ ಅಂತ ಹೇಳಿದ್ದೇನೆ. ನಾನು ಯಾಕಂತ ಹೇಳಿದರೆ ನನ್ನ ಇಷ್ಟರವರೆಗೆ ಸುದೀರ್ಘವಾದಂಥ ನನ್ನ ಅದರಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ನನಗಿಲ್ಲ. ನಾನು ಏನೂ ಮಾಡದೆ ನನ್ನ ಮೇಲೆ ಹಲ್ಲೆಯನ್ನು ಮಾಡಿದರು, ನನ್ನ ನೋಡಿ ಒಂದು ಬೆರಳನ್ನು ತೆಗೆದರು, ನನಗೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದರು. ಯಾರು? ಒಂದು ಸಂಘಟನೆ ಕಾರ್ಯಕರ್ತ. ಆದರೂ ಕೂಡ ನಾನು ಹೇಳ್ತಾ ಇದ್ದೇನೆ, ಆ ಕಾರ್ಯಕರ್ತರ ಹಿಂದೆ ಇರುವಂಥ ರಾಜಕೀಯ ಪಕ್ಷದರ ಹಿಂದೆ ಇರುವುದಲ್ಲ. ನಾನು ನೇರವಾಗಿ ಹೇಳ್ತೇನೆ, ನನ್ನನ್ನು ಏನು ಮಾಡಿದ್ದು ಸಂಘಟನೆಯ ಕಾರ್ಯಕರ್ತರಾಗಿದ್ದರೂ ಕೂಡ ಅವರ ಬೆಂಬಲಗಿರುವ SDP ಅವರು ಇದರ ಹಿಂದೆ ಅಲ್ಲ. ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ, ಖಂಡಿತವಾಗಿ ಇದರ ಹಿಂದೆ ಇದ್ದದ್ದು ಕಾಂಗ್ರೆಸ್ ಪಕ್ಷದ ನಾಯಕರು. ಅವರು ಯಾರು ಅನ್ನುವಂಥದ್ದು ನನಗೆ ನಂತರ ಗೊತ್ತಾಯಿತು. ನಾನು ಬೆಳೆದರೆ ಕಾಂಗ್ರೆಸ್ಗೆ ಏನು ಅಪಾಯ ಇದೆ ಅಂತೇಳಿ ಕೂಡ ಗೊತ್ತಾಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ಕೂಡ ಅದೇ ಶಕ್ತಿಗಳು ನನ್ನ ವಿರುದ್ಧ ಇದೇ ರೀತಿಯ ತಂತ್ರಕ್ಕೆ ಮುಂದಾಗಿದೆ ಅನ್ನತಕ್ಕಂಥ ಮಾಹಿತಿ ಕೂಡ ನನಗೆ ಬಂದಿದೆ. ನಾನು ಪೊಲೀಸ್ ಇಲಾಖೆಗೆ ನಾನು ದೂರನ್ನು ಕೂಡ ನಾನು ಕೊಟ್ಟಿದ್ದೇನೆ. ಆದರೆ ಒಂದು ಹೇಳ್ತೇನೆ, ಇವರು ಯಾವುದೇ ಪ್ರಯತ್ನಗಳು ಬಂದರೂ ಕೂಡ ನನ್ನ ಸಮುದಾಯಕ್ಕೆ ನೋವುಂಟು ಮಾಡುವ ನಾನು ಏನು ಮಾಡಿಲ್ಲ. ಆದರೆ ಸಮುದಾಯಕ್ಕೆ ನೋವುಂಟು ಮಾಡಿದ ಅನ್ನುವಂಥ ಅಪಪ್ರಚಾರಗಳು ಇವರು ತುಂಬ ನನ್ನ ಮೇಲೆ ಹರಡಿದರು. ಆದರೆ ಒಂದೇ ಒಂದು ಸಾಕ್ಷಿ ಸಮೇತ ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವರು ಯಾವುದೇ ಪ್ರಯತ್ನಗಳು ಮಾಡಿದರು. ಇವತ್ತು ನಾನು 24 ಗಂಟೆ ಗನ್ಮ್ಯಾನ್ನ ಇದರಲ್ಲಿ ಹೋಗಬೇಕಾದ ಪರಿಸ್ಥಿತಿಯನ್ನು ಇವರು ನಮಗೆ ಕಾಂಗ್ರೆಸ್ ಪಕ್ಷದವರು ಇವರು ನನಗೆ ತಂದೊಡ್ಡಿದ್ರು. ಆದರೆ ಒಂದು ಹೇಳ್ತೇನೆ, ನನ್ನನ್ನು ಅವರು ಅಷ್ಟು ಹತ್ಯೆ ಮಾಡಿದ್ರು ಕೂಡ ನಾನು ಬದುಕಿದ್ದು ಯಾಕೆಂತ ಹೇಳಿದರೆ, ಅಲ್ಲಾಹನು ಆಯುಷ್ಯ ಕೊಡುವವನು, ಅವನು ನನ್ನನ್ನು ಬದುಕಿಸಿದ್ದಾನೆ. ಬಹುಶಃ ಅಲ್ಲಾಹನು ಏನಾದರೂ ಒಂದು ನನ್ನಿಂದ ಅಪೇಕ್ಷೆ ಪಟ್ಟಿರ್ಬೋದು, ಅಪೇಕ್ಷೆ ಪಡುವುದಂತ ಹೇಳ್ಬಾರ್ದು, ಅಲ್ಲಾಹನಿಗಿಂತ ದೊಡ್ಡ ವ್ಯಕ್ತಿ ನಾವೇನಲ್ಲ. ಆದರೆ ಅಲ್ಲಾಹನು ಬಯಸಿರಬಹುದು, ಈ ವ್ಯಕ್ತಿಗೆ ನಾನು ಜೀವದಾನ ಕೊಡ್ತೇನೆ, ಈ ವ್ಯಕ್ತಿಯನ್ನು ನಾನು ಬದುಕಿಸ್ತೇನೆ, ರಹೀಮ್ ನಿನ್ನಿಂದ ನಿನ್ನ ಸಮಾಜಕ್ಕೆ, ನಿನ್ನ ದೇಶಕ್ಕೆ, ನಿನ್ನ ಜಿಲ್ಲೆಗೆ ಅಲ್ಲ ಸರ್ವ ಜನಾಂಗಕ್ಕೆ ಏನಾದರೂ ಮಾಡುವಂಥ ಒಂದು ಯೋಚನೆಯನ್ನು ನಾವು ಮುಂದಿನ ದಿನಗಳಲ್ಲಿ ನಾನು ಹಾಕಿದ್ದೇವೆ. ಖಂಡಿತವಾಗಿ ಮುಂದೆ ಮಾಡ್ತೇನೆ ಅನ್ನೋಂಥ ಅಲ್ಲಾಹನ ಕಲ್ಪನೆ ಇರಬಹುದು. ಇಲ್ಲದಿದ್ದರೆ ಆ ರೀತಿ ಕೊಚ್ಚಿ ಹಾಕಿ ಕೂಡ ನಾನು ಬಯಸ್ತಾ ಇದ್ದಂತೆ. ಆಮೇಲೆ ಅದೇ ಹೊತ್ತಲ್ಲಿ ನನ್ನ ಬಾಯಿಯಲ್ಲಿ ಲಾ ಇಲಾಹ ಇಲ್ಲಲ್ಲ ಅನ್ನತಕ್ಕಂಥ ಕಲಿಮತ್ ಶಹಾದತ್ ಬರ್ತದೆ ಅಂತ ಹೇಳಿದರೆ ನನಗೆ ಭಗವಂತ ಸರ್ಟಿಫಿಕೇಟ್ ಕೊಟ್ಟಿದ್ದೇನೆ ಅಲ್ಲಾಹನು. ಯಾಕಂತ ಹೇಳಿದರೆ ನಾನು ಹೃದಯದಲ್ಲಿ ಅವನನ್ನು ಯಾವ ರೀತಿ ಸ್ತುತಿಸ್ತೇನೆ ಅನ್ನುವಂಥದ್ದು ಗೊತ್ತಿದೆ. ಆ ಈಮಾನನ್ನು ಅಳತೆ ಮಾಡುವ ಮೌಲ್ಯಮಾಪನ ಖಂಡಿತವಾಗಿಯೂ ಈ ಜಗತ್ತಿನಲ್ಲಿ ಯಾರಿಗೂ ಜಗದೇವನು ಕೊಡಲಿಲ್ಲ. ಅದರಿಂದವಾಗಿ ಒಳ್ಳೆ ಕೆಲಸ ನಾನು ಮಾಡ್ತೇನೆ. ನಾನು ಈಗಲೂ ಒಂದು ಮಾತು ನಾನು ಹೇಳ್ತೇನೆ, ಬಹುಶಃ ನನಗೋಸ್ಕರ ಪ್ರಾರ್ಥನೆ ಮಾಡುವವರಲ್ಲಿ, ದುವಾ ಮಾಡುವವರಲ್ಲಿ ನನ್ನೊಂದು ವಿನಂತಿ ಇದೆ. ನೋಡಿ, ಈ ವಿನಂತಿ ಒಬ್ಬ ರಾಜಕಾರಣಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನು ವಿನಂತಿ ಅಂತ ಹೇಳಿದರೆ, ನಾಳೆಯ ದಿವಸದಲ್ಲಿ
ನನ್ನ ಈಮಾನು ನಷ್ಟಪಡುವಂಥದ್ದು, ಅಥವಾ ನನ್ನ ಧರ್ಮಕ್ಕೆ ವಿರೋಧವಾಗುವಂಥದ್ದು ಏನಾದರೂ ಮಾಡುವುದಂತಾದರೆ, ಅಥವಾ ನನ್ನ ಅಲ್ಲಾಹನಿಗೆ ವಿರೋಧವಾಗಿ, ಅಥವಾ ಎಲ್ಲ ಜಾತಿ ಧರ್ಮದವರನ್ನು ವಿರೋಧಿಸತಕ್ಕಂಥ, ಎಲ್ಲರ ನಿಂದನೆಗೆ ಗುರಿಯಾಗುವಂಥ ಯಾವುದಾದ್ರೂ ಕೆಲಸ ಪ್ರವೃತ್ತಿ ನನ್ನಿಂದ ನಾಳೆಯ ದಿನ ಶೈತಾನ್ನ ಅಥವಾ ದುಷ್ಟಶಕ್ತಿಗಳ ಕೃಪೆಯಿಂದ ನಡೀತದೆ ಅಂತೇಳಿ ಇದ್ದರೆ ನೀವು ಪ್ರಾರ್ಥನೆ ಮಾಡಬೇಕು, ನನಗೆ ಯಾವ ಪದವಿ ಅಲ್ಲಾಹನು ಕೊಡಬಾರ್ದು, ನನಗೆ ಯಾವ ಅವಕಾಶಗಳನ್ನು ಕೊಡಬಾರ್ದು, ನನ್ನಿಂದ ಒಳ್ಳೆಯದಾಗ್ತದೆ ಅಂತೇಳಿ ಇದ್ದರೆ ಮಾತ್ರ ಜಗದೊಡೆಯನು ನನಗೆ ಕೊಡಬೇಕಂತೇಳಿ ನೀವು ಪ್ರಾರ್ಥನೆ ಮಾಡಬೇಕು. ನೋಡಿ, ರಾಜಕಾರಣಿ ಹಾಗೆ ಮಾಡಲಿಕ್ಕೆ ಸಾಧ್ಯ ಇದೆ ಮೇಡಮ್? ಸಾಧ್ಯ ಇಲ್ಲ. ರಾಜಕಾರಣಿ ಇರ್ತಾನೆ, ಹಾಳಾಗಲಿ ಹೋಗಲಿ, ನನಗೆ ಏನಾದರೂ ಕೊಡಿ ಅಂತ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ನಾನು ಹೇಳ್ತೇನೆ, ನನ್ನಿಂದ ಕೆಟ್ಟದಾಗುವುದಾದರೆ ನನಗೇನು ಸಿಗಬಾರದು ಅಂತೇಳಿ ಪ್ರಾರ್ಥನೆ ಮಾಡಿ ಅಂತ. ಯಾಕಂದರೆ ಆ ಪ್ರಾರ್ಥನೆಯನ್ನು ಮೇಲೆ ಭಗವಂತ ಅಲ್ಲಿ ಕಬೂಲು ಮಾಡ್ತಾನೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುವುದಾದರೆ ಮಾತ್ರ ಭಗವಂತ ನನಗೇನು ಅಲ್ಲಾಹನು ಕೊಡಲಿ, ಕೆಟ್ಟದಾಗುವುದಾದರೆ ನನಗೇನು ಕೊಡಬಾರ್ದು. ನನಗೆ ಒಂದು ವೇಳೆ ಸಿಕ್ಕಿದರೆ ನಾನು ಆಗಲೂ 2 ರಕಾತ್ ಸುನ್ನತ್ ನಮಾಜ್ ಮಾಡ್ತೇನೆ. ನನಗೆ ಸಿಗಲಿಲ್ಲ ಅಂತ ಹೇಳಿದರೆ ಆನಂದ ಬಾಷ್ಪ ಸುರಿಸುವ ಅಲ್ಲಾಹನಿಗೆ ನಾನು 2 ಹೊತ್ತು ನಾನು ನಮಾಜ್ ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ ನೀನು ಏನೋ ಆಗುವಂಥದ್ದನ್ನು ನಿನ್ನನ್ನು ರಕ್ಷಿಸಿದ್ದಿ ಅಂತೇಳಿ ನಾನು ಆ ರೀತಿ ಮಾಡ್ತೇನೆ. ಇದೆಲ್ಲ ನಾನು ರಾಜಕೀಯವಾಗಿ ಮಾತಾಡೋದಲ್ಲ. ಇಂಥದ್ದು ಮಾತಾಡಿದರೆ ಹೇಳ್ತಾನೆ ಇವನೊಬ್ಬ ಪೊಲಿಟಿಷಿಯನ್, ಇವನನ್ನು ನಂಬಬಾರ್ದು, ಇವನು ಧರ್ಮದ ಹೆಸರಲ್ಲಿ ಇಂಥದ್ದು ಆಗಿದ್ದರೂ ಕೂಡ ನನ್ನ ಈ ಮಾತನ್ನು ಮನುಷ್ಯರು ಬಿಡಿ, ದೈವಶಕ್ತಿಗಳು ನೋಡ್ತದಲ್ಲ, ಮಲಕಗಳು ನೋಡ್ತದಲ್ಲ, ಅಂಥದ್ದು ಇದ್ದರೆ ಖಂಡಿತವಾಗಿ ನನಗೆ ಬೇಡ. ಆ ಭಾವನೆ ನನ್ನದು. ಎಸ್, ಕೊನೆಯದಾಗಿ ಉಳ್ಳಾಲ ಕ್ಷೇತ್ರದ ಜನರಿಗೆ ಏನು ಮಾಡ್ತೀರಾ? ನೀವೊಂದು ಶಾಸಕರಾಗಿ ಗೆದ್ದು ಬಂದರೆ ಅಥವಾ ನಿಮ್ಮ ಒಂದು ಕ್ಷೇತ್ರದ ಜನಪ್ರತಿನಿಧಿಯಾಗಿ ಮುಂದೆ ಬಂದರೆ ಏನು ಮಾಡ್ತೀರಾ? ಖಂಡಿತವಾಗಿಯೂ ನಾನು ಉಳ್ಳಾಳದ ಕ್ಷೇತ್ರಕ್ಕೆ, ಮಂಗಳೂರಿನ ಕ್ಷೇತ್ರದ ಜನರಿಗೆ ಹೇಳತಕ್ಕಂಥದ್ದು ಇಷ್ಟೇ. ನಾನು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ, ನಾನೊಬ್ಬ ಸಣ್ಣ ಕಾರ್ಯಕರ್ತ. ನನಗೆ ಪಕ್ಷ ಅವಕಾಶ ಕೊಡ್ತದ ಇಲ್ವ ನನಗೆ ಗೊತ್ತಿಲ್ಲ. ಖಂಡಿತವಾಗಿಯೂ ಕೊಟ್ಟರೆ ನಿಮ್ಮ ಎಲ್ಲರ ಸೇವೆ ಮಾಡ್ತೇನೆ. ನನಗೆ ಕೊಡದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ ಯಾವ ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆ ಅವರಿಗೆ ನಾನು ಕೆಲಸ ಮಾಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಉಳ್ಳಾಳದಲ್ಲಿ ಬರಬೇಕನ್ನುವಂಥದ್ದು. ಯಾಕಂತ ಹೇಳಿದರೆ 4 ಬಾರಿ ತಂದೆಯ ಆಡಳಿತವನ್ನು ನೋಡಿದ್ದೀರಿ UT ಫರೀದ್ ಅವರದ್ದು, 3 ಸಲ ಮಗನ ಆಳ್ವಿಕೆಯನ್ನು ನೋಡಿದ್ದೀರಿ. ನಾನು ಉಳ್ಳಾಳ ಕ್ಷೇತ್ರದ ಮತದಾರರಲ್ಲಿ ನಾನು ಕೇಳೋದು ಇಷ್ಟೇ, ಒಂದು ಕ್ಷೇತ್ರ 4 ಸಲ ತಂದೆದಾಯಿತು, 3 ಸಲ ಮಗನದ್ದಾಯಿತು. ಒಂದು ಕ್ಷೇತ್ರವನ್ನು ನಾವು ಯಾರಿಗಾದರೂ ಗುತ್ತಿಗೆ ಕೊಟ್ಟಿದ್ದೇವಾ? ಒಂದು ಕುಟುಂಬಕ್ಕೆ ನಾವು ಕೊಟ್ಟಿದ್ದೇವಾ? ಅದರಿಂದಾಗಿ ಒಂದು ಬದಲಾವಣೆ ಬೇಕು ಅಂತ ನೀವು ಬಯಸ್ತೀರಿ. ಆ ಬದಲಾವಣೆ ನಾವು ತರುವಾಗ ಇಷ್ಟು ನನ್ನ ಸುದೀರ್ಘವಾದಂತಹ ನನ್ನ ಸಾಮಾಜಿಕ ಜೀವನದಲ್ಲಿ ಯಾವತ್ತಾದರೂ ವಿಧಾನಸೌಧದ ಒಳಗೆ ಇದ್ದಾಗ ನೋಡಿ, ಇವತ್ತು ಮುಸ್ಲಿಂ ಸಮಾಜದ 15 ಲಕ್ಷ ವಕ್ಫ್ ಹಗರಣ ಆಗಿದೆ. ಅದು ಯಾರು ಅದನ್ನು ಹೊರಗೆ ತರಬೇಕಿತ್ತು ಮೇಡಮ್? ಹೇಳಿ, ಯಾರು ತರಬೇಕಿತ್ತು? ಮುಸಲ್ಮಾನರಿಗೆ ಸೇರಬೇಕಾದ ಆಸ್ತಿ. ಅದರ ಪರವಾಗಿ ಧ್ವನಿ ಎತ್ತಿರುವುದು ಈಶ್ವರಪ್ಪನವರು, ಯಡಿಯೂರಪ್ಪನವರು, ಅಲ್ಲಿ ವಿಧಾನ ಪರಿಷತ್ತಿನಲ್ಲಿ ಯಾರು ಜಗದೀಶ್ ಶೆಟ್ಟರು, ಇವರು ಹೇಳ್ತಾ ಇದ್ದಾರೆ ಒಂದು ವೇಳೆ ಇದು ತರಬಾರದು ಅಂತೇಳಿ BJPಯ ಮನಸ್ಸಿನಲ್ಲಿದೆ. ಯಾಕೆ ಹೇಳಿ? ವರದಿ ಮಂಡನೆ ಮಾಡಿದ್ದು ಅನ್ವರ್ ಮಾಣಿಪಾಡಿಯವರು, ಸದಾನಂದ ಗೌಡರ ಕ್ಯಾಬಿನೆಟಲ್ಲಿ ಅದು ಬಂದು ಅದನ್ನು ತರಬೇಕಂತೇಳಿ ರಾತ್ರಿ ಹಗಲು ಹೋರಾಟ ಮಾಡಿದ್ದು BJP. ಒಂದು ವೇಳೆ ಇದು ತಂದರೆ ಏನು? ಇದು ತಂದರೆ ಮುಂದಿನ ಬಜೆಟ್ನಲ್ಲಿ ನೀವು ಮೈನಾರಿಟಿಗೆ ಸಪ್ರೇಟಾಗಿ ಇಡಬೇಕಾಗಿಲ್ಲ. ಈ 15 ಲಕ್ಷ ಕೋಟಿ ಬಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆಯಲ್ಲಿ ಸ್ಲಮ್ ಇರುವುದಿಲ್ಲ ಮೇಡಮ್. ಒಂದು ಮುಸಲ್ಮಾನರಿಗೆ ಮನೆ ಯಾರು ನೋಡಿ, ಈಗ ಹೇಳ್ತಾರೆ ದೇವಸ್ಥಾನದ ದುಡ್ಡುಗಳನ್ನು ಮುಸಲ್ಮಾನರಿಗೆ ಬಳಸ್ತಾ ಇದ್ದಾರೆ ಅಂತೇಳಿ, ಅದು ಹೇಳುವಂಥದ್ದು ಕೂಡ ನಿಲ್ತದೆ. ವಕ್ಫ್ ಆಸ್ತಿ ಮರಳಿ ಬಂದಾಗ ಅಲ್ಲಿ ನೋಡಿ, ವಿನ್ಸನ್ ಮ್ಯಾನರ್ ಹೋಟೆಲ್ ಯಾರದ್ದು? 400 ಕೋಟಿಯ ಆಸ್ತಿ ವಕ್ಫಿಗೆ ಸೇರಿದ್ದು. ಅಲ್ಲಿ ಎಷ್ಟು ಮೆಡಿಕಲ್ ಕಾಲೇಜುಗಳಿದೆ, ಒಂದು ಮೆಡಿಕಲ್ ಸೀಟನ್ನು ಮುಸಲ್ಮಾನರಿಗೆ ಇವರು ಕೊಡ್ತಾ ಇಲ್ಲ. ಮುಸ್ಲಿಂ ವಕ್ಫಿನ ಆಸ್ತಿಯನ್ನು ನುಂಗಿದಂಥ ವ್ಯಕ್ತಿಗಳು. ಅದನ್ನು ಹೊರಗೆ ತರಬೇಕಾದರೆ ಹೃದಯದಿಂದ ವಿಧಾನಸೌಧದೊಳಗೆ ಮಾತಾಡಬೇಕು. ಈ 12 ಜನ ಶಾಸಕರು ಹೋಗಿದ್ದಾರಲ್ಲ, ಇವರು ಈ ಪ್ರಶ್ನೆಯನ್ನು ಎತ್ತಿ ಬರದಿದ್ದರೆ ನಾವು ಹೇಳ್ತಿದ್ದೆವು ನಿಮ್ಮ ಕೆಲಸ ನೀವು ಮಾಡಿದ್ದೀರಿ. ನಾನು ಖಾದರಿಗೆ ನಾನು ಹೇಳ್ತಿದ್ದೆ, ಖಾದರ್ ಅವರೇ ನೀವು ವಕ್ಫ್ ತರಬೇಕಂತ ನೀವು ಕೇಳಿದ್ದೀರಿ, ನೀವು ಪ್ರತಿಭಟನೆ ಮಾಡಿದ್ದೀರಿ, ಅವರು ತರಲಿಲ್ಲ. ಆದರೆ ಅದು ಕೇಳಲಿಕ್ಕೆ ಅವಕಾಶ ಆದರೂ ಕೊಟ್ಟರೆ ನಾನು ಹೇಳಿದೆ ಖಾದರ್ ಹತ್ರ, ಖಾದರ್ ನೀವು ಮಾತಾಡಿ, ಆಗ ನಾಳೆ ಹೇಳ್ಬೋದಲ್ಲ ನಿಮಗೆ. ನಾನು ಹೇಳಿದ್ದೇನೆ ಒಂದು ಶಬ್ದ ವಕ್ಫ್ ಆಸ್ತಿಯನ್ನು ಮರಳಿ ತನಿಖೆ ಮಾಡಿ ಅಂತ ಖಾದರ್ ಹೇಳಿದಿದ್ರೆ ಅಲ್ಲಾಹನ ರಹಮತ್ತನ ನೋಟ ಇರಬೇಕಿತ್ತು, ಬರ್ಬೋದಿತ್ತು. ಬಹುಶಃ ನಾಳೆಯ ದಿವಸ ವಿಧಾನಸೌಧದೊಳಗೆ ಮಾತಾಡುವುದು ಭಾರತೀಯ ಜನತಾ ಪಾರ್ಟಿ. ಬಹುಶಃ ನಾನು ಶಾಸಕನಾಗಿ ಹೋದರೆ ಖಂಡಿತವಾಗಿಯೂ ನನ್ನ ಮೊದಲ ಪ್ರಶ್ನೆ ಅದಾಗಿರುತ್ತೆ. ಇದು ಹೌದಂತಾದರೆ ಉಳ್ಳಾಳ ಕ್ಷೇತ್ರದ ಜನರ ಮನಸ್ಸಿನಲ್ಲಿ ಈಮಾನ್ ಬರ್ತದೆ. ಇವನು ಹೇಳುವ ಸತ್ಯ, ಇವನಿಗೆ ಓಟು ಹಾಕುವುದಲ್ಲ, ನಮ್ಮ ವಕ್ಫ್ ಆಸ್ತಿ ಬರಲಿಕ್ಕಾಗಿ ನಾವು ಓಟು ಹಾಕುವುದು, ಅಲ್ಲಾಹನ ಆಸ್ತಿಯನ್ನು ಇವನು ಮರಳಿ ತರ್ತಾನೆ ಅಂತ ಹೇಳ್ತಾನೆ, ಆ ಒಂದು ಮಾತಿಗಾಗಿ ನಾವು ಓಟ್ ಹಾಕುವುದಂತ ಅವರ ಮನಸ್ಸಿನಲ್ಲಿದ್ದು ಬರ್ತದೆ. ನನ್ನದು ಕಪಟ ಆದರೆ ಅವರ ಮನಸ್ಸಿನಲ್ಲಿಯೂ ಬರುವುದಿಲ್ಲ, ನನಗೆ ಟಿಕೆಟು ಸಿಗುವುದಿಲ್ಲ, ನಾನು ಸ್ಪರ್ಧೆಯೂ ನಾನು ಮಾಡುವುದಿಲ್ಲ, ಅದು ಬೇಡ ಸುಳ್ಳು ಅಂತ ಆದರೆ ಈ ಇಂಟರ್ವ್ಯೂ ಮುಗಿಸಿ ನಾನು ಮನೆಗೆ ಕೂಡ ಹೋಗುವುದಿಲ್ಲ. ಯಾಕೆಂತ ಹೇಳಿದರೆ ನಾವು ಎಲ್ಲವನ್ನು ರಾಜಕೀಯವಾಗಿ ನೋಡುವಂಥದ್ದು ಬಿಟ್ಟು ನಾನು ನೋಡ್ತೇನೆ ಭಾರತೀಯ ಜನತಾ ಪಾರ್ಟಿ ನಾಯಕರನ್ನು ನಾನು ಯಾಕೆ ಇಷ್ಟಪಡೋದು. ನನ್ನ ನಾಯಕರು ನನಗೆ ಹೇಳಿದ್ದು, ರಹೀಮ್ ಅವರೇ, ನೀವೊಬ್ಬ ಅಲ್ಪಸಂಖ್ಯಾತ ಮುಖಂಡನಾಗಿ, ನೀವೊಬ್ಬ ಮುಸ್ಲಿಂ ನಾಯಕನಾಗಿ ನಿಮ್ಮ ಸಮುದಾಯಕ್ಕೆ ನೀವು ನ್ಯಾಯವನ್ನು ದೊರಕಿಸಿಕೊಡೋದಾದರೆ ಮಾತ್ರ ನೀವು ನಮಗೆ ಬೇಕು. ನಿಮ್ಮ ಸಮುದಾಯ ನಿಮ್ಮನ್ನು ಪ್ರೀತಿಸದಿದ್ದರೆ ನೀವು ನಮ್ಮಗಿದ್ದು ಏನು ಪ್ರಯೋಜನ?
ನಿಮ್ಮ ಸಮುದಾಯ ನಿಮ್ಮ ಹಿಂದೆ ಬರದಿದ್ದ ಮೇಲೆ ನಿಮ್ಮಿಂದ ನಮಗೇನು ಪ್ರಯೋಜನ? ಅದರಿಂದಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನನಗೆ ನಾಯಕತ್ವವನ್ನು ಕೊಟ್ಟರೆ ನಾನು ಒಂದು ಮಾತ್ರ ಹೇಳ್ತೇನೆ, ಒಂದೇ ಒಂದು ಹಿಂದೂ ಬಾಂಧವರ ಮನಸ್ಸಿಗೆ ನೋವು ಮಾಡೋದಿಲ್ಲ. ಕೆಲವರು ಏನು ಬಯಸ್ತಾರೆ ಅಂತ ಹೇಳಿದರೆ, ರಹೀಂ ಹಿಂದೂಗಳನ್ನು ಬೈದರೆ ಅವರಿಗೆ ಖುಷಿ ಆಗ್ತದೆ, ನನ್ನನ್ನು ಹೀರೋ ಮಾಡ್ತಾರೆ. ಖಂಡಿತವಾಗಿ ಮೇಡಮ್, ನಾನು ಒಬ್ಬನೇ ಒಬ್ಬ ಹಿಂದುವನ್ನು ನಾನು ಬೈಯುವುದಿಲ್ಲ, ಹಿಂದೂ ಧರ್ಮಕ್ಕೆ ಬೈಯುವುದಿಲ್ಲ, ಬಹುಸಂಖ್ಯಾತರ ಭಾವನೆಗಳೇ ನಾವು ನೋವನ್ನು ಕೊಡುವುದಿಲ್ಲ. ಆದರೆ ನನ್ನ ಧರ್ಮಕ್ಕೆ ನಾನು ಅವರಿಂದ ಕಸಿತು ತೆಗೆಯುವುದಿಲ್ಲ. ನಮ್ಮ ಹಕ್ಕನ್ನು ನ್ಯಾಯಯುತವಾಗಿ ತೆಗೆಯುವಂಥ ಧ್ವನಿಯಾಗಿ ನಾನು ವಿಧಾನಸೌಧಕ್ಕೆ ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಹೋಗ್ತೇನೆ. ಕೊಡದೇ ಇದ್ದರೂ ಕೂಡ ಯಾವ ಅಭ್ಯರ್ಥಿಯನ್ನು ಅಲ್ಲಿ ನಿಲ್ಲಿಸ್ತಾರೆ ಅಭ್ಯರ್ಥಿಗೆ ಕಾಯವಾಚ ಮನಸ್ಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ. ಉಳ್ಳಾಳ ಕ್ಷೇತ್ರದ ಜನ ನನ್ನ ಒಳಿತಿಗಾಗಿ ಪ್ರಾರ್ಥನೆ ಮಾಡಬೇಕಂತ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನನ್ನ ಯಾವ ಮಾತು ಕೂಡ ರಾಜಕೀಯವಾಗಿ ಪರಿವರ್ತನೆ ಆಗಬಾರ್ದು, ಅದು ಒಂದು ಸಾಮಾಜಿಕ ಕಳಕಳಿಯಿಂದ ಪರಿವರ್ತನೆ ಆಗುವ ಮಾತುಗಳು ಆಗಬೇಕು. ಆಮೇಲೆ ನಾವು ಯಾವುದೇ ಪಕ್ಷ ಬರಲಿ, ಯಾವುದೇ ಪಕ್ಷ ಹೋಗಲಿ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಇದು ಹೋಗಲಿ, ನಮ್ಮ ಒಂದು ಕರ್ತವ್ಯ ಅಂತ ಇದೆ. ನಾವೊಂದು ಕರಾವಳಿಗರಾಗಿದ್ದುಕೊಂಡು ನಮಗೆ ಒಂದು ಶಾಂತಿ ಸೌಹಾರ್ದತೆಯ ಒಂದು ಜಿಲ್ಲೆ. ಚುನಾವಣೆ ಬರ್ತದೆ ಹೋಗ್ತದೆ, ಆದರೆ ಈ ಚುನಾವಣೆಯ ಸಂದರ್ಭಗಳಲ್ಲಿ ಯಾವುದೇ ರಾಜಕಾರಣಿಗಳ ಯಾವುದೇ ರಾಜಕೀಯ ಪಕ್ಷದ ಒಂದು ಇದಕ್ಕೆ ಬಿದ್ದುಕೊಂಡು ನಾವು ಪರಸ್ಪರ ಕಚ್ಚಾಟ ಮಾಡುವಂಥದ್ದು ನಾವು ಬೇಡ. ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಒಂದು ಚುನಾವಣೆಯಾಗಲಿ, ಒಳ್ಳೆ ರೀತಿಯ ಒಂದು ಸರ್ಕಾರ ಬರುವಂಥ ಆಗಲಿ, ಎಲ್ಲರೂ ನಾವು ಒಂದಾಗಿ ನಮ್ಮ ಕರಾವಳಿಯನ್ನು ನಾವು ಬೆಳೆಸಲಿಕ್ಕಾಗಿ ಒಳ್ಳೆ ಅಭಿವೃದ್ಧಿ ಪಥದ ಬಗ್ಗೆ ನಾವು ಮಾಡೋಣ ಅಂತ ಹೇಳಿಕೊಂಡು ಇಷ್ಟು ನಾನು ಸಂದೇಶ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಸ್, ಇಷ್ಟೊತ್ತು ಬಂದು ಬಹುಶಃ ಪ್ರಸ್ತುತ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಕುರಿತು ಬಹಳ ಚೆನ್ನಾಗಿ ನಮ್ಮ ಜೊತೆ ಮಾತನಾಡಿದ್ರಿ. 1 hour ಡಿಸ್ಕಷನ್ ಮಾಡಿದ್ರಿ. ಎಸ್ರ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ, ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು VIP ಲಾಂಚ್ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.